ವೀಕ್ಷಕರ ನಮಸ್ತೆ. ಇವತ್ತಿನ ಪ್ರೈಮ್ ಟೈಮ್ ಕಾರ್ಯಕ್ರಮಕ್ಕೆ ಸ್ವಾಗತ. ಸದ್ಯ ಇವತ್ತಿನ ಪ್ರೈಮ್ ಟೈಮ್ ಕಾರ್ಯಕ್ರಮದಲ್ಲಿ ನಮ್ಮ ಕರಾವಳಿ ಭಾಗದ ಹೆಮ್ಮೆಯ ಶ್ರೀಮಂತವಾಗಿರುವಂತಹ ಕಲೆ, ಈ ಕಲೆಯನ್ನು ನೋಡಿ ಇಡೀ ವಿಶ್ವವೇ ನಮ್ಮ ಕರಾವಳಿ ಭಾಗಕ್ಕೆ ನೋಡುತ್ತೆ, ಜೊತೆಗೆ ಶಭಾಷ್ ಬೇಷ್ ಅನ್ನುವಂತಹ ಒಂದು ಪ್ರಶಂಸೆಯ ಮಾತುಗಳನ್ನಾಡುತ್ತೆ. ಆ ಕಲೆ ಅಂತಿಂತ ಕಲೆ ಅಲ್ಲ, ನಮ್ಮ ಕರ್ನಾಟಕದ ಗಂಡು ಕಲೆ ಯಕ್ಷಗಾನ ಕಲೆ. ಈ ಕರ್ನಾಟಕದ ಗಂಡು ಕಲೆ ಯಕ್ಷಗಾನ ಅಂತ ಬಂದಾಗ ನಾವೆಲ್ಲರೂ ಕೂಡ ನೋಡಿದ್ದೇವೆ. ಈ ಯಕ್ಷಗಾನ ಅಂತ ಬಂದಾಗ ಈ ಹೆಸರನ್ನ ಹೇಳಿದಾಗಲೇ ಮೈ ರೋಮಾಂಚನವಾಗುತ್ತೆ. ವಿಭಿನ್ನವಾಗಿರುವಂತಹ ವೇಷಭೂಷಣಗಳು, ಹಾಡುಗಾರಿಕೆ, ಮಾತುಗಾರಿಕೆ, ಅದ್ಭುತವಾಗಿರುವಂತಹ ನೃತ್ಯಗಾರಿಕೆ, ಇದೆಲ್ಲವೂ ಕೂಡ ಇಡೀ ವಿಶ್ವದ ಗಮನ ಸೆಳೆದಿರುವಂತಹ ನಮ್ಮ ಕರ್ನಾಟಕದ ಶಾಸ್ತ್ರೀಯವಾಗಿರುವಂತಹ ಶ್ರೀಮಂತವಾಗಿರುವಂತಹ ಕಲೆ. ಈ ಕಲೆ ಈಗಾಗಲೇ ನಮ್ಮ ಜಗತ್ತಿಗೆ, ನಮ್ಮ ನಾಡಿಗೆ ಅನೇಕ ಅದ್ಭುತವಾಗಿರುವಂತಹ ಪ್ರತಿಭಾನ್ವಿತ ಕಲಾವಿದರನ್ನ ಕೊಡ್ತಾ ಇದೆ, ಪ್ರತಿಭಾನ್ವಿತ ಸಾಧಕರನ್ನ ಕೊಡ್ತಾ ಇದೆ. ಆ ಸಾಧಕರ ಪಟ್ಟಿಗೆ ಇದೀಗ ಮತ್ತೊಬ್ಬ ಸಾಧಕ ಸೇರ್ಪಡೆಯಾಗಿದ್ದಾರೆ. ಅವರು ಇವತ್ತು ನಮ್ಮ ಕಾರ್ಯಕ್ರಮದಲ್ಲಿ ಇದ್ದಾರೆ. ಒಂದು ವಿಶೇಷವಾಗಿರುವಂತಹ ಕಾರ್ಯಕ್ರಮ. ಯಕ್ಷಗಾನ ಅಂತ ಬಂದಾಗಲೇ ನಾನು ಹೇಳಿದೆ, ಅನೇಕ ಕಲಾ ಪ್ರಕಾರಗಳು ಈ ಒಂದು ವಿಭಾಗದಲ್ಲಿ, ಈ ಒಂದು ಯಕ್ಷಗಾನ ಕಲೆಯಲ್ಲಿ ಶ್ರೀಮಂತವಾಗಿರುವಂತಹ ಕಲೆಯಲ್ಲಿ ಬರುತ್ತೆ. ಅದರಲ್ಲೂ ಕೂಡ ಯಕ್ಷಗಾನ ಅಂತ ಬಂದಾಗ ನಾವೆಲ್ಲೋ ದೂರದಲ್ಲಿದ್ದಾಗ ಅಲ್ಲೊಂದು ಆಟ ನಡೀತಾ ಇದೆ, ಅಲ್ಲೊಂದು ಯಕ್ಷಗಾನ ನಡೀತಾ ಇದೆ ಅನ್ನುವಂಥದ್ದು ಹೇಗೆ ಗೊತ್ತಾಗುತ್ತೆ ಅನ್ನುವಂಥದ್ದು. ಈ ಹಿಂದಿನ ಕಾಲದಲ್ಲಿ ಇದನ್ನ ಪ್ರಚಾರ ಮಾಧ್ಯಮವಾಗಿ ಬಳಕೆ ಮಾಡ್ತಾ ಇದ್ರು. ಇಲ್ಲಿ ಯಕ್ಷಗಾನ ಅಂತ ಬಂದಾಗ ಇದು ಮತ್ತಷ್ಟು ಶಕ್ತಿಯುತವಾಗಿ, ಮತ್ತಷ್ಟು ಅದ್ಭುತವಾಗಿ ನಮ್ಗಳಿಗೆ ಕೇಳಲಿಕ್ಕೆ ಸಿಗಬೇಕು, ಕಾಣಲಿಕ್ಕೆ ಸಿಗಬೇಕು ಅಂತ ಬಂದಾಗ ಪ್ರಮುಖವಾಗಿರುವಂತಹ ಪಾತ್ರ ಅಥವಾ ಪ್ರಮುಖವಾಗಿರುವಂತಹ ಅಸ್ತ್ರ ಅಂತ ಹೇಳ್ಬೋದು, ಚಂಡೆ ವಾದನ ಅಥವಾ ಮದ್ದಳೆಗಾರರ ಪಾತ್ರ ಅತಿ ಪ್ರಮುಖವಾಗಿರುವಂಥದ್ದು. ಹಾಗಾಗಿ ಇವತ್ತಿನ ನಮ್ಮ ವಿಶೇಷ ಕಾರ್ಯಕ್ರಮ ಏನಿದೆ, ಈ ಚಂಡೆ ವಾದನದಲ್ಲಿ ಇಂಡಿಯಾಸ್ ವರ್ಲ್ಡ್ ರೆಕಾರ್ಡ್ ಅನ್ನ, ದಾಖಲೆಯನ್ನ ನಿರ್ಮಿಸಿ ನಮ್ಮ ಯಕ್ಷಗಾನವನ್ನ ಮತ್ತಷ್ಟು ವಿಶ್ವ ವಿಭಾಗದಲ್ಲಿ, ವಿಶ್ವದ ನಮ್ಮ ಇತರ ಭಾಗಗಳಲ್ಲಿ ಪಸರಿಸಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಸಾಧನೆಯನ್ನ ಮಾಡ್ತಾ ಇರುವಂತಹ ಯುವ ಸಾಧಕ ಇವತ್ತಿನ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ಇದ್ದಾರೆ. ವಿಶೇಷ ಕಾರ್ಯಕ್ರಮ ಯಕ್ಷ ಸಾಧಕ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನಿತಿನ್ ಸಾಲ್ಯ. ಯಕ್ಷಗಾನದಲ್ಲಿ ಬರುವಂತಹ ಅದ್ಭುತವಾಗಿರುವಂತಹ ಈ ಚಂಡೆ ವಾದನ ಏನಿದೆ, ಈ ಚಂಡೆ ವಾದನವನ್ನ ನಾನು ಅತ್ಯಂತ ಪೂಜನೀಯವಾಗಿ ನಾನು ಇಷ್ಟು ವರ್ಷಗಳಿಂದ ಪಾಲಿಸಿಕೊಂಡು ಬರ್ತಾ ಇದ್ದೇನೆ. ಇದನ್ನ ವಿಶ್ವದಾದ್ಯಂತ ಪಸರಿಸಬೇಕು ಅನ್ನುವಂತಹ ದೃಷ್ಟಿಯಿಂದ ಈ ಕ್ಷೇತ್ರದಲ್ಲಿ ಅತ್ಯದ್ಭುತವಾಗಿರುವಂತಹ ಸಾಧನೆಯನ್ನ ಮಾಡಲಿಕ್ಕೆ ಹೊರಟಂತಹ ಯುವ ಸಾಧಕ, ಜೊತೆಗೆ ಸಾಧಿಸಿ ತೋರಿಸಿದಂತಹ ಯುವಕ ಇವತ್ತಿನ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ಇದ್ದಾರೆ. ಜೊತೆಗೆ ಇವರು ಇಂಡಿಯಾಸ್ ವರ್ಲ್ಡ್ ರೆಕಾರ್ಡ್ ಸಾಧನೆಯನ್ನ ಚಂಡೆ ವಾದನದಲ್ಲಿ, ಯಕ್ಷಗಾನದಲ್ಲಿ ಮಾಡ್ತಾರೆ ಅಂತ ಬಂದಾಗ ಹೇಗೆ ಮಾಡಿದ್ರು ಅನ್ನುವಂಥ ಪ್ರಶ್ನೆ ನಿಮ್ಮಲ್ಲಿ ಬರ್ಬೋದು. ಯಾವ ವಿಶಿಷ್ಟ ಸಾಧನೆಯನ್ನ ಯಾವ ರೀತಿ ಮಾಡಿದ್ರು, ಜೊತೆಗೆ ಯಾವ ಸಾಧನೆಯನ್ನ ಮಾಡಿದಕ್ಕೆ ಈ ಒಂದು ಪ್ರಶಸ್ತಿಯನ್ನ ಸಿಕ್ಕಿದೆ ಅನ್ನುವಂಥದ್ದು, ಈ ವಿಚಾರದ ಬಗ್ಗೆ ನಾನು ಮಾತನಾಡ್ತೇನೆ. ಜೊತೆಗೆ ಆ ಸಾಧಕರು ಕೂಡ ನಮ್ಮ ಜೊತೆ ಇದ್ದಾರೆ. ಈ ಒಂದು ಸಾಧನೆಯ ಬಗ್ಗೆ ಕಂಪ್ಲೀಟ್ ಡೀಟೇಲ್ಸ್ ಬರ್ತಾ ಇದೆ. ಯಾರು ಆ ಸಾಧನೆ ಮಾಡಿದಂತಹ ಯುವ ಸಾಧಕ, ಜೊತೆಗೆ ಏನ್ ಸಾಧನೆ ಮಾಡಿದ್ದಾರೆ, ಹೇಗೆ ಮಾಡಿದ್ದಾರೆ, ಕಂಪ್ಲೀಟ್ ಡೀಟೇಲ್ಸ್ ಬರ್ತಾ ಇದೆ, ನೋಡ್ಕೊಂಬನ್ನಿ. ಯಕ್ಷಗಾನ ಚಂಡೆ ವಾದನದಲ್ಲಿ ಕೌಶಿಕ್ ರಾವ್ ವಿಶಿಷ್ಟ ದಾಖಲೆ. ಇಂಡಿಯಾಸ್ ವರ್ಲ್ಡ್ ರೆಕಾರ್ಡ್ಸ್ ಪುಟ ಸೇರಿದ ಮೂಡುಬಿದ್ರೆ ಕೌಶಿಕ್. ಯಕ್ಷಗಾನ ಚಂಡೆಯಲ್ಲಿ 1 ನಿಮಿಷಕ್ಕೆ 192 ಬಾರಿ ತರಿಕಿಟತಕ ಎಂಬ ಏಕತಾಳದ ಉರುಳಿಕೆಯನ್ನ ನುಡಿಸುವ ಮೂಲಕ ಮೂಡುಬಿದ್ರೆ ಪುತ್ತಿಗೆ ನಿವಾಸಿ ಕೌಶಿಕ್ ರಾವ್ ಟಿಜೆ ಇಂಡಿಯಾಸ್ ವರ್ಲ್ಡ್ ರೆಕಾರ್ಡ್ಸ್ ಪುಟ ಸೇರಿದ್ದಾರೆ. ಯಕ್ಷಗಾನ ಪಕ್ಕಾ ವಾದ್ಯ ವಿಭಾಗದಲ್ಲಿ ಇದೇ ಮೊದಲಿಗೆ ಈ ಸಾಧನೆ ಸಾಧ್ಯವಾಗಿದೆ. ಚೆಂಡೆಯಲ್ಲಿ ತರಿಕಿಟತಕವನ್ನ 192 ಬಾರಿ ಬಾರಿಸಿದ್ದ ವಿಡಿಯೋವನ್ನ ಜೆಮ್ಶೆಡ್ಪುರದಲ್ಲಿರುವ IWR ಫೌಂಡೇಶನ್ಗೆ ಕಳುಹಿಸಲಾಗಿತ್ತು. ಅವರು ಈ ವಿಡಿಯೋದ ಸಾಚಾತನವನ್ನ ಪಕ್ಕಾ ವಾದ್ಯ ಸಾಧಕರ ಮೂಲಕ ಪರೀಕ್ಷಿಸಿದ್ರು. 2 ತೀರ್ಪುಗಾರರ ಪರಿಶೀಲನೆಯ ಬಳಿಕ ಅವರ ಶಿಫಾರಸು ಆಧರಿಸಿ ಮಾನ್ಯತೆ ನೀಡಲಾಗಿದೆ.
ಯಕ್ಷಗಾನ ಪಕ್ಕವಾದ್ಯ ವಿಭಾಗದಲ್ಲಿ ಇದೇ ಪ್ರಥಮ ಬಾರಿಗೆ ಈ ಸಾಧನೆ ಮಾಡಿದ ಕೀರ್ತಿ ಕೌಶಿಕ್. ಯಕ್ಷಧ್ರುವ ಪಟ್ಲ ಸತೀಶ್ ಶೆಟ್ಟಿ ಸಾರಥ್ಯದ ಶ್ರೀ ಜ್ಞಾನಶಕ್ತಿ ಪಾವಂಜೆ ಮೇಳದ ಪ್ರಧಾನ ಚೆಂಡೆವಾದಕರು. ಅವರ ಪತ್ನಿ ಅಮೃತ ಅಡಿಗ ಹವ್ಯಾಸಿ ಭಾಗವತರು. 2 ವರ್ಷಗಳ ಹಿಂದೆಯಷ್ಟೇ ವೈವಾಹಿಕ ಜೀವನಕ್ಕೆ ಪ್ರವೇಶಿಸಿದ್ದ ದಂಪತಿ ಮದುವೆ ಭೋಜನ ವೇಳೆ ಯಕ್ಷಗಾನ ಪದ್ಯ ಹಾಡಿದ್ದು ಭಾರೀ ವೈರಲ್ ಆಗಿತ್ತು. 1 ನಿಮಿಷಕ್ಕೆ 192 ಬಾರಿ ತರಿಕಿಟತಕ ಏಕತಾಳದ ಉರುಳಿಕೆ ನುಡಿಸುವ ಮೂಲಕ ದಾಖಲೆ. ಕರಾವಳಿಯ ಶ್ರೀಮಂತ ಯಕ್ಷಗಾನ ಕಲಾ ಪ್ರಕಾರದ ಸಾಧನೆಗೆ ಯಕ್ಷಾಭಿಮಾನಿಗಳ ಪ್ರಶಂಸೆ. 1 ನಿಮಿಷದಲ್ಲಿ 192 ಬಾರಿ ಏಕತಾಳದ ಉರುಳಿಕೆ ನುಡಿಸೋದು ಕಷ್ಟವಲ್ಲವಾದ್ರೂ ದಾಖಲೆಗೆ ಸೇರ್ಪಡೆ ಆಗ್ಬೇಕಿದ್ರೆ ಒಂದೇ ತಾಳವನ್ನ ಯಾವುದೇ ಅಕ್ಷರ ತಪ್ಪದಂತೆ ನುಡಿಸಬೇಕಿತ್ತು. ಶ್ರೀಮಂತವಾದ ಕರಾವಳಿಯ ಯಕ್ಷಗಾನ ಕಲಾ ಪ್ರಕಾರದ ಹೆಸರಿನೊಂದಿಗೆ ನಾನು ಪೂಜನೀಯವಾಗಿ ಆರಾಧಿಸುವ ಚೆಂಡೆ ವಾದನ ಕಲೆಯನ್ನ ವಿಶ್ವದಾದ್ಯಂತ ಪಸರಿಸುವ ಸಲುವಾಗಿ ಅಭಿಲಾಷೆಯನ್ನ ಹೊಂದಿದ್ದೇನೆ. 10 ವರ್ಷದ ಪರಿಶ್ರಮದಲ್ಲಿ ಈ ಸಾಧನೆ ಸಾಧ್ಯವಾಗಿದೆ. ಮುಂದೆ ವಿಶ್ವ ದಾಖಲೆಯ ಬಯಕೆ ಇದೆ ಅಂತಾರೆ ಕೌಶಿಕ್. ಇದು ನಮ್ಮ ಹೆಮ್ಮೆಯ ಮೂಡಬಿದ್ರೆಯ ಕೌಶಿಕ್ ರಾವ್ ಅವರ ಸಾಧನೆ. ಎಲ್ಲೋ ಒಂದ್ ಕಡೆ ಇತರ ಖಾಸಗಿ ವಾಹಿನಿಗಳಲ್ಲಿ ನಮ್ಮ ಯಕ್ಷಗಾನವನ್ನ ಒಂಥರ ವಿಭಿನ್ನವಾಗಿ ತೋರಿಸುವಂಥದ್ದು ಅಥವಾ ಅಪಹಾಸ್ಯಕ್ಕೀಡಾಗುವಂತಹ ಸಂದರ್ಭಗಳಲ್ಲಿ ಈ ಕಾಲಘಟ್ಟಗಳಲ್ಲಿ ನಮ್ಮವರೇ ನಮ್ಮ ಯಕ್ಷಗಾನ ಕಲಾವಿದರು ನಮ್ಮ ಕಲೆಯನ್ನ ವಿಶ್ವದಾದ್ಯಂತ ಪಸರಿಸಲು ಹೊರಟಿದ್ದಾರೆ. ಈಗಾಗಲೇ ಪಸರಿಸಿದೆ. ಇವೆಲ್ಲದರ ಜೊತೆಗೆ ಮತ್ತಷ್ಟು ಸಾಧನೆಗಳನ್ನು ಮಾಡಬೇಕು ಅನ್ನುವಂತಹ ನಿಟ್ಟಿನಲ್ಲಿ, ವಿಶ್ವದ ಗಮನವನ್ನು ಮತ್ತಷ್ಟು ಸೆಳಿಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಈ ಒಂದು ಸಾಧನೆ ಏನಿದೆ, ಈ ಒಂದು ವರ್ಲ್ಡ್ ರೆಕಾರ್ಡ್ ಏನಿದೆ, ಮತ್ತಷ್ಟು ಹುರುಪನ್ನು ಕೊಡುವಂಥದ್ದು. ಇವೆಲ್ಲದರ ಜೊತೆ ಈ ಯುವ ಸಾಧಕರನ್ನ ನಾನೇನು ಪರಿಚಯ ಮಾಡಿಕೊಡ್ಬೇಕಾಗಿಲ್ಲ. ಯಾಕಂದ್ರೆ ಈ ಹಿಂದೆ ನಮ್ಮ ಕರಾವಳಿ ಭಾಗದಲ್ಲಿ ಹಲವಾರು ಅಭಿಮಾನಿಗಳನ್ನ, ಜೊತೆಗೆ ಯಕ್ಷಾಭಿಮಾನಿಗಳಿಗೇನಿದ್ದಾರೆ, ಯಕ್ಷ ಕಲಾಭಿಮಾನಿಗಳೇನಿದ್ದಾರೆ, ಅವರೆಲ್ಲರ ಪ್ರಶಂಸೆಗೆ ಪಾತ್ರವಾಗಿರುವಂತಹ ಈ ಯುವಕ, ಜೊತೆಗೆ ಈ ದಂಪತಿಗಳು. ನಾನು ಆಗಲೇ ಹೇಳಿದಾಗೆ ನಮ್ಮ ಕಂಪ್ಲೀಟ್ ಆಗಿರುವಂತಹ ಡೀಟೇಲ್ಸ್ ಅಲ್ಲಿ ಯಾರು ಅನ್ನುವಂಥದ್ದು ನಾವು ಹೇಳಿದ್ದೇವೆ. ಕೌಶಿಕ್ ರಾವ್ ಅವರು, ಅಮೃತ ಅಡಿಗ ಅವರು ಈ ಹಿಂದೆಯೇ ತಮ್ಮ ಮದುವೆಯ ಔತಣಕೂಟದಲ್ಲಿ ಯಾವ ರೀತಿ ತಮ್ಮ ಒಂದು ಯಕ್ಷಗಾನ ಕಲೆಯಲ್ಲಿರುವಂತಹ ಆಸಕ್ತಿಯನ್ನ ನಮ್ಮ ಜಗತ್ತಿಗೆ ತೋರಿಸಿಕೊಟ್ಟಿದ್ದಾರೆ ಅನ್ನುವಂಥದ್ದು ಎಲ್ಲರ ಪ್ರಶಂಸೆಗೆ ಪಾತ್ರವಾಗಿದ್ರು. ಹಾಗೆ ದ ಮ್ಯಾನ್ ನೀಡ್ ಇಂಟ್ರೊಡಕ್ಷನ್ ಅಂತ ಸದ್ಯದ ಪರಿಸ್ಥಿತಿಯಲ್ಲಿ, ಹಾಗಾಗಿ ನೇರವಾಗಿರುವಂತಹ ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಸ್ವಾಗತವನ್ನ ಮಾಡ್ತಾ ಇದ್ದೇನೆ. ನಮ್ಮ ಜೊತೆ ಕೌಶಿಕ್ ರಾವ್ ಅವರು ಇದ್ದಾರೆ. ಆತ್ಮೀಯವಾಗಿರುವಂತಹ ಸ್ವಾಗತವನ್ನ ಮಾಡ್ತಾ ಇದ್ದೇನೆ. ನಮಸ್ತೆ ಸರ್, ಆತ್ಮೀಯವಾಗಿರುವಂತಹ ಸ್ವಾಗತ ತಮಗೆ. ನಮಸ್ತೆ. ಜೊತೆಗೆ ಮೊದಲನೇದಾಗಿ ಅಭಿನಂದನೆಗಳನ್ನ ಸಲ್ಲಿಸ್ತಾ ಇದ್ದೇನೆ. ಧನ್ಯವಾದಗಳು. ಆಗ್ಲೇ ಹೇಳಿದಾಗೆ ಯಕ್ಷಗಾನ ಅಂತ ಬಂದಾಗ ಆ ಒಂದು ಯಕ್ಷಗಾನ ಕಲೆಯನ್ನ ಉಳಿಸಿ ಬೆಳೆಸುವಂತ ಕೆಲಸ ಎಲ್ಲಾಗಬೇಕು ಅಂತ ಬಂದಾಗ ತಮ್ಮಂತಹ ಯುವಕರಿಂದ ಆಗ್ಬೇಕು. ಹೇಗಾಗುತ್ತೆ ಅಂತ ಬಂದಾಗ ಯಕ್ಷಗಾನಗೆ ಸದ್ರಪಾಡಿಗೆ ಆಗ್ತಾ ಹೋಗುತ್ತೆ. ಇವೆಲ್ಲದರ ಜೊತೆಗೆ ಆ ಕಲಾ ಪ್ರಕಾರಗಳಲ್ಲಿ ಏನಾದ್ರೂ ಒಂದು ಬದಲಾವಣೆಗಳನ್ನು ತರಬೇಕು ಅನ್ನೋದಂತ ವಿಚಾರಗಳ ನಡುವೆ ವಿಶ್ವದ ಗಮನವನ್ನು ಸೆಳೆಯಬೇಕು ಅಂತ ತಮ್ಮ ಒಂದು ಆಸೆ. ಈ ಒಂದು ವಿಚಾರದಲ್ಲಿ ತಾವು ತೆಗೆದುಕೊಂಡಿರುವಂತಹ ಈ ಒಂದು ಹೆಜ್ಜೆ ಏನಿದೆ ನಿಜವಾಗ್ಲೂ ಕೂಡ ಅಪ್ರಿಶಿಯೇಟ್ ಮಾಡುವಂತದ್ದು, ಖುಷಿಯಾಗಿದೆ. ಯಾಕಂದ್ರೆ ಎಲ್ಲಿ ತನಕ ಅಂತ ಬಂದಾಗ ಏನ್ ಸಾಧನೆ, ವಿಶಿಷ್ಟವಾಗಿರುವಂತಹ ಸಾಧನೆಯನ್ನ ಮಾಡಿದ್ದಾರೆ ಅಂದ್ರೆ ಯಕ್ಷಗಾನದಲ್ಲಿ ಆಗ್ಲೇ ಹೇಳಿದಾಗೆ ಮತ್ತಷ್ಟು ಗಮನ ಸೆಳೆಯುವಂತದ್ದು ಚೆಂಡೆ ವಾದನ, ಮದ್ದಳೆಗಾರರ ಒಂದು ಅವರ ಒಂದು ಪ್ರತಿಭಾನ್ವಿತರಾಗಿರುವಂತಹ ಮದ್ದಳೆಗಾರರ ಒಂದು ಕಲೆ. ಇವೆಲ್ಲದರ ನಡುವೆ
ಕೌಶಿಕ್ ರವರು 1 ನಿಮಿಷಕ್ಕೆ 192 ಬಾರಿ ತರಿಕಿಟತಕ ಅನ್ನುವಂತಹ ಏಕತಾಳದ ಉರುಳುವಿಕೆಯನ್ನ ಇವರು ನಡೆಸಿರುವಂತದ್ದು. ಈಗ ಟಿವಿ ಸ್ಕ್ರೀನ್ ಮೇಲೆ ಕಾಣ್ತಾ ಇರುವಂತಹ ದೃಶ್ಯಾವಳಿ ಏನಿದೆ, ಈ ದೃಶ್ಯಾವಳಿ ಏನಿದೆ, ಈ ಒಂದು ಇವರ ಚಂಡೆ ವಾದನಕ್ಕೆ ಇಂಡಿಯಾಸ್ ವರ್ಲ್ಡ್ ರೆಕಾರ್ಡ್ ಪ್ರಶಸ್ತಿ ಬಂದಿರುವಂತದ್ದು. ಹಾಗಾಗಿ ನಾನು ನೇರವಾಗಿ ಫಸ್ಟ್ ರಿಯಾಕ್ಷನ್ ಕೇಳ್ತಾ ಇದ್ದೇನೆ ಸರ್, ಎಷ್ಟು ಖುಷಿ ತಂದಿದೆ ಈ ಒಂದು ಸಾಧನೆ? ನಮ್ಗೆಲ್ಲ ಖುಷಿ ತಂದಿದೆ, ಯಾಕಂದ್ರೆ ನಮ್ಗೆಲ್ಲ ಪರ್ಸನಲಿ ಖುಷಿ ತಂದಿದೆ. ಯಾಕಂತ ಹೇಳಿದ್ರೆ ನಾನು ಹೇಳಿದ ಯಕ್ಷಗಾನ ಅಂತ ಬಂದಾಗ ಪ್ರತಿಯೊಬ್ರು ಕೂಡ ಕರಾವಳಿ ಭಾಗದವರಿಗೆ, ತುಳುನಾಡಿನವರಿಗೆ ಬಹಳ ಇಷ್ಟ. ಅದರಲ್ಲೂ ಕೂಡ ಈ ಸಾಧನೆ ಅಂತ ಬಂದಾಗ ಮತ್ತಷ್ಟು ನಮ್ಗಳಿಗೆ ಹುರುಪು ಕೊಡುವಂಥದ್ದು. ಎಸ್, ಕೌಶಿಕ್ ರಾವ್ ಅವರಿಗೆ ಸರ್. ನನಗೆ ಹೇಗೆ ಅಂತ ಹೇಳಿದ್ರೆ, ನಾನು ನಮ್ಮ ಮದುವೆ ಔತಣದ ಕೂಟದ ವಿಡಿಯೋ ವೈರಲ್ ಆದ ಮೇಲೆ ಮತ್ತೆ ನಿಮ್ಮೊಟ್ಟಿಗೆ ಒಂದು ನಮ್ಮ ಕುಡ್ಲದಲ್ಲಿ ಚೌತಿಯ ಕಾರ್ಯಕ್ರಮಕ್ಕೆ ನಾವು ಒಟ್ಟಿಗೆ ಸೇರಿದ್ದೆವು. ಅವತ್ತು ಹೇಳಿದ್ದೆ ನಾನು ನಿಮಗೆ, ನೀವೇ ಕೇಳಿದ ಪ್ರಶ್ನೆ, ನಿಮಗೆ ಇನ್ನೇನು ಮಾಡಬೇಕು ಅಂತ ಉಂಟು ಅಂತ. ನನಗೆ ನನ್ನ ಸಾಧನೆಗಳಲ್ಲಿ ಇದೊಂದಿತ್ತು, ಯಕ್ಷಗಾನಕ್ಕೆ ನಮ್ಮಿಂದ ಒಂದು ಕೊಡುಗೆ ಆಗಬೇಕು ಅಂತ. ನಾನು ಯಕ್ಷಗಾನಕ್ಕೆ 10 ವರ್ಷದಿಂದ, ಸಣ್ಣ ಪ್ರಾಯದಿಂದಲೇ ನಾನು ನನ್ನನ್ನು ತೊಡಗಿಸ್ಕೊಳ್ತಾ ಇದ್ದೇನೆ. 10 ವರ್ಷದಿಂದ ನಾನು ಏನು ಮಾಡಿದೆ ಅಂತ ಈಗ ನನಗೆ ಒಂದು ನನ್ನ ಏಜಿಗೆ ಈಗ ಮಾಡ್ಲಿಕ್ಕೆ ಆಗ್ತದೆ. ಇನ್ನೂ ಒಂದು 40 ವರ್ಷ ನನಗೆ ಇದ್ರೆ, 40 ವರ್ಷ ಅಂತ ದೇವರು ಕೊಟ್ಟ ಆಯುಷ್ಯ ಇದ್ರೆ, ಆಗ ನಮಗೆ ಈ ದೇಹದಲ್ಲಿರುವ ತ್ರಾಣ ಇಲ್ಲದಿದ್ರೆ ಆಗ ಇದನ್ನು ಮಾಡ್ಲಿಕ್ಕೆ ಆಗುದಿಲ್ಲ. ಈಗ 10 ವರ್ಷದ ಇದರಲ್ಲಿ ಏನು ನಮಗೆ ಇಷ್ಟು ಈ ಉರುಳಿಕೆಯನ್ನ ಇಷ್ಟು ಸ್ಪೀಡಿಗೆ ಬಾರಿಸ್ಲಿಕ್ಕೆ ಆಗ್ತದೆ ಅಂತ ಇನ್ನೊಂದು 40 ವರ್ಷ ಕಳೆದ ಮೇಲೆ ಬಾರಿಸ್ಲಿಕ್ಕೆ ಆಗುದಿಲ್ಲ. ಯಾಕಂದ್ರೆ ದೇಹದ ತ್ರಾಣ ಕಮ್ಮಿ ಆಗಿರ್ತದೆ. ಆ ನಿಟ್ಟಿನಲ್ಲಿ ಆ ಉರುಳಿಕೆಯನ್ನ ಇಟ್ಟುಕೊಂಡು ನಮಗೆ ಯಕ್ಷಗಾನದಲ್ಲಿ ಏನು ಮಾಡ್ಲಿಕ್ಕೆ ಆಗ್ತದೆ? ಯಕ್ಷಗಾನದಲ್ಲಿ ಪ್ರಧಾನವೇ ಉರುಳಿಕೆ ಇಲ್ಲದಿದ್ದರೆ ಯಕ್ಷಗಾನ ಆ ಚೆಂಡೆವಾದನ ಒಂದು ಏನು ರಂಜನೆ ತರುವುದಿಲ್ಲ. ರಂಜನೆ ತರಬೇಕಾದ್ರೆ ಉರುಳಿಕೆ ಪ್ರಧಾನವಾಗಿ ಬೇಕಾಗ್ತದೆ. ಆ ಉರುಳಿಕೆಯನ್ನ ಹೀಗೆ ನಾನು ಮೊದಲಿಗೆ ಬಲಿಯ ಚೆಂಡೆ ಎಲ್ಲ ಬಾರಿಸುವಾಗ ಉರುಳಿಕೆಯಲ್ಲಿ ಒಂದು ಸ್ವಲ್ಪ ನಾವು ಜುಗಲ್ಬಂದಿ ಎಲ್ಲ ಮಾಡುವಾಗ ಒಂದು ಉದ್ದಕ್ಕೆ ಉರುಳಿಕೆ ಹಾಕುವ ಒಂದು ಗಮ್ಮತ್ತೆಲ್ಲ ಇತ್ತು. ಹಾಗೆ ಹಾಕುವಾಗ ಅದೇ ಐಡಿಯಾ ನನಗೆ ಇತ್ತು. ಈ ಉರುಳಿಕೆಯನ್ನೇ ಸ್ವಲ್ಪ ಎಲಾಬ್ರೇಟ್ ಮಾಡಿ 1 ನಿಮಿಷಕ್ಕೆ ಅಥವಾ 5 ನಿಮಿಷಕ್ಕೆಲ್ಲ ಹಾಕಿದರೆ ಹೇಗಾಗ್ಬೋದು ಅಂತ ಆಗಲೇ ನಾನೊಂದು ಪ್ಲಾನ್ ಅಲ್ಲಿ ಒಂದು ಟ್ರೈ ಮಾಡ್ತಾ ಇದ್ದೆ. ಅದನ್ನು ಇಂಡಿಯಾಸ್ ವರ್ಲ್ಡ್ ರೆಕಾರ್ಡ್ ಅಲ್ಲಿ ಯಾಕೆ ನಾನು ಟ್ರೈ ಮಾಡಿದೆ ಅಂತ ಕೇಳಿದ್ರೆ, ಇದನ್ನ ನಮಗೆ ನಮ್ಮ ಪರಿಸರದಲ್ಲಿ ಇರುವವರು, ಯಕ್ಷಗಾನವನ್ನು ಪರಿಚಯ ಇದ್ದವರಿಗೆ ಇದೇನು ದೊಡ್ಡ ವಿಷಯ ಅಂತ ಕಾಣುದಿಲ್ಲ. ಯಾಕಂತ ಹೇಳಿದ್ರೆ ಎಲ್ಲರಿಗೂ ಗೊತ್ತಿರುವಂತದ್ದೇ ಉರುಳಿಕೆ ಅಂತ. ಯಕ್ಷಗಾನ ಚೆಂಡೆ ಯಾರು ನುಡಿಸ್ತಾರೋ ಎಲ್ಲರಿಗೂ ಉರುಳಿಕೆ ಅಂತ ಗೊತ್ತಿರುವಂತದ್ದೇ. ಇದನ್ನ ಆ ಉರುಳಿಕೆಯನ್ನ ಈ ರೀತಿಯಾಗಿ ನಾವು ಪ್ರದರ್ಶನ ಮಾಡಿದ್ರೆ ವರ್ಲ್ಡ್ ವೈಡ್ ಅಲ್ಲಿ ಇದನ್ನು ಗುರುತಿಸ್ತಾರೆ ಅಂತ ನನಗೆ ಒಂದು ಘಟನೆಯಲ್ಲಿ ನನಗೆ ಗೊತ್ತಾಯ್ತು. ಅದು ಯಾಕೆ ಅಂತ ಹೇಳಿದ್ರೆ, ಆ ಘಟನೆ ಏನಂತ ಹೇಳಿದ್ರೆ, ನಾವು ಮೊನ್ನೆ ದುಬೈ ಯಕ್ಷಗಾನಕ್ಕೆ ಹೋಗಿದ್ದೆ. ಅಲ್ಲಿ ಒಬ್ಬ ಡ್ರಮ್ಸ್ ಪ್ಲೇಯರ್ ಬಂದಿದ್ರು, ಯುರೋಪಿಯನ್ ಅವರು ಬಂದು ನನ್ನ ಹತ್ರ ಕೇಳಿದ್ರು, ವಾಟ್ ಆರ್ ಯು ಡೂಯಿಂಗ್, ವಾಟ್ ಇಸ್ ದಟ್ ಅಂತ ಕೇಳಿದ. ಏನ್ ಮಾಡ್ತಾ ಇದ್ರಿ ನೀವು, ಮತ್ತೆ ವೈ ಆರ್ ಯು ವೇರಿಂಗ್ ಇಟ್ ಇನ್ ಯುವರ್ ಆರ್ಮ್ಸ್, you can play it, you can stay it in a stand and you can play it ಅಂತ ಹೇಳಿದ. ನೀನ್ ಯಾಕೆ ಅದನ್ನ ಹಾಕೊಂಡು ಬಾರಿಸ್ತಾ ಇದ್ದಿ, ನೀನು ಹಿಡ್ಕೊಳ್ಬಾರ್ದು. ನಾನು ಹೇಳಿದೆ, ಇದು ನಮ್ಮ ಒಂದು ರಿಟ್ಯುವಲ್, ಅಂದ್ರೆ ನಾವು ಇದನ್ನು ಪೂಜನೀಯ ಅಂತಲೇ ನಾವು ಪಾಲಿಸಿಕೊಂಡು ಬಂದದ್ದು. ನಮ್ಮ ಹಿರಿಯರು ಹೀಗೆ ಮಾಡಿಕೊಂಡು ಬಂದ, ನಾವು ಇದನ್ನು ಹೀಗೆ ಮಾಡ್ತಾ ಇದ್ದೇವೆ. ಅವನು ಅದನ್ನು ಕೇಳಿದ, ಹೇಗೆ ನೀನು ಅದನ್ನು ಡಬಲ್ ಸೌಂಡ್ ತರ್ತಿ, ನಮ್ಮ ಡ್ರಮ್ಸ್ ಅಲ್ಲಿ ಹಾಗೆ ಆಗುದಿಲ್ಲ, ನೀನು ಹೀಗೆ ಮಾಡಿ ಏನೋ ತರ್ತಾ ಇದ್ದಿ, ಏನೋ ಸೌಂಡು ಅಂತ. ಮತ್ತೆ ಅದನ್ನು ಕೇಳಿದ. ಆಗ ನನಗೆ ಅನ್ನಿಸ್ತು, ಅವನ ಹತ್ರ ಮಾತಾಡಿದ ಮೇಲೆ ನನಗೆ ಅನ್ನಿಸ್ತು, ಇದನ್ನು ವಿಶಿಷ್ಟವಾಗಿ ಏನಾದ್ರೂ ಗುರುತಿಸ್ತಾರೆ ಅಂತ, ವರ್ಲ್ಡ್ ವೈಡ್ ಅಲ್ಲಿ ಇದನ್ನು ಗುರುತಿಸ್ತಾರೆ ಅಂತ ಅನ್ನಿಸ್ತು. ಅದನ್ನ ಒಂದು ಮನಸ್ಸಲ್ಲಿ ಇಟ್ಕೊಂಡಿದ್ದೆ. ಹಾಗಾಗಿ ಇದನ್ನ ಇಂಡಿಯಾಸ್ ವರ್ಲ್ಡ್ ರೆಕಾರ್ಡ್ ಗೂಗಲ್ ಸರ್ಚ್ ಮಾಡುವಾಗ ಸಿಕ್ಕಿತ್ತು, ಅದರಲ್ಲಿ ಮಾಡಿದೆ. ವೆರಿ ಬ್ಯೂಟಿಫುಲ್. ಯಾಕೆ ಅಂತ ಬಂದಾಗ, ಯಾಕೆ ಇಂಡಿಯಾಸ್ ವರ್ಲ್ಡ್ ರೆಕಾರ್ಡ್, ಯಾಕೆ ಈ ದಾಖಲೆ ಅಂತ ಬಂದಾಗ ಒಂದು ಕಥೆಯನ್ನ ಹೇಳಿದ್ರು. ಯಾಕಂದ್ರೆ ಇದು ಆಗ್ಬೇಕಾಗಿರೋದು ಪ್ರತಿಯೊಬ್ಬ ಯುವಕರಲ್ಲಿ. ಯಾಕಂದ್ರೆ ಬೇರೆ ಭಾಗದಿಂದ ಬಂದಂತಹ, ಬೇರೆ ರಾಜ್ಯದಿಂದ ಬಂದಂತಹ ಒಬ್ರು ಜನರು, ಕಲಾವಿದರು ನಮ್ಮ ಕರಾವಳಿ ಭಾಗದ ಕಲೆಯನ್ನು ನೋಡ್ತಾರೆ, ಅಪ್ರಿಷಿಯೇಟ್ ಮಾಡ್ತಾರೆ. ಅಂದ್ರೆ ಅವ್ರಗಳಿಗೆ ಏನು ಈ ಕಲೆ, ಇದರಲ್ಲಿ ಹಿಂದಿರುವಂತಹ ಒಂದು ಅದ್ಭುತವಾಗಿರುವಂತಹ ಶಕ್ತಿ ಏನಿದೆ ಇದರ ಬಗ್ಗೆ ಗೊತ್ತಿರಲ್ಲ. ಇಂತಹ ದಾಖಲೆಗಳು ಏನಿದೆ ಇದು ಆದಾಗ ಮಾತ್ರ ಒಂದು ವಿಶ್ವದಾದ್ಯಂತ ಪಸರಿಸುವಂತಹ ಕೆಲಸ ಆಗುತ್ತೆ. ಈ ನಿಟ್ಟಿನಲ್ಲಿ ಈ ಯುವಕರು ಮಾಡಿರುವಂತಹ ಸಾಧನೆ ನಿಜವಾಗ್ಲೂ ಕೂಡ ಹೆಮ್ಮೆ ತರುವಂಥದ್ದು. ಜೊತೆಗೆ ಕೌಶಿಕ್ ಅಡಿಗವರು, ಕೌಶಿಕ್ ರಾವ್ ಜೊತೆಗೆ ಅಮೃತ ಅಡಿಗವರು ಈಗಾಗಲೇ ನಮ್ಮ ಕರಾವಳಿ ಭಾಗಕ್ಕೆ ಚಿರಪರಿಚಿತವಾಗಿರುವಂತಹ ಯಕ್ಷಗಾನ ಲೋಕದಲ್ಲಿ ಸಾಧನೆ ಮಾಡ್ತಾ ಇರುವಂತಹ ಯುವಕ ಯುವತಿಯರು. ಇವೆಲ್ಲದರ ನಡುವೆ ತಾವೆಲ್ಲರೂ ಕೂಡ ಅವರನ್ನ ಪ್ರಶಂಸೆಯನ್ನ ಮಾಡಿದ್ದೀರಾ, ಹೊಗಳಿಕೆಯ ಮಾತುಗಳನ್ನ ಆಡಿದ್ದೀರಾ. ಇದು ಯಕ್ಷಗಾನಕ್ಕೆ ಸಲ್ಲಬೇಕಾಗಿರುವಂತಹ ಒಂದು ಕೀರ್ತಿ, ಜೊತೆಗೆ ಯಕ್ಷಗಾನಕ್ಕೆ ಸಲ್ಲಬೇಕಾಗಿರುವಂತಹ ಒಂದು ಪ್ರಶಂಸೆ.
ಜೊತೆಗೆ ಈ ಒಂದು ಯುವ ಕಲಾವಿದನಿಗೆ, ಯುವ ಸಾಧಕನಿಗೆ ತಾವುಗಳು ಕೂಡ ಒಂದು ಅದ್ಭುತವಾಗಿರುವಂತಹ ಅಭಿನಂದನೆಗಳನ್ನು ಸಲ್ಲಿಸಬೇಕು ಅಥವಾ ಮಾತಾಡಬೇಕು ಅಂತ ಇದ್ರೆ ತಮ್ಗಳ ಒಂದು ಸಜೆಷನ್ ಅಥವಾ ತಮ್ಗಳ ಒಂದು ಶುಭ ಹಾರೈಕೆಗಳು ಅಂತ ಇದ್ರೆ ನೇರವಾಗಿರುವಂತಹ ಅವಕಾಶ ಇದೆ, ಕರೆ ಮಾಡ್ಬೋದು, ಮಾತನಾಡ್ಬೋದು. ಜೊತೆಗೆ ನನ್ಗೂ ಕೂಡ ವೆರಿ ಇಂಟ್ರೆಸ್ಟಿಂಗ್, ನನ್ಗೆ ಅದು ಬಹಳ ಖುಷಿ ಆಯ್ತು ನೋಡಿದಾಗ ತಾವು ಆ ಸ್ಪರ್ಧೆಗೆ ಕಳಿಸಿರುವಂತಹ ಒಂದು ವಿಡಿಯೋ. ಬಿಫೋರ್ ದಟ್ ಸರ್, ತಾವು ಹೇಳ್ತಾ ಇರುವಂತದ್ದು ಈಗ ಈ ಸ್ಪರ್ಧೆ ಆಗಿರುವಂತದ್ದು ಇಂಡಿಯಾಸ್ ವರ್ಲ್ಡ್ ರೆಕಾರ್ಡ್ಸ್ ಆಗಿರುವಂತದ್ದು 1 ನಿಮಿಷಕ್ಕೆ 192 ಬಾರಿ ತಾವು ನುಡಿಸಿರುವಂತದ್ದು, ತರಿಕಿಟ ತಕ ತಾಳವನ್ನ ನುಡಿಸಿರುವಂತದ್ದು. 5 ನಿಮಿಷಕ್ಕೆ ಆಗುತ್ತಾ? ತಾವು ಹೇಳಿದ್ರಿ ಈಗ ಮಾತನಾಡುವಾಗ ಆಗುತ್ತೆ. 5 ನಿಮಿಷಕ್ಕೆ ಆಗೋದಿಲ್ಲ ಅಂತಲ್ಲ, ಆ ಸ್ಪೀಡ್ ಸ್ವಲ್ಪ ವೇರಿ ಆಗುತ್ತೆ. ಸ್ಪೀಡ್ ಈಗಿರುವ ಸ್ಪೀಡ್ ನನ್ನ ಇಂಟೆನ್ಷನ್ ಏನಿತ್ತು ಅಂತ ಹೇಳಿದ್ರೆ 1 ಮಿನಿಟ್ ಅಲ್ಲಿ ಎಷ್ಟು ಬೀಟ್ಸ್ ಕೊಡ್ಲಿಕ್ಕೆ ಆಗ್ತದೆ ಅಂತ. ಇದನ್ನು ನೋಡುವಾಗ ನಾನು ಹೇಳಿದೆ ಗೂಗಲ್ ಸರ್ಚ್ ಮಾಡ್ತಾ ಇದ್ದೆ ಅಂತ. ಗೂಗಲ್ ಸರ್ಚ್ ಮಾಡುವಾಗ ವರ್ಲ್ಡ್ ರೆಕಾರ್ಡ್ ಲಿಸ್ಟ್ ಬರುವಾಗ ಅದರಲ್ಲಿ ಒಂದು ವರ್ಲ್ಡ್ ರೆಕಾರ್ಡ್ ಅಲ್ಲಿ ಒಂದು ಹುಡುಗನ ವಿಡಿಯೋ ನೋಡಿದೆ. ಅವ್ನು ಡ್ರಮ್ಸ್ ಪ್ಲೇಯರ್. ಆ ಡ್ರಮ್ಸ್ ಪ್ಲೇಯರ್ ಅವನು ಏನ್ ಮಾಡಿದ್ದಾನೆ ಅಂತ ಹೇಳಿದ್ರೆ, ಆ ಡ್ರಮ್ಸ್ ಅಲ್ಲಿ ಅವನು ಪ್ಲೇ ಮಾಡಿದ್ದಾನೆ 1 ಮಿನಿಟ್ಗೆ ಎಷ್ಟು ಬೀಟ್ಸ್ ಆಗ್ತದೆ ಅಂತ. ಅದು ಏನು ದೊಡ್ಡ ವಿಷಯ ಏನಲ್ಲ, ಯಾಕಂದ್ರೆ ಡ್ರಮ್ಸ್ ಅಲ್ಲಿ ಅದನ್ನು ಮಾಡ್ಲಿಕ್ಕೆ ಆಗ್ತದೆ, ಆಗದೇನಲ್ಲ. ಎಷ್ಟೋ ಜನ ಮಾಡಿದ್ದಾರೆ, ಎಷ್ಟೋ ಜನ ವೆರೈಟಿ ಮಾಡಿದ್ದಾರೆ, ಎಷ್ಟು ವರ್ಲ್ಡ್ ರೆಕಾರ್ಡ್ ಇದೆ ಅದರಲ್ಲಿ. ನಾನು ತುಂಬಾ ಸರ್ಚ್ ಮಾಡಿದೆ. ಆಗ ಅದನ್ನು ನೋಡುವಾಗ ಈ ಡ್ರಮ್ಸಿಗೆ ಇಷ್ಟು ಮಾನ್ಯತೆ ಸಿಗುವಾಗ ನಮ್ಮ ಚೆಂಡೆ, ಆರಾಧನೀಯವಾಗಿರುವಂತಹ ಚೆಂಡೆಗೆ ಯಾಕೆ ಮಾನ್ಯತೆ ಸಿಗುವುದಿಲ್ಲ? ನಾವು ಟ್ರೈ ಮಾಡಿ ನೋಡುವ ಅಂತ ಹೇಳಿದ್ರೆ, ಹಾಗೆ ನಾನು 1 ಮಿನಿಟ್ಗೆ 1152 ಬೀಟ್ಸ್ ಅಂತ ಮಾಡಿದ್ದು. ಅಂದ್ರೆ ತರಿ ಕೀಟ ತಕ ಅಂತ ಇರುವಂತಹ ಅಕ್ಷರಗಳು, ಇದು 6 ಅಕ್ಷರ. ಈ 6 ಅಕ್ಷರದಲ್ಲೇ ಯಕ್ಷಗಾನದ ಉರುಳಿಕೆಯೇ ಇರುವಂತದ್ದು. ಇಡೀ ಯಕ್ಷಗಾನ ಪ್ರಪಂಚದಲ್ಲಿ ಇರುವಂತಹ ಉರುಳಿಕೆ ತರಿಕೀಟ ತಕದ ಒಳಗೆ ಇರುವಂತಹ ತರಿಕೀಟ ತಕ ಅಂತ 6 ಅಕ್ಷರದ ಉರುಳಿಕೆ ಒಳಗೆ ಯಕ್ಷಗಾನದ ಉರುಳಿಕೆಗಳು, ಎಲ್ಲಾ ತಾಳದ ಉರುಳಿಕೆಗಳು ಇರುವಂತದ್ದು. ಅದನ್ನ ಒಂದೊಂದು ತಾಳಕ್ಕೆ ಘಾತಗಳು ಬೇರೆ ಆಗ್ತದೆ, ಹಾಗಾಗಿ ಉರುಳಿಕೆಗಳು ಬೇರೆ ಬೇರೆ ಅಂತ ಕಾಣಿಸ್ಕೊಳ್ತದೆ ಅಷ್ಟೇ. ಇದನ್ನ ಏಕತಾಳ ಅಂತ ಇಟ್ಕೊಂಡ್ರೆ ಅದರಲ್ಲಿ ತುಂಬಾ ಅಕ್ಷರಗಳನ್ನ ತುಂಬಿಸ್ಲಿಕ್ಕೆ ಆಗ್ತದೆ. ಅದನ್ನ ತುಂಬಾ ಅಕ್ಷರಗಳು ಅದರಲ್ಲಿ ಬರ್ತದೆ. ಅಂದ್ರೆ ಈಗ ತರಿ ಕೀಟ ತಕವನ್ನೇ ನಾವು ಈಗ ಲೆವೆಲ್ 1 ಸ್ಪೀಡ್ ಅಲ್ಲಿ ಹೇಳುವಂದ್ರೆ ತ ರಿ ಕಿ ಟ ತ ಕ ಅಂತ ಹೇಳಲಿಕ್ಕೆ ಆಗ್ತದೆ. ಇದನ್ನೇ ಲೆವೆಲ್ 2, ಲೆವೆಲ್ 3, ಲೆವೆಲ್ 4 ಗೆ ಮಾಡುವಾಗ ಅದು ಡಬಲ್ ಹಾಕೊಂಡು ಹೋಗ್ತದೆ. ಈಗ ತ ರಿ ಕಿ ಟ ತ ಕ ಅಂತ ಇರುವಂತದ್ದು ತ್ರಗಡ ಹಾಗೆ ಆಗ್ತದೆ. ಹಾಗೆ ಆಗುವಾಗ ಅದರಲ್ಲಿ ತುಂಬಾ ಅಕ್ಷರಗಳನ್ನು ತುಂಬಿಸ್ಲಿಕ್ಕೆ ಆಗ್ತದೆ. ಹಾಗೆ ನಾನು 1 ಮಿನಿಟ್ಗೆ ಎಷ್ಟು ಬರ್ತದೆ ಟ್ರೈ ಮಾಡುವ ಅಂತ ಮೊದಲಿಗೆ ಟ್ರೈ ಮಾಡ್ಲಿಕ್ಕೆ ಪ್ರಾರಂಭ ಮಾಡಿದೆ. ಆಗ ಅದನ್ನು ಈಗ ಎಷ್ಟು ತಾಳಕ್ಕೆ ಕೂತ್ಕೊಳ್ತದೆ, ಎಷ್ಟು ಅಕ್ಷರಗಳು ಕೂತ್ಕೊಳ್ತದೆ ಅಂತ ಅದನ್ನೆಲ್ಲ ಒಂದು ಸುಮ್ಮನೆ ಕೂತ್ಕೊಂಡು ಪೇಪರಲ್ಲಿ ಬರಿತಾ ಇರುವಾಗ ಆಗ ಅನ್ನಿಸಿತು, ಇದನ್ನು 192 ಟೈಮ್ಸ್ ಬಾರಿಸಿದ್ರೆ, 192 ಬಾರಿ ಬಾರಿಸಿದ್ರೆ 1152 ಬೀಟ್ಸ್ ಆಗುತ್ತೆ. ಹಾಗಾಗಿ ಇದೊಂದು ದೊಡ್ಡ ವಿಷಯವೇ, ಯಾಕಂದ್ರೆ 1 ನಿಮಿಷದಲ್ಲಿ 1000 ಬೀಟ್ಸ್ ಅಂತ ಹೇಳುವುದೇ ದೊಡ್ಡ ವಿಷಯ. ಇದು ನಮಗೆ ನಮ್ಮ ಯಕ್ಷಗಾನ ಪರಿಚಿತರಿಗೆ, ಚೆಂಡೆಯ ಪರಿಚಿತರಿಗೆ ದೊಡ್ಡ ವಿಷಯ ಅಲ್ಲ. ಯಾಕಂದ್ರೆ ಅವರಿಗೆ ಈಗಲೂ ಬಾರಿಸ್ತಾರೆ, ಯಾರು ಬೇಕಾದ್ರೂ ಬಾರಿಸ್ತಾರೆ. ಅದನ್ನು ಬಾರಿಸ್ಲಿಕ್ಕೆ ಆಗುದಿಲ್ಲ ಅಂತಲ್ಲ. ನಾನು 1 ಮಿನಿಟ್ಗೆ ಯಾಕೆ ಕೊಟ್ಟೆ ಅಂತ ಹೇಳಿದ್ರೆ, 5 ಮಿನಿಟಿಗೆ ಕೊಟ್ರೆ ಅದರ ಅಂಡರ್ ಅಲ್ಲಿ ಬೇರೆ ಇನ್ನೊಂದು ಕೊಡಬೇಕಾಗ್ತದೆ. ಈಗ 1 ಮಿನಿಟಿಗೆ ಅಂತ ನಾನು ಫಸ್ಟ್ ಪ್ರೊಡ್ಯೂಸ್ ಮಾಡಿದ್ರೆ, ಇನ್ನೊಬ್ರು 5 ಮಿನಿಟಿಗೆ, 10 ಮಿನಿಟ್ಸ್ಗೆ, 1 ಅವರಿಗೆ ಅದನ್ನು ಪ್ರೊಡ್ಯೂಸ್ ಮಾಡಬಹುದು, ಇನ್ನೊಬ್ರು ಮಾಡಬಹುದು ಇದನ್ನೇ. ಇಲ್ಲದಿದ್ರೆ 1 ಮಿನಿಟಿಗೆ ಮಾಡ್ತಾರಾ? ಈಗ 1152 ಬೀಟ್ಸ್ ಅಂತ ಹೇಳುವಂಥದ್ದು ನಮಗೆ ಈ ಚೆಂಡೆ ನುಡಿಸುವವರಿಗೆ ಯಾರಿಗೂ ದೊಡ್ಡ ವಿಷಯ ಅಲ್ಲ. ಯಾಕಂತ ಹೇಳಿದ್ರೆ ಎಲ್ಲರೂ ಅದಕ್ಕಿಂತ ಜಾಸ್ತಿ ನುಡಿಸ್ತಾರೆ. ಈಗ ನನಗೂ ಅದಕ್ಕಿಂತ ಜಾಸ್ತಿ ನುಡಿಸ್ಲಿಕ್ಕೂ ಆಗ್ತದೆ. ಹಾಗೆ ಅಂತೇಳಿ ಇದು ನಾನೇ ಜಾಸ್ತಿ ಕೊಟ್ರೆ ಆ ರೆಕಾರ್ಡ್ ಅನ್ನು ಬೀಟ್ ಮಾಡ್ಲಿಕ್ಕೆ ಆಗುದಿಲ್ಲ. ನಾನು ಇದನ್ನು ಕೊಟ್ಟ ಉದ್ದೇಶ ಏನಂತ ಹೇಳಿದ್ರೆ, ಯಕ್ಷಗಾನದ ಹೆಸರಿನಲ್ಲಿ ಚೆಂಡೆ ವಾದನ ಏನಿದೆ ಅದು ವರ್ಲ್ಡ್ ವೈಡ್ ಆಗ್ಬೇಕು. ಈಗ ಯಕ್ಷಗಾನಕ್ಕೆ ಕೊಡುಗೆ ಕೊಡುದು ಅಂತ ಹೇಳಿದ್ರೆ ಅದೇ ಅಲ್ವಾ? ನಮ್ಮಿಂದ ಏನಾದ್ರೂ ಒಂದು ಕೊಡುಗೆ ಆಗ್ಬೇಕು ಅಂತ ಹೇಳಿದ್ರೆ ಅದೇ ಅಲ್ವಾ? ಇನ್ನೊಬ್ರು ಅದನ್ನು ಮಾಡ್ಬೇಕು, ಇನ್ನೊಬ್ರು ಮಾಡಿ ಅವರಿಗೂ ಇದೇನು ದಾಖಲೆ ರೆಕಾರ್ಡ್ಸ್ ಅವರಿಗೂ ಬರಬೇಕು. ಆಗ ಏನಾಗ್ತದೆ ಅಂತ ಹೇಳಿದ್ರೆ ಯಕ್ಷಗಾನದಲ್ಲಿ ಯಕ್ಷಗಾನ ಅಂತ ಹೇಳುದೇ ವರ್ಲ್ಡ್ ವೈಡ್ ಆಗ್ತದೆ. ಈಗ ಯಕ್ಷಗಾನ ವರ್ಲ್ಡ್ ವೈಡ್ ಆಗ್ಲಿಲ್ಲ ಅಂತ ಹೇಳುವಂತದ್ದಲ್ಲ, ಆದ್ರೆ ಪಕ್ಕವಾದ್ಯ ಅಂತ ಉಂಟಲ್ವಾ? ಈಗ ಮೃದಂಗ ತಬಲ ಎಲ್ಲರಿಗೂ ಫೆಮಿಲಿಯರ್. ಮೃದಂಗ ತಬಲ ಯಾರಿಗೆ ಗೊತ್ತಿಲ್ಲದವ್ರು ಯಾರು ಇಲ್ಲ. ಯಾಕಂತ ಹೇಳಿದ್ರೆ ವರ್ಲ್ಡ್ ವೈಡ್ ಅಲ್ಲಿ ಎಲ್ಲರಿಗೂ ಗೊತ್ತುಂಟು. ಬೇರೆ ಈಗ ಡ್ರಮ್ಸ್ ಆಗಲಿ ಅಥವಾ ಪಕ್ಕವಾದ್ಯ ಆಗಲಿ ಎಲ್ಲರಿಗೂ ಗೊತ್ತುಂಟು. ಚೆಂಡೆ ಅಂತ ಹೇಳಿದ್ರೆ ಎಲ್ಲರಿಗೂ ಮೊದಲಿಗೆ ಗೊತ್ತಾಗುವಂಥದ್ದು ಕೇರಳದಲ್ಲಿ ಪಂಚವಾದ್ಯ ಅಂತ ಆ ಸೈಡ್ ಅಲ್ಲಿ ಬರುವಂತಹ ಚೆಂಡೆ ಅಂತ ಗೊತ್ತಾಗ. ಯಕ್ಷಗಾನದ ಚೆಂಡೆ ಏನು ಅಂತ ತೋರಿಸ್ಬೇಕು ಅನ್ನೋ ಉದ್ದೇಶದಿಂದಲೇ ಇದನ್ನು ಮಾಡಿದ್ದು.
ಬೇರೆ ಏನು ಉದ್ದೇಶ ನನಗೆ ರೆಕಾರ್ಡ್ ಆಗಬೇಕು, ನನ್ನ ಹೆಸರಾಗಬೇಕು ಅಂತ ನನಗೆ ಉದ್ದೇಶವೇ ಇಲ್ಲ. ಓಕೆ, ಎಸ್ ಸರ್ ಬ್ಯೂಟಿಫುಲ್. ಇಲ್ಲ, ಒಂದು ಮಾತು ಹೌದು, ಚೆಂಡೆ ಅಂತ ಬಂದಾಗ ಕೇರಳದ ಕಡೆ ನಾವು ನೋಡ್ತೀವಿ. ಅಂತ ಬಂದಾಗ ಆಗಲೇ ನಾನು ಹೇಳಿದಾಗೆ ಯಕ್ಷಗಾನ ಅಂತ ಬಂದಾಗ ಚೆಂಡೆಯು ಕೂಡ ಪ್ರಮುಖವಾಗಿದ್ದ ಪಾತ್ರವನ್ನು ವಹಿಸುತ್ತೆ. ಹಿಂದಿನ ಕಾಲದಲ್ಲಿ ಎಲ್ಲೋ ದೂರದ ಕಡೆ ಆಟ ಆಗ್ತಾ ಇದೆ ಅಥವಾ ಯಕ್ಷಗಾನ ಆಗ್ತಾ ಇದೆ ಅಂತ ಬಂದಾಗ ಚೆಂಡೆಯ ಮುಖಾಂತರ ಆ ಶಬ್ದಗಳನ್ನು ಕೇಳಿಸಿಕೊಂಡು ಮತ್ತಷ್ಟು ಯಕ್ಷಗಾನ ಅನ್ನೋದು ಮತ್ತಷ್ಟು ಜನರಿಗೆ ಒಂದು ರೀಚ್ ಆಗಬೇಕು ಅಥವಾ ಮತ್ತಷ್ಟು ಜನರು ಅದರಿಂದ ಪ್ರೇರೇಪಿತರಾಗಬೇಕು ಅನ್ನುವಂಥ ನಿಟ್ಟಿನಲ್ಲಿ ಒಂದು ಮಾಧ್ಯಮವಾಗಿ ಬಳಕೆ ಆಗ್ತಾ ಇತ್ತು. ಜೊತೆಗೆ ಆ ಚೆಂಡೆಯನ್ನು ಕೂಡ ಯಕ್ಷಗಾನದಲ್ಲಿ ಪ್ರಮುಖವಾಗಿದ್ದ ಪಾತ್ರವನ್ನು ವಹಿಸುತ್ತೆ. ಇದನ್ನು ನಾನು ವಿಶ್ವಕ್ಕೆ ತಿಳಿಸಬೇಕು ಅನ್ನುವಂಥ ನಿಟ್ಟಿನಲ್ಲಿ ಈ ಒಂದು ಸಾಧನೆ, ಈ ಒಂದು ದಾಖಲೆ ಅಂತ ಹೇಳ್ತಾ ಇದ್ದಾರೆ. ಜೊತೆಗೆ ಅನೇಕ ಕರೆಗಳು ಬರ್ತಾ ಇದೆ. ಪ್ರಥಮ ಕರೆ ಸ್ವೀಕಾರ ಮಾಡ್ತೇನೆ. ಹಲೋ ಸರ್, ನಮಸ್ತೆ. ಸರ್ ನಮಸ್ತೆ, ಧ್ವನಿ ಕೇಳ್ತಾ ಇದೆಯಾ ಸರ್? ನಮಸ್ತೆ. ನಮಸ್ತೆ ನಮಸ್ತೆ ಸರ್, ತಮ್ಮ ಹೆಸರು ಎಲ್ಲಿಂದ ಸರ್? ನಾನು ಹರೀಶ್ ಜೋಯಿಸ ಅಂತ ಹೇಳಿ ಪಡುಬಿದ್ರಿ ಸಮೀಪ ಪಾದೆಬೆಟ್ಟು. ನಮಸ್ತೆ ಸರ್. ನಮಸ್ತೆ ಹರೀಶ್ ಸರ್, ಮಾತನಾಡಿ ಸರ್, ಮಾತನಾಡಿ. ನನ್ನ ಪರಿಚಯ ಆಯ್ತಾ ಕೌಶಿಕ್ ರಾವ್ಗೆ? ಆಯ್ತು ಹರೀಶ್ ಅಣ್ಣ, ಖಂಡಿತವಾಗಿ. ಯಕ್ಷಗಾನ ಕ್ಷೇತ್ರದಲ್ಲಿ ಅದ್ಭುತ ವಿಶಿಷ್ಟ ಸಾಧನೆ ಮಾಡಿದಂತಹ ನಿಮಗೆ ಅಭಿನಂದನೆಗಳು ಹಾಗೂ ನಮಸ್ಕಾರಗಳು. ಧನ್ಯವಾದ, ತುಂಬಾ ಇನ್ನಷ್ಟು ಇಂತಹ ಸಾಧನೆ ಮಾಡುವಂತ ಶಕ್ತಿನೂ ದೇವರು ಕೊಡ್ಲಿ ಅಂತ ನಾವು ದೇವರಲ್ಲಿ ಬೇಡ್ತಾ, ನಿಮ್ಮ ಮುಂದಿನ ಏನಾದರೂ ಈ ಯಕ್ಷಗಾನ ಚಂಡೆಯಲ್ಲಿ ಬೇರೆ ತಾಳದಲ್ಲಿ ಏನಾದರೂ ಸಾಧನೆ ಮಾಡುವಂತಹ ಅಂದಾಜಿದೆಯಾ? ಬೇರೆ ತಾಳದಲ್ಲಿ ಅಂತ ಒಂದು ಅಂದಾಜು ಇದೆ, ಮತ್ತೆ ಇನ್ನೊಂದು ವಿಶಿಷ್ಟ ಅಂತ ಟ್ರೈ ಮಾಡ್ತಾ ಇದ್ದೇನೆ. ಈಗ ವರ್ಲ್ಡ್ ರೆಕಾರ್ಡಿಗೆ ಅಪ್ಲೈ ಮಾಡಿದ್ದೇನೆ. ಅದರಲ್ಲಿ ಅದು ಅಪ್ರೂವ್ ಆಗಿ ಬಂದ್ರೆ ಆ ವಿಶಿಷ್ಟ ಸಾಧನೆ ಏನು ಅಂತ ಎಲ್ಲರಿಗೂ ಗೊತ್ತಾಗ್ತದೆ. ಗೊತ್ತಾಗ್ತದೆ, ಖಂಡಿತ ಖಂಡಿತ ಖಂಡಿತ. ಇದರಲ್ಲಿ ನಮ್ಗೆ ಈಗ ಜಗತ್ ಪ್ರಸಿದ್ಧ ಅಂತ ನೀವು ನಿಮ್ಮ ಅಭಿಪ್ರಾಯ ಏನಾದ್ರೆ ನಮ್ಮ ಯಕ್ಷಗಾನ ಕ್ಷೇತ್ರ ಜಗತ್ತಿಗೆ ಕಾಣಬೇಕು ಅಂತ ಅಲ್ವಾ? ನನ್ನದೇನು ಸಾಧನೆ ಅಂತ ಅಲ್ವಾ ನೀವು ಹೇಳುವಂತದ್ದು? ಹೌದು. ಆದ್ರಿಂದ ನಿಮ್ಮ ಇನ್ನಷ್ಟು ನೀವು ಈ ಕ್ಷೇತ್ರದಲ್ಲಿ ಸಾಧನೆ ಮಾಡುವ ಹಾಗೆ ಬೇಕಾದ್ರೆ ನಮ್ಮೆಲ್ಲರ ಸಹಕಾರ ನಿಮ್ಗೆ ಖಂಡಿತ ಇರ್ತಾರೆ. ಧನ್ಯವಾದ, ಧನ್ಯವಾದ ಹರೀಶ್ ಅಣ್ಣ. ಇಂತಹ ಇನ್ನಷ್ಟು ಸಾಧನೆ ಮಾಡುವಂತಾಗ್ಲಿ ಅಂತ ನಾವು ದೇವರಲ್ಲಿ ಪ್ರಾರ್ಥನೆ ಮಾಡೋಣ. ಧನ್ಯವಾದ. ಥ್ಯಾಂಕ್ ಯು ಸರ್, ಧನ್ಯವಾದಗಳು ಸರ್, ಧನ್ಯವಾದಗಳು. ಮತ್ತೊಂದು ಕರೆ ಇದೆ. ಹಲೋ ಸರ್, ನಮಸ್ತೆ. ಹಲೋ, ಓಕೆ. ವಾದಿರಾಜ್ ಅವರು ಕರೆ ಮಾಡಿದ್ದಾರೆ. ಸರ್ ನಮಸ್ತೆ ಸರ್. ನಮಸ್ತೆ. ವಾದಿರಾಜ್ ಸರ್, ನಮಸ್ತೆ. ವಾದಿರಾಜ್ ಕಲ್ಲುರಾಯ ಅಂತ. ಎಸ್ ಸರ್, ಗೊತ್ತಾಯ್ತು ಸರ್, ಹೇಳಿ ಸರ್, ಮಾತಾಡಿ. ಖುಷಿಯ ವಿಚಾರ, ತಾವು ಕರೆ ಮಾಡಿದ್ದೀರಾ. ಅಂಡ್ ಎಸ್ ಸರ್, ಕೌಶಿಕ್ ರಾವ್ ಅವರ ಸಾಧನೆಗೆ ತಾವೇನ್ ಹೇಳ್ತೀರಾ ಸರ್? ಬಹಳ ಸಂತೋಷವಾಯಿತು. ನಮ್ಮ ಕೌಶಿಕ್ ನಮಗೆ ಹೆಮ್ಮೆ ಅಂತ ಪ್ರತಿ ಸರಿ ನಾನು ಹೇಳ್ತಾ ಇರ್ತೇನೆ. ತೆಂಕುತಿಟ್ಟು ಯಕ್ಷಗಾನದಲ್ಲಿ ಅನೇಕ ಪ್ರತಿಭಾವಂತ ಯುವ ಚಂಡೆವಾದಕರಿದ್ದಾರೆ. ಅದರಲ್ಲಿ ಕೌಶಿಕ್ ಕೂಡ ಒಂದು ಸ್ವಾಭಿಮಾನ ಸಲ್ಲಬಹುದಾದಂತ ಹೆಸರು. ಬಹಳ ಒಂದು ಒಳ್ಳೆಯ ಮಾತನ್ನು ಹೇಳಿದ್ರು. ನಾನು ಈ ರೆಕಾರ್ಡ್ ಆದದ್ದೇ ಇನ್ನೊಬ್ರು ಮುರಿಬೇಕೆನ್ನೋ ಉದ್ದೇಶದಿಂದ ಅಂತ. ಬಹಳ ಇಷ್ಟ ಆಯ್ತಾ ವಾಕ್ಯ. ಆದ್ರೆ ಇನ್ನೂ ಹೆಚ್ಚು ಜನ ಆ ನಿಟ್ಟಿನಲ್ಲಿ ತೊಡಗಿಸಿಕೊಂಡು ಯಕ್ಷಗಾನದ ಈ ಚಂಡೆವಾದನೆ ಎನ್ನುವುದು ಇನ್ನೂ ಹೆಚ್ಚು ವೈಡ್ ಆಗ್ಬೇಕೆನ್ನುವಂತ ಅವರ ಒಂದು ಧೋರಣೆ ಯಕ್ಷಗಾನವನ್ನು ಅವರೆಷ್ಟು ಪ್ರೀತಿಸ್ತಾರೆ ಅಂತ ಹೇಳ್ತದೆ. ಚಂಡೆವಾದನದ ಹಿಮ್ಮೇಳವನ್ನು ಎಷ್ಟು ಪ್ರೀತಿಸ್ತಾರೆ ಅಂತ ಹೇಳ್ತದೆ. ಅದಕ್ಕಾಗಿ ಅವರಿಗೆ ವಿಶೇಷ ಅಭಿನಂದನೆಗಳನ್ನು ಹೇಳುವ, ಮತ್ತೆ ನಾವು ಎದೆ ತಟ್ಟಿ ಹೇಳುವಂತಾಗ್ಲಿ ನಮ್ಮ ಕೌಶಿಕ್. ಈ ನಿಟ್ಟಿನಲ್ಲಿ ಇವರ ಸಾಧನೆಯಿಂದ ಪ್ರೇರಣೆಗೊಂಡು ಬರುವಂತಾಗಲಿ ಅಂತ. ಕೌಶಿಕ್, ಧನ್ಯವಾದಗಳು. ವಾದಿರಾಜಣ್ಣ, ಧನ್ಯವಾದಗಳು. ವಾದಿರಾಜ್ ಸರ್, ಧನ್ಯವಾದಗಳು ಸರ್, ವಾದಿರಾಜ ಕಲ್ಲುರಾಯ ಸರ್. ಯಾಕಂದ್ರೆ ಯಕ್ಷಗಾನದ ಬಂದಾಗ ತಮ್ಮ ಕೊಡುಗೆ ಕೂಡ ಅಪಾರವಾಗಿರುವಂತದ್ದು. ಹಾಗಾಗಿ ತಾವೆಲ್ಲರೂ ಕೂಡ ಯುವಕರಿದ್ದೀರಾ. ಈ ಒಂದು ಯಕ್ಷಗಾನಕ್ಕೆ ಮತ್ತಷ್ಟು ಕೊಡುಗೆಗಳು ತಮ್ಮಿಂದ ಬರಲಿ ಅನ್ನೋ ನಮ್ಮ ಒಂದು ಆಶಯ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು, ಧನ್ಯವಾದಗಳು. ಇದು ವಾದಿರಾಜ ಕಲ್ಲುರಾಯ ಅವರು. ಜೊತೆಗೆ ಈ ಒಂದು ಇಂಡಿಯಾಸ್ ವರ್ಲ್ಡ್ ರೆಕಾರ್ಡ್ ಆಗುತ್ತೆ ಅಂತ ಬಂದಾಗ ಈ ಒಂದು ವಿಡಿಯೋಕ್ಕೆ ಒಂದ್ಸಲ ಆ ವಿಡಿಯೋನ ಪ್ಲೇ ಮಾಡಿ 1 ನಿಮಿಷಕ್ಕೆ 192 ಬಾರಿ ತರಿಕಿಟತಕ ತಾಳವನ್ನು ನುಡಿಸಿರುವಂತಹ ಕೌಶಿಕ್ ರಾವ್ ಅವರು ಆ ಒಂದು ದೃಶ್ಯಾವಳಿಯನ್ನು ಪ್ಲೇ ಮಾಡಿ ಒಂದ್ಸಲ.
ಇದು 1 ನಿಮಿಷಕ್ಕೆ 192 ಬಾರಿ ತರಕಿಟತಕ ತಾಳವನ್ನ ನುಡಿಸಿರುವಂಥ ಉಳುವಿಕೆಯನ್ನ ನುಡಿಸಿರುವಂಥದ್ದು. ನಾನು ಆಗ್ಲೇ ಹೇಳಿದಾಗೆ ಯಕ್ಷಗಾನದಲ್ಲಿ ಭಾಗವತರಿಗೆ, ಯಕ್ಷಗಾನ ಕಲಾವಿದರಿಗೆ, ಜೊತೆಗೆ ವಿವಿಧ ವೇಷಭೂಷಣ ಮಾಡುವವರಿಗೆ ಅನೇಕ ಅಭಿಮಾನಿಗಳಿದ್ರೆ, ಕೌಶಿಕ್ ರಾವ್ ಅಂತ ಬಂದಾಗ ಚಂಡೆ ವಾದನದಲ್ಲಿ ಇವರಿಗೆ ಅನೇಕ ಅಭಿಮಾನಿಗಳಿದ್ದಾರೆ. ಇವರ ಒಂದು ಹಾವಭಾವ, ಇವರು ಚಂಡೆ ನುಡಿಸುವಂತಹ ಒಂದು ವಿಶಿಷ್ಟವಾಗಿರುವಂತಹ ಭಂಗಿಯು ಕೂಡ ಮತ್ತಷ್ಟು ಇಲ್ಲಿ ನಮ್ಮ ಕರಾವಳಿ ಭಾಗದಲ್ಲಿ ಪ್ರಸಿದ್ಧಿಯನ್ನು ಪಡೆದುಕೊಂಡಿರುವಂಥದ್ದು. ಆ ಒಂದು ದೃಶ್ಯಾವಳಿಗಳನ್ನ ಮತ್ತಷ್ಟು ಪ್ಲೇ ಮಾಡ್ತೀವಿ ಇನ್ನು ಮುಂದಕ್ಕೆ. ಅವೆಲ್ಲದರ ಜೊತೆಗೆ ಮತ್ತೊಂದು ಕರೆ ಇದೆ. ಹಲೋ ಸರ್, ನಮಸ್ತೆ. ಹಲೋ ನಮಸ್ತೆ ಮೇಡಮ್, ತಮ್ಮ ಹೆಸರು ಇಲ್ಲಿಂದ ಮೇಡಮ್? ಮೇಡಮ್ ಅಲ್ಲ ಸರ್. ಹಲೋ, ವಿಶ್ವಾಸ್ ರಾವ್ ಅಂತ ಪಾವಂಜಿ ಮೇಡಮ್. ವಿಶ್ವಾಸ್ ರಾವ್, ಸಾರಿ ಸರ್, ದಯಮಾಡಿ ಕ್ಷಮಿಸಬೇಕು. ಎಸ್ ಸರ್, ಮಾತಾಡಿ ಸರ್. ನಮಸ್ತೆ ಸರ್. ತುಂಬಾ ಖುಷಿ ಆಗ್ತಾ ಉಂಟು ನಮ್ಮ ಮೊದಲಿಗಾರ ಅವರನ್ನ. ಎಸ್ ಸರ್, ನಮ್ಮ ಮೇಳದಲ್ಲಿ ಇರುವುದು. ಹೌದು ಹೇಳಿ. ನಮಸ್ತೆ. ನಮಸ್ತೆ ವಿಶ್ವಾಸಣ್ಣ, ನಮಸ್ತೆ. ಮಸ್ತ್ ಖುಷಿ ಉಂಟು. ಧನ್ಯವಾದ. ಬೊಕ್ಕ ಇಂಕ್ಲು ಇಂಜಿನ ರಂಗಸ್ಥಳಡು ಒಂಜಿ ದಾದಾಂಡ್ಲ ಒಂದು ಮಂತಂಡ ಅವನು ಅಪ್ಪಗನೆ ಬಕ್ಕ ಪಿಡಿಯಕೊಂದು ಇಂಕ್ಲೇನು ಸರಿ ಸಾದಿಗಾರ ಕೊನಪೇರು ದಾದಾಂಡ್ಲ ಒಂದು ಇಷ್ಟಂಡ ಮಸ್ತ್ ಖುಷಿ ಉಂಟು. ಬೊಕ್ಕ ರಂಗಸ್ಥಳ ಆರು ಉಪ್ಪುನಾಗ ಇಂಕ್ಲೆಗೆ ಇಂಜಿನ ಬಚ್ಚೆಲ್ಲ ಗೊತ್ತಾಗುದು ಆ ಜೋಕು ಆರು ರಂಗಸ್ಥಳ ಇಂಕ್ಲೇನು ಕೊನಪೇರು ಮಸ್ತ್ ಖುಷಿ ಉಂಟು. ಅತೆ ನಿಜ ದಾದಪನ್ಪಡ್ ಸರ್ ಮೇರ್ನ ಒಂಜಿ ಚಂಡೆ ವಾದನ ಗೀರ್ ದಾದಪನ್ಪಡ್ ಸರ್ ದಯಪಡ ನಿಕುಲು ಸ್ವಯಂ ಅನುಭವ ಐತಿ ನಾಕುಲು ಕಲಾವಿದರಿಗೆ ಏತ್ ಪೂರಕವಾದ ಪೋಡು ಚಂಡೆ ವಾದ ಕೇರಳ ದಾದಪನ್ಪಡ್ ಸರ್ ಆರು ಪೂರಕವಾದುಲ್ಲೇರು ಬೊಕ್ಕ ರಂಗಸ್ಥಳದವರೆಗೆ ಬಚ್ಚೆಲು ಬಂತೀನಿ ಇಂಕ್ಲೆಗೆ ಏತ್ ಬಚ್ಚಿನಲ್ಲ ಅರ್ನ ಚೆಂಡೆಗೆ ನಲಿಪುನ ಇಂಕ್ಲೆಗೆ ಅರ್ನ ಸೂದೆ ಇಂಕ್ಲೆಗೆ ಬಚ್ಚೆಲು ಬರ ಹೋಗುಣ ಅಷ್ಟು ಖುಷಿ ಆಗುಂಟು ಅತೆ. ಈ ನಮ್ಮ ಯಕ್ಷಗಾನ ಕಲಾವಿದರಿಗೆ ಭಾಗವತಿಯರ್ ನಕ್ಲೆಗೆ ಎಂಚ ಅಭಿಮಾನ ಕುಲ್ಲೇರ ಅಂಚನೆ ಕೌಶಿಕ್ ರಾವ್ಗ್ಲ ಅರ್ನ ಚಂಡೆ ವಾದನಕ್ಕೆ ಅಭಿಮಾನಿ ವರ್ಗನೆ ಉಂಡು ಬೇತೆ ಅರ್ನ ಮಲ್ಲ ಅಭಿಮಾನಿ ನಾನು ದೇಂತಕ್ಕ ಮೇಲೆ ಉಡುಪುನಗಳಾರು ಚೆಂಡೆ ಪರಿಸರ ಬರಂತೀರು ಅಪ್ಪ ಹಿಂಗ್ ಮಸ್ತ್ ಖುಷಿ ಆಗ್ತದೆ ಅರ್ನ ಚೆಂಡೆಗೆ ಹಿಂಗ್ ಮಾಡ್ತಾನ ಯಾನ್ ತಪ್ಪಿಂದೆಲ್ಲ ಸುಧಾರಿಸೋದಾರೆ ಎಲ್ಲ ತಪ್ಪು ಗೊತ್ತಿದ್ದಕ್ಕೆ ಸುಧಾರಿಸೋದು ಕೊನೊಂದಿತ್ತೆ ಮಸ್ತ್ ಖುಷಿ ಆಗ್ಬಿಡಿ ಮಸ್ತ್ ಅಭಿಮಾನ. ಎಸ್ ಸರ್, ಥ್ಯಾಂಕ್ ಯು. ಧನ್ಯವಾದ ವಿಶ್ವಾಸಣ್ಣ, ಮಸ್ತ್ ಧನ್ಯವಾದ ಸರ್. ಸೋಲ್ಮೇಲು ವಿಶ್ವಾಸಣ್ಣ ಆಯ್ತೊಟ್ಟಿಗೆ ಕುಡಂಜಿ ಕಾಲರ್ ಉಳ್ಳೇರ. ಹಲೋ ಸರ್, ನಮಸ್ತೆ. ಸದಾಶಿವ್ ಅವರು ಮೂಡಬಿದ್ರೆಯಿಂದ. ಸದಾಶಿವ್ ಸರ್, ನಮಸ್ತೆ ಸರ್. ನಮಸ್ತೆ ಸದಾಶಿವ್ ಸರ್ ದಯಮಾಡ್ತಿ ಇನ್ನೊಂದು ಟಿವಿ ವಾಲ್ಯೂಮ್ ಮ್ಯೂಟ್ ಮಾಡ್ಕೊಡಿ ಸರ್. ಸುರುಕಾದು ಓಕೆ ಸರ್, ಓಕೆ ದಯಮಾಡ್ತಿ ಸರ್. ಮಲ್ತಾರ ಸರ್. ಕೌಶಿಕ್ ರಾವ್ಗೆ ನಮಸ್ಕಾರ. ನಮಸ್ತೆ ಸರ್. ನಮಸ್ತೆ. ಸದಾಶಿವ ರಾವ್ ನೆಲ್ಲಿಮಾರ್. ಖಂಡಿತ ಗೊತ್ತಾಯ್ತು ಸರ್, ನಮಸ್ತೆ. ನಮ್ಗೆ ಬಹಳ ಹೆಮ್ಮೆ ಏನಂದ್ರೆ ಏನ್ ಹೇಳಿ ಸರ್, 2015ನೇ ಇಸವಿಯಲ್ಲಿ ನಿಮ್ಮನ್ನು ನಾವು ಬಹಳ ಪ್ರಪ್ರಥಮವಾಗಿ ಬೆಂಗಳೂರಿಗೆ ಕರ್ಕೊಂಡು ಹೋದಾಗ ಬೆಂಗಳೂರಲ್ಲಿ ಎಲ್ಲರೂ ನಿಮ್ಮೊಂದು ಮುಗಿಬಿದ್ದು ಚೆಂಡೆ ಕ್ಲಿಪ್ಪಿಂಗ್ ಮಾಡಿ ಯಾವಾಗ ಒಂದು ಹಂಚಿದ್ದು ಒಂದು. ಎರಡನೇದು ಅಶ್ವತ್ಥಪುರದ ನಮ್ಮ ಪ್ರತಿ ಕೂಟಕ್ಕೆ ನೀವು ನಮ್ಗೆ ಆಹ್ವಾನಿತರು. ಹೌದು ಸರ್, ಹೌದು, ಖಂಡಿತ. ಆದ್ರೆ ಮತ್ತೆ ನೀವು ಫೇಮಸ್ ಆದ್ಮೇಲೆ ನಮಗೆ ಸಿಗ್ತಾ ಇಲ್ಲ. ಮರಿಲಿಕ್ಕಿಲ್ಲ ಸರ್, ನೀವೆಲ್ಲ ನಮಗೆ ಸ್ಟೇಜ್ ಕೊಟ್ಟವರು, ನಮ್ಮನ್ನು ಪ್ರೋತ್ಸಾಹಿಸಿದವರು. ನಮ್ಮ ವಾರದ ಕೂಟಕ್ಕೆ ನೀವು ದಂಪತಿಗಳು ಉದ್ಘಾಟನೆ ಮಾಡಿದ್ದು ಮೂಡುಬಿದ್ರೆಯಲ್ಲಿ ಯಕ್ಷೋತ್ಥಾನ. ಹೌದು ಸರ್, ಹೌದು. ಅದೀಗ ಒಳ್ಳೆ ಚೆನ್ನಾಗಿ ನಡೀತಾ ಉಂಟು. ಖಂಡಿತ. ನಿಮ್ಮ ಸಾಧನೆಗೆ ಸರ್ ನನ್ನ ಮನಪೂರ್ವಕ ಶುಭ ಹಾರೈಕೆಗಳು. ಧನ್ಯವಾದ ಸರ್. ನಮಸ್ಕಾರ. ಬ್ಯೂಟಿಫುಲ್. ಧನ್ಯವಾದ ಸರ್. ಥ್ಯಾಂಕ್ ಯು. ಒಂದು ಒಳ್ಳೆಯ ಅರ್ಥಪೂರ್ಣವಾದ ಶುಭ ಹಾರೈಕೆ. ಖುಷಿ ಆಯ್ತು ತಮ್ಮ ಮಾತುಗಳನ್ನ ಕೇಳಿ. ಧನ್ಯವಾದಗಳು ಸರ್, ಧನ್ಯವಾದಗಳು. ಜೊತೆಗೆ ಮತ್ತೊಂದು ಕರೆ ಇದೆ. ಮಧುಸೂದನ್ ಕಟೀಲ್ ಅವರು. ಮಧುಸೂದನ್ ಸರ್, ನಮಸ್ತೆ ಸರ್. ಮಧುಸೂದನ್ ಸರ್, ನಮಸ್ತೆ. ಮಧುಸೂದನ್ ಸರ್, ನಮಸ್ತೆ ಸರ್. ಕೇಳ್ತಾ ಇದೆಯಾ ಸರ್? ಹಲೋ, ಕೇನುಂಟು ಸರ್. ಇದಕ್ಕೇನೊಂದುಂಟು ಸರ್? ಬರ್ಸ ಜೋರುಂಟು ಸರ್. ಓಕೆ, ಬರ್ಸ ಜೋರುಂಟು. ಮಲ್ಲ ಅಭಿಮಾನಿ ಪಲ್ಲೆ ಪಾತಿರ್ಲ ಸರ್. ಪಾತಿರ್ಲ. ಎಸ್ ಸರ್. ನಮಸ್ತೆ ಸರ್. ನಮಸ್ತೆ. ನಮಸ್ತೆ. ನಮ್ಮಲ್ಲ ಅಭಿಮಾನಿ ತಕ್ಷಣ ನಲ್ಲ ಅಭಿಮಾನಿ ಗೊತ್ತಿಲ್ಲ. ಧನ್ಯವಾದ ಸರ್. ಇಲ್ಲ ಮೊದ್ಲೇದ ಸಂಬಂಧ ಅನಿಸ್ತಾನೆ ಅಲ್ಲಿ ಮಲ್ಲ ಫ್ಯಾನ್ ಆತೆ ಇಲ್ಲ ಅದೇ ನಿಜ ಮೊದ್ಲೇದ ಅವಸರ ಸಂಬಂಧ ನಮ್ಮ ತುಳುನಾಡದಾಗಲು ಮಾತೆಲ್ಲ ಫ್ಯಾನ್ ಆತೇರ್ ಸ್ವಲ್ಪ ತುಳುನಾಡ ಮಾತಾಡ್ತಾರೆ ಇಡೀ ವರ್ಲ್ಡ್ ವೈಡ್ ಬಾರಿ ಕೈಕಾರಿ ಕಪಿಲ್ ನಟ್ಟುವ ಮಸ್ತ್ ಸೊಲ್ಮೇಲು ಧನ್ಯವಾದ ಸರ್.
ಖುಷಿ ಅನ್ ಸರ್ ಧನ್ಯವಾದ ಆ ಒಂಜಿ ಔತಣ ಕೂಟದ ಒಂಜಿ ವಿಡಿಯೋ ಇತ್ತೆಗ್ಲ ಮಾತೆರ್ಲ ಪನ್ಪಿಡ್ದೆ ಅಪನಾಗ ತುಳುವೇರು ಓಲು ನಮ್ಮ ವರ್ಲ್ಡ್ ವೈಡ್ ಇಡುಲೇರು ಮಾತೆರ್ಲ ಬಾರಿ ಮಲ್ಲ ಮಟ್ಟಿಡ ಇಂಕ ಪ್ರಶಂಸೆ ಕೊಡ್ತಾರೆ ಆಯ್ತೊಟ್ಟಿಗೆ ಮತ್ತೊಬ್ರು ಕಾಲರ್ಸ್ ಇದ್ದಾರೆ ದೀಪಕ್ ರಾವ್ ಪೇಜಾವರ್ ಅವರು ಸರ್ ನಮಸ್ತೆ ಸರ್ ಯಕ್ಷಗಾನದಲ್ಲಿ ಮತ್ತಷ್ಟು ಕೊಡುಗೆಗಳನ್ನ ಕೊಡ್ತಾ ಇರುವಂತಹ ಯುವ ಯಕ್ಷಗಾನ ಸಾಧಕರು ದೀಪಕ್ ರಾವ್ ಪೇಜಾವರ್ ಸರ್ ಸರ್ ನಮಸ್ತೆ ಎಸ್ ಸರ್ ಮಾತಾಡಿ ಸರ್ ಕೌಶಿಕ್ ರಾವ್ ನಿತಿನವರಿಗೆ ನಮಸ್ಕಾರ. ನಮಸ್ತೆ ಸರ್ ನಮಸ್ತೆ ಮತ್ತೆ ಮೊದಲು ನಿಮ್ಮ ಚಾನಲ್ಗೆ ಅಭಿನಂದನೆಗಳನ್ನ ಹೇಳ್ತಾ ಇದ್ದೇನೆ. ಯಾಕಂದ್ರೆ ಇಂತಹ ಸಾಧಕರನ್ನು ಗುರುತಿಸಿ ಅವರನ್ನು ಅವರ ಸಾಧನೆಯನ್ನ ನೀವು ಪರಿಚಯಿಸ್ತಾ ಇದ್ದೀರಿ. ಧನ್ಯವಾದ ಸರ್. ಕೈಂಡ್ ಆಫ್ ಮೋಟಿವೇಶನ್. ಥ್ಯಾಂಕ್ ಯು ಸೋ ಮಚ್. ಧನ್ಯವಾದ ಸರ್. ಥ್ಯಾಂಕ್ ಯು ಸೋ ಮಚ್ ಸರ್. ಆಮೇಲೆ ಕೌಶಿಕ್ ಅವರಿಗೆ ನಮಸ್ಕಾರ. ನಮಸ್ತೆ ದೀಪಕ್ ಅಣ್ಣ ನಮಸ್ತೆ. ಮೊನ್ನೆ ನಿಮ್ಮ ಸಾಧನೆಯ ಕುರಿತು ನೀವು ನಮ್ಗೆ ಮೆಸೇಜ್ ಕಳಿಸಿದಾಗಲೇ ನಮ್ಗೆ ಅತ್ಯಂತ ಆನಂದ ಆಯ್ತು ಎಲ್ರಿಗೂ ಮನೆಯಲ್ಲಿ. ಆಯ್ತಾ, ಅದರ ಬಗ್ಗೆ ನಿಮ್ಮಲ್ಲಿ ಮುಖದ ಮಾತಾಡಿದ್ದೆ ಕೂಡ. ಆದ್ರೆ ಇವತ್ತು ನೀವು ಟಿವಿಯಲ್ಲಿ ಬರ್ತಿರುವಾಗ ನನಗೆ ಇವತ್ತು ಈ ಮಿಸ್ ಮಾಡ್ಕೊಳ್ಬಾರ್ದು. ಯಾಕಂದ್ರೆ ಹಿಂದಿನ ಕಾರ್ಯಕ್ರಮಗಳಿಗೆ ನಾನೊಂದ್ 2 ಬಾರಿ ಫೋನ್ ಮಾಡ್ಲಿಕ್ಕೆ ಟ್ರೈ ಮಾಡುವಾಗ ನನಗೆ ಕನೆಕ್ಟ್ ಆಗ್ತಿರ್ಲಿಲ್ಲ, ಮಿಸ್ ಆಗಿತ್ತು. ನನ್ನ ಪುಣ್ಯ ಈ ಸಲ ಫೋನ್ ಕನೆಕ್ಟ್ ಆಗಿದೆ. ನಮ್ಗೆ ಅಂದ್ರೆ ಯಕ್ಷಗಾನ ಕಲಾವಿದರಿಗೂ ಯಕ್ಷಗಾನ ಅಭಿಮಾನಿಗೂ ಮತ್ತೆ ಹೇಳ್ತಾರಲ್ಲ, ಯಕ್ಷಗಾನ ಕ್ಷೇತ್ರಕ್ಕೆ ಇದೊಂದು ದೊಡ್ಡ ಒಂದು ಸಾಧನೆಯ ವಿಷಯ. ನಿಮ್ಮ ಸಾಧನೆಯ ಕುರಿತು ನನಗೆ ಬಹಳ ಏನ್ ಹೇಳ್ತೇವೆ ಆಶ್ಚರ್ಯ ಆಗ್ಲಿಲ್ಲ. ಯಾಕೆಂತ ಹೇಳಿದ್ರೆ ನಾನ್ ನಿಮ್ಮನ್ನು ದುಬೈಯಲ್ಲಿ ಕಾರ್ಯಕ್ರಮ ನಿಮಿತ್ತ ಭೇಟಿಯಾದಾಗ ನಿಮ್ಮಲ್ಲಿರುವ ಆ ಒಂದು ಸಾಧಕನನ್ನು ನಾನು ನೋಡಿದ್ದೆ ಅಂತ ಹೇಳಿ. ನಮಗೆ ಪರಿಚಯ ಕಡಿಮೆ ಇತ್ತು, ನಮ್ಮ ಒಡನಾಟ ಕಡಿಮೆ ಇತ್ತು. ಆ ಒಂದ್ 2-3 ದಿವಸ ನೀವು ದುಬೈಯಲ್ಲಿ ಯಕ್ಷಗಾನ ಅಭ್ಯಾಸದ ಸಮಯದಲ್ಲಿರಬಹುದು ಅಥವಾ ಕಾರ್ಯಕ್ರಮದಲ್ಲಿ ನೀವು ನುಡಿಸಿದ ಚೆಂಡೆ ಇರಬಹುದು. ಆ ನಂತರ ನಾನು ನೋಡಿದ ಕೆಲವು ವಿಡಿಯೋಗಳಲ್ಲಿ ನಿಮ್ಮ ಚೆಂಡೆ ಬಾರಿಸುವಿಕೆ ಇರಬಹುದು. ಇದನ್ನೆಲ್ಲ ಗಮನಿಸಿದಾಗ ನಾನು ಎಲ್ಲೇ ಒಂದ್ ಕಡೆಯಲ್ಲಿ ಅನ್ಕೊಂಡಿದ್ದೆ, ಈ ವ್ಯಕ್ತಿ ಮುಂದೆ ದೊಡ್ಡ ಸಾಧಕ ಆಗ್ತಾರೆ ಅಂತ ಹೇಳಿ. ಅದು ಬಹಳ ಬೇಗ ಈಡೇರಿತು. ನಿಜವಾಗಿ ನಿಮಗೆ ಕಂಗ್ರ್ಯಾಚುಲೇಷನ್. ಥ್ಯಾಂಕ್ ಯು ದೀಪಕ್ ಅಣ್ಣ, ಥ್ಯಾಂಕ್ ಯು. ಹೀಗೆ ಅನೇಕ ಸಾಧನೆಗಳನ್ನ ಮಾಡ್ತಾ ಇರಿ. ಖಂಡಿತ. ಜೊತೆಗೆ ಯಕ್ಷಗಾನದಲ್ಲಿಯೂ ಸಾಧನೆ ಮಾಡ್ಲಿಕ್ಕೆ ಆಗುತ್ತದೆ. ಬರೀ ಬೇರೆ ಬೇರೆ ಕ್ಷೇತ್ರ ಅಲ್ಲ, ಯಕ್ಷಗಾನದಲ್ಲಿಯೂ ಅದರಲ್ಲೂ ಚೆಂಡೆಯಲ್ಲಿಯೂ 1 ನಿಮಿಷಕ್ಕೆ 192 ಬಾರಿ ಆ ಕೀಟತಕ ಬಾರಿಸಿ ಸಾಧನೆ ಮಾಡ್ಲಿಕ್ಕೆ ಆಗುತ್ತದೆ ಅನ್ನೋದನ್ನ ತೋರಿಸಿಕೊಟ್ಟ ನಿಮಗೆ ಮತ್ತೊಮ್ಮೆ ಅಭಿನಂದನೆಗಳು. ಧನ್ಯವಾದ. ಇಂತಹ ಅನೇಕ ಸಾಧನೆಗಳು ಮುಂದೆ ಇನ್ನೂ ಬರ್ಲಿ ನಿಮ್ಮಿಂದ. ಹೆಚ್ಚಿನವರಿಗೆ ಮಾದರಿಯಾಗಿರಿ, ಮಾದರಿ ಆಗುವಂತಹ ವ್ಯಕ್ತಿತ್ವ ನಿಮ್ಮದು. ಹಾಗಾಗಿ ಸಂತೋಷದಿಂದ ಸಂತೋಷ ಅದೇನ್ ಹೇಳ್ತಾರೆ, ಸಂತೋಷದಲ್ಲಿ ನನಗೆ ಮಾತುಗಳೇ ಬರ್ತಾ ಇಲ್ಲ. ದೀಪಕ್ ಸರ್ ಹೇಗೆ ಮಂಗಳೂರಲ್ಲಿ ಇದ್ದೀರಾ ಅಥವಾ ಹೊರದೇಶದಲ್ಲಿ ಇದ್ದೀರಾ ಹೇಗೆ? ಇಲ್ಲ, ನಾನು ಬೆಹರಿನಲ್ಲಿ ಇದ್ದೇನೆ. ಇದ್ದೀರಾ? ಬಹುಶಃ ಬರುವ ವಾರ ಬರ್ತೇನೆ ನಾನು. ಓಕೆ, ಬರುವ ವಾರ ಬರುವರಿದ್ದೀರಾ ಕರಾವಳಿ ಭಾಗಕ್ಕೆ, ತುಳುನಾಡಿಗೆ. ಓಕೆ, ವೆಲ್ಕಮ್ ಸರ್. ಜೊತೆಗೆ ತಮ್ಮ ಸಾಧನೆ ಬಗ್ಗೆ ಕೂಡ ಅಪಾರವಾಗಿರುವಂತಹ ಹೆಮ್ಮೆ ಇದೆ ನಮ್ಗೆ. ಯಾಕಂದ್ರೆ ಯಕ್ಷಗಾನದಲ್ಲಿ ಹೊಸ ಟ್ರೆಂಡ್ ಅನ್ನ ಸೃಷ್ಟಿ ಮಾಡಿದ್ದೀರಾ ತಾವು. ಒಬ್ಬರೇ 9 ವಿಭಿನ್ನ ಪಾತ್ರಗಳಲ್ಲಿ ಯಕ್ಷಗಾನದಲ್ಲಿ ಒಂದು ಅಭಿನಯಿಸ್ತಾರೆ ಅಂತ ಬಂದಾಗ ಇದು ನಮ್ಮ ತುಳುನಾಡಿಗೆ ಹೆಮ್ಮೆ ತರುವಂತಹ ವಿಚಾರ. ಇದೆಲ್ಲವೂ ಕೂಡ ಯುವಕರು ಮಾಡಿರುವಂತಹ ಸಾಧನೆ. ಈ ಯುವಕರು ಈ ಯಕ್ಷಗಾನವನ್ನ ಮತ್ತಷ್ಟು ವಿಶ್ವದಾದ್ಯಂತ ಪಸರಿಸಬೇಕು, ಏನಾದರೂ ಒಂದು ಬದಲಾವಣೆಗಳನ್ನು ತರಬೇಕು, ಆ ಬದಲಾವಣೆಗಳು ಧನಾತ್ಮಕವಾಗಿರಬೇಕು ಅನ್ನುವಂಥ ನಿಟ್ಟಿನಲ್ಲಿ ಮಾಡ್ತಾ ಇರುವಂತಹ ಒಂದು ಒಳ್ಳೆಯ ಕಾರ್ಯಗಳು. ಇದೆಲ್ಲವೂ ಕೂಡ ಹೆಮ್ಮೆ ಇದೆ ಸರ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸೋ ಮಚ್ ದೀಪಕ್ ರಾವ್ ಪೇಜಾವರ್ ಅವರಿಗೆ. ಧನ್ಯವಾದಗಳು ಸರ್. ಧನ್ಯವಾದಗಳು. ನಿಜವಾಗಿ ಒಂದು ಪೂರಕವಾದ ವಿಷಯ ಏನು ಅಂತ ಹೇಳಿದ್ರೆ, ದುಬೈಯಲ್ಲಿ ನಾನು ಅವರನ್ನು ಮೀಟ್ ಆದ್ದು. ದುಬೈಯಲ್ಲಿ ನಾವು ಒಂದೇ ವೇದಿಕೆಯಲ್ಲಿ ಏನು ಪ್ರೆಸೆಂಟೇಷನ್ ಮಾಡಿದ್ದೇವೆ. ಅಲ್ಲಿ ನಾವು ಅವರೊಟ್ಟಿಗೆ ಇದ್ದದ್ದು 4 ದಿವಸ ಅಷ್ಟೇ. ಆ 4 ದಿವಸದಲ್ಲಿ ತುಂಬಾ ಆತ್ಮೀಯರಾದ್ರು, ಮನಸ್ಸಿಗೆ ತುಂಬಾ ಹಚ್ಚಿಕೊಂಡ್ವಿ ನಾವು. ಮತ್ತೆ ಅವರ ಸಾಧನೆ ನಮಗೆ ಹೇಗೆ ಅಂತ ಹೇಳಿದ್ರೆ, ಅವರು ಮಾಡಿದ ಸಾಧನೆ ಒಂದು ನನಗೆ ಪ್ರೇರಣೆ ಅಂತ ಹೇಳ್ತೇನೆ ನಾನು. ಒಂದೇ ಕಲಾವಿದ 9 ವೇಷಗಳನ್ನ ವಿಭಿನ್ನವಾಗಿ ಒಂದಕ್ಕೆ ಒಂದು ಸಂಬಂಧವೇ ಇಲ್ಲ, ಬೇರೆ ಬೇರೆ ಭಾವನೆಗಳು, ಬೇರೆ ಬೇರೆ ರೂಪುರೇಷೆಗಳು, ಅದನ್ನೆಲ್ಲ ಇಟ್ಕೊಂಡು ಭಾವನೆಗಳು ಬೇರೆ. ಇದನ್ನು 9 ವೇಷಗಳನ್ನು ಒಂದು ಕಲಾವಿದ ಮಾಡ್ಲಿಕ್ಕೆ ಆಗ್ತಾರೆ ಅಂತ ಆದ್ರೆ ನಿಜವಾಗಿ ಅದರ ಮುಂದೆ ಇದು ಏನೂ ಇಲ್ಲ. ನಿಜವಾಗಿ ದೊಡ್ಡ ಮಾತು ಸರ್. ಯಾಕಂದ್ರೆ ಇದು ಆಗ್ಬೇಕಾಗಿರೋದ್ರಿಂದ ಯಕ್ಷಗಾನ ಒಬ್ಬ ಕಲಾವಿದನ ಶ್ರದ್ಧೆಯನ್ನ, ಆತನ ಕಲೆಯನ್ನ ಮತ್ತೊಬ್ಬ ಕಲಾವಿದ ಗುರುತಿಸಿ ಪ್ರಶಂಸೆ ಮಾಡುವಂಥದ್ದು, ಇದು ಒಳ್ಳೆಯ ಬೆಳವಣಿಗೆ, ಇದು ಧನಾತ್ಮಕವಾಗಿರುವಂತಹ ಬೆಳವಣಿಗೆ. ಇದು ಈ ಯುವಕರಲ್ಲಿ ಇರುವಂತದ್ದು ನಿಜವಾಗ್ಲೂ ಕೂಡ ಖುಷಿ ತರುವಂತಹ ವಿಚಾರ. ಇದೇ ನಮ್ಮ ಯಕ್ಷಗಾನ ಮತ್ತಷ್ಟು ದೊಡ್ಡ ಮಟ್ಟದಲ್ಲಿ ಎತ್ತರಕ್ಕೆ ಬೆಳಲಿಕ್ಕೆ ಪೂರಕವಾಗಿರುವಂಥದ್ದು. ಅಂಡ್ ಹೆಮ್ಮೆ ಇದೆ ದೀಪಕ್ ರಾವ್ ಪೇಜಾವರ್ ಅವರ ಸಾಧನೆಗೂ ಕೂಡ. ಯಾಕಂದ್ರೆ ಹೊರದೇಶದಲ್ಲಿದ್ರು ಕೂಡ, ಬಹರೇನಲ್ಲಿದ್ರು ಕೂಡ
ಅಲ್ಲಿರುವಂತಹ ವಿದ್ಯಾರ್ಥಿಗಳಿಗೆ ಯಕ್ಷಗಾನವನ್ನ ಅಲ್ಲಿ ಕಲಿಸಿಕೊಡ್ತಾ ಇದ್ದಾರೆ. ಅವರು ಯಕ್ಷಗಾನವನ್ನ ಹೊರದೇಶದಲ್ಲಿ ಉಳಿಸಿ ಬೆಳೆಸುವಂತಹ ಪುಣ್ಯದ ಕೆಲಸ ಮಾಡ್ತಾ ಇದ್ದಾರೆ. ಒನ್ಸ್ ಅಗೇನ್ ಥ್ಯಾಂಕ್ ಯು ಸೋ ಮಚ್ ದೀಪಕ್ ರಾವ್ ಪೇಜ್ ಅವರಿಗೆ. ಅದೇ ರೀತಿ ಮತ್ತೊಂದು ಕರೆ ಇದೆ. ಹಲೋ ಸರ್, ನಮಸ್ತೆ. ಹೇಮಂತ್ ಅವರು ಪರ್ಕಳದಿಂದ. ಹೇಮಂತ್ ಸರ್, ನಮಸ್ತೆ ಸರ್, ಮಾತನಾಡಿ ಸರ್. ಹೇಮಂತ್ ಸರ್, ಧ್ವನಿ ಕೇಳ್ತಾ ಇದೆಯಾ ಸರ್? ಕೌಶಿಕ್ ರಾಜ್ ಅವರಿಗೆ ಅಭಿನಂದನೆಗಳು. ಧನ್ಯವಾದ. ಹೇಮಂತ್ ಸರ್, ಸ್ವಲ್ಪ ಜೋರಾಗಿ ಮಾತನಾಡಿ ಸರ್. ಸರ್, ಎಂತ ಗೊತ್ತುಂಟ, ನಾನಾಗ ಸ್ವಲ್ಪ ಮಧ್ಯಾಹ್ನದ ಹೊತ್ತಿಗೆ ಇವತ್ತು ನನ್ಗೆ ರಜೆ ಇತ್ತು, ಹೀಗೆ ನೋಡ್ತಾ ಯೂಟ್ಯೂಬ್ ಅಲ್ಲಿ ನೋಡ್ತಾ ಇದ್ದೆ. ಅಷ್ಟೊತ್ತಿಗೆ ತೀರ್ಥರಾಮ್ ಕಟೀಲ್ ಮತ್ತೆ ಇನ್ನೊಬ್ರು ಹಾಸ್ಯ ದಿಗ್ಗಜರು ಇಬ್ಬರು ಸೇರಿಕೊಂಡು ಒಂದು ಹಾಸ್ಯ ಸನ್ನಿವೇಶ ಇತ್ತು, ಒಂದು ತಾಳಮದ್ದಳೆಯಲ್ಲಿ. ಆಗ ಹಿಂದಿಂದ ಒಂದು ಚೆಂಡೆ ವಾದಕರು ಅವರಿಗೆ ಸ್ವಲ್ಪ ಇದು ಮಾಡಿ ಕೀಟಲೆ ಮಾಡ್ಕೊಂಡು ಇದೆಲ್ಲ ಸ್ವಲ್ಪ ಇದು ಮಾಡ್ತಾ ತೀರ್ಥರಾಮ್ ಕಟೀಲ್ ಅವರಿಗೆ ಇದು ತಮಾಷೆ ಮಾಡ್ತಿದ್ರು. ನಾನಿದು ಯಾರಂತ ನೋಡುವಾಗ ಇವ್ರು ಕೌಶಿಕ್ ರಾವ್ ಅವರು. ಅಂದ್ರೆ ಒಂದು ಅಷ್ಟೊಂದು ಆತ್ಮೀಯ ಒಡನಾಟ ಇವರೆಲ್ಲ ಒಂದು ಕಲಾವಿದರ ಬಳಿ ಇಟ್ಕೊಂಡಿದ್ರಿಂದ ಇವರು ಒಂದು ಇಷ್ಟು ಎತ್ತರಕ್ಕೆ ಬೆಳಿಲಿಕ್ಕೆ ಸಾಧ್ಯ ಆಯ್ತು ಅಂತ ನನ್ನ ಅನಿಸಿಕೆ. ಹೀಗೆ ಅವರು ಎಲ್ಲ ನಮ್ಮ ಯಕ್ಷಗಾನ ಕಲಾವಿದರೊಂದಿಗೆ ಜೊತೆಯಾಗಿರ್ಲಿ, ಇನ್ನಷ್ಟು ಎತ್ತರ ಅವರು ಬೆಳೆಯಲಿ ಅಂತ ನಾನು ಹಾರೈಸ್ತಿದ್ದೇನೆ ಸರ್. ಧನ್ಯವಾದ ಸರ್. ಧನ್ಯವಾದಗಳು ಸರ್. ಧನ್ಯವಾದ. ಜೊತೆಗೆ ಅನೇಕ ಕರೆಗಳು ಬರ್ತಾ ಇದೆ. ಇವೆಲ್ಲದರ ಜೊತೆಗೆ ಸರ್, ನಾವು ಈ 192 ಬಾರಿ 1 ನಿಮಿಷದಲ್ಲಿ ತರಕೀಟತಕ್ಕ ತಾಳವನ್ನು ತಾವು ಬಾರಿಸಿರುವಂತಹ ದೃಶ್ಯಾವಳಿಯನ್ನು ನೋಡ್ಕೊಂಡು ಬಂದ್ವಿ. ಅಂದ್ರೆ ನಮ್ಗಳಿಗೆ ಇದು ಬಹಳ ಕಷ್ಟಕರವಾಗಿರುವಂಥದ್ದು. ಈ ಒಂದು ಕಲೆಯಲ್ಲಿ ನಮ್ಗಳಿಗೆ ಪರಿಣಿತಿ ಯಾರು ಇಲ್ಲ ಅನ್ನೋದು ಹೇಗೆ ಅನ್ನುವಂಥದ್ದು. ಅಂದ್ರೆ ಒಂದ್ ಕಡೆ ಒಬ್ರು ಕಲಾವಿದರು ಹೊರ ರಾಜ್ಯದಿಂದ ಬಂದಿರುವಂತ ಕಲಾವಿದರು ಹೇಳಿದ್ರು, ಭುಜದಲ್ಲಿ ಹಾಕಿಕೊಂಡು ತಾವು ಇದನ್ನ ಮಾಡಿ ಹೊಡೆಯುವಂಥದ್ದು, ಅದು ಕೂಡ ಗಂಟೆಗಳ ಕಾಲ ಇರುವಂತದ್ದು. ಇಟ್ಸ್ ನಾಟ್ ಅ ಜೋಕ್, ತಮಾಷೆ ವಿಚಾರ ಅಲ್ಲ. ಹೇಗೆ ಏನ್ ಕತೆ ಅನ್ನುವಂಥದ್ದು ಸರ್, ಹೇಗೆ ಹೇಳ್ತೀರಾ? ಅಂದ್ರೆ ಯಕ್ಷಗಾನದಲ್ಲೇ ಇದನ್ನು ನೋಡುವುದು ಅಂತಾದ್ರೆ, ಇದು ಯಕ್ಷಗಾನದವರಿಗೆ ನಾನು ಮೊದಲೇ ಹೇಳಿದ ಹಾಗೆ ಇದು ಸಾಮಾನ್ಯ ವಿಷಯ, ಸರ್ವೇ ಸಾಮಾನ್ಯ ವಿಷಯ. ಆದ್ರೆ ಹೊರಗಿನವರಾಗಿ ನಾವು ಅದನ್ನು ನೋಡುದು ಅಂತಾದ್ರೆ, ನಿಜವಾಗಿ ಯಕ್ಷಗಾನದಲ್ಲಿ ಬರೇ ಚೆಂಡೆ, ಮದ್ದಳೆ, ಭಾಗವತಿಗೆ, ವೇಷಗಳು ಯಾವುದು ಕೂಡ ಸಾಮಾನ್ಯ ಅಲ್ಲ. ಯಾಕೆಂತ ಹೇಳಿದ್ರೆ, ನಾವು ಅದಾಗಿ ಹೋಗಿ ಅಲ್ಲಿ ಸ್ಟೇಜ್ ಮೇಲೆ ನಿಂತ್ಕೊಳ್ಳುವಾಗ ನಮಗೆ ಒಂದೊಂದು ದಿವಸದ ಒಂದೊಂದು ಪ್ರದರ್ಶನವು ನಮಗೆ ಹೊಸ ಸ್ಟೇಜ್. ಯಾಕೆ ಅಂತ ಹೇಳಿದ್ರೆ, ಈಗ ಭರತನಾಟ್ಯ ಆಗಲಿ ಇದಾಗಲಿ ಅದೊಂದು ವೆಲ್ ಸೆಟ್, ಅದು ಹೀಗೆ ಬರಬೇಕು ಅಂತ ಇರುವಂಥದ್ದು. ಆದರೆ ಯಕ್ಷಗಾನ ಹಾಗಲ್ಲ. ನಮಗೆ ವೇಷಧಾರಿಗಳು ಭಾವನೆ, ವೇಷಧಾರಿಗಳ ನಡೆ, ಅವರ ನಾಟ್ಯ, ಭಾಗವತರ ಪದ್ಯ, ನಮ್ಮ ಒಟ್ಟಿಗೆ ಮದ್ದಳೆ ಮದ್ದಳೆಯ ನುಡಿತ, ಮತ್ತೆ ಚಕ್ರತಾಳವೂ ಕೂಡ ಮತ್ತೆ ಆ ಸನ್ನಿವೇಶ, ಇದಿಷ್ಟನ್ನು ನಾವು ಗೆಸ್ ಮಾಡಿ ಅಲ್ಲಿ ನುಡಿಸ್ಬೇಕಾಗ್ತದೆ. ಇದು ಆನ್ ದಿ ಸ್ಪಾಟ್ ಬರುವಂತಹ ವಿಷಯ. ಪ್ರತಿ ದಿವಸ ಒಂದೇ ಬರೋದಿಲ್ಲ, ಪ್ರತಿ ದಿವಸವೂ ಒಂದೊಂದು ವೆರೈಟಿ ನಮಗೆ ಸಿಗ್ತಾರೆ. ಇದರಲ್ಲಿ ಅನುಭವ ಆಗಿಕೊಂಡು ಹೋದಾಗ ಮಾತ್ರ ಅದರ ಸ್ವಾರಸ್ಯಗಳು ನಮಗೆ ಅನುಭವ ಆಗುವಂಥದ್ದು. ಮತ್ತೆ ಚೆಂಡೆ ಮದ್ದಳೆಯ ನುಡಿತಗಳು, ಇದು ಪ್ರಾಥಮಿಕ ಹಂತದಲ್ಲಿ ಈಗ ಹೊರಗಿಂದ ನೋಡುವಾಗ ನಾವು ಏನು ಒಂದು ಭಜನೆಯ ಅಥವಾ ಏನಾದ್ರೂ ನೋಡಿದ್ರೆ ನಮಗೆ ಆಟೋಮೆಟಿಕ್ ಆಗಿ ಅದು ಇಷ್ಟ ಆದ್ರೆ ನಾವು ಕೈಯಲ್ಲಿ ತಾಳಾಗ್ತೇವೆ ಅಲ್ವಾ? ಅದೇ ರೀತಿ ಈ ಯಕ್ಷಗಾನ ಅಂತ ಹೇಳಿದ್ರೆ, ಈ ಚೆಂಡೆ ಮದ್ದಳೆಯ ನಾದಗಳೇ ಜನಗಳನ್ನ ಆಕರ್ಷಣೆ ಪಡೀತದೆ. ಅವರಿಗೆ ಈಗ ಸ್ವಲ್ಪ ಲಯಜ್ಞಾನ, ತಾಳಜ್ಞಾನ ಇರುವವನು ಮತ್ತೆ ಭಜನೆ ಮಾಡ್ಲಿಕ್ಕೆ ಗೊತ್ತಿದ್ದವರಿಗೂ ಕೂಡ ಅದು ಏನ್ ಆಗ್ತಾ ಇದೆ ಅಂತ ಗೊತ್ತಾಗ್ತಾರೆ. ಯಾಕಂದ್ರೆ ಒಂದು ತಾಳಕ್ಕೆ ಒಂದು ಉರುಳಿಕೆಯನ್ನು ಕೂರಿಸುವುದು ಅಂತ ಹೇಳಿದ್ರೆ, ಈಗ ತರಿಕೀಟ ತಕ್ಕವನ್ನೇ ಒಂದು ತಾಳಕ್ಕೆ ಕೂರಿಸಬೇಕು ಅಂತ ಆದ್ರೆ ಅದರಲ್ಲಿ ಅಷ್ಟು ಪರಿಶ್ರಮ ಬೇಕಾಗ್ತದೆ, ಅಷ್ಟು ಪರಿಣತಿ ಬೇಕಾಗ್ತದೆ. ನೀವು ಹೇಳಿದ ಹಾಗೆ ಸಾಮಾನ್ಯ ಜನರಿಗೆ ರಪ್ಪ ಅಲ್ಲಿ ಬಂದು ನಾನು ನುಡಿಸ್ತೇನೆ ಅಂತ ಹೇಳಿದ್ರೆ ರಪ್ಪ ಬರುದಿಲ್ಲ ಅಂತ ಹೇಳ್ತಾರಲ್ಲ, ಹಾಗೆ ಅದಾಗುದಿಲ್ಲ. ಅಂದ್ರೆ ಅದರಲ್ಲಿ ಸ್ವಲ್ಪ ಪರಿಶ್ರಮ ಇದ್ದವರಿಗೆ ಖಂಡಿತವಾಗಿ ಅದು ಸಾಧನೆ ಆಗ್ತದೆ. ಮತ್ತೆ ನಮ್ಮ ಚೆಂಡೆ ಮದ್ದಳೆಯನ್ನು ನಾವು ಇಲ್ಲಿದ್ದವರಿಗೆ, ಚೆಂಡೆ ಮದ್ದಳೆ ನುಡಿಸ್ಲಿಕ್ಕೆ ಗೊತ್ತಿದ್ದವರಿಗೆ ಅದನ್ನು ಗುರುತಿಸ್ಲಿಕ್ಕೆ ಆಗ್ತದೆ. ಈಗ ನಾನೊಂದು ಚೆಂಡೆ ವಾದಕ, ಇನ್ನೊಂದು ಚೆಂಡೆ ವಾದಕನ ನೋಡಿ ಅವನಲ್ಲಿ ಇರುವಂತಹ ಒಳ್ಳೆ ವಿಷಯವನ್ನು ನಾನು ತಗೊಳ್ಳಿಕ್ಕೆ ಆಗ್ತದೆ. ಅವನಲ್ಲಿ ಇರುವಂತಹ ಒಂದು ಏನು ಕೆಲವು ಜಾಗದಲ್ಲಿ ಏನು ನ್ಯೂನತೆ ಇರ್ತದೆ, ಅದು ಹೀಗೆ ಬಂದ್ರೆ ಚಂದ ಅಂತ ಅದು ನನ್ನ ಮನೋಧರ್ಮ. ಅವನ ಮನೋಧರ್ಮ ಬೇರೆ ಇರ್ಬೋದು, ನನ್ನ ಮನೋಧರ್ಮ ಬೇರೆ. ಹಾಗೆ ಅದರಲ್ಲಿ ಹೊಂದಿಕೊಂಡು ಹೋಗ್ಲಿಕ್ಕೆ ಆಗ್ತದೆ. ಇದನ್ನು ಬಿಟ್ಟು ಅಪಾರ್ಟ್ ಆಫ್ ದಿಸ್ ಬೇರೆ ಒಂದು ಹೊರಗಿನವ ಬಂದು ನೋಡುವುದಾದ್ರೆ, ಅವನು ಒಂದು ಬೇರೆ ಇನ್ಸ್ಟ್ರೂಮೆಂಟ್ ಪ್ಲೇಯರ್ ಆಗಿದ್ರೆ, ಈಗ ಮೃದಂಗ ಅಥವಾ ತಬಲ ಪ್ಲೇಯರ್ ಆಗಿದ್ರೆ ಅವನಿಗೆ ಅದನ್ನು ನೋಡುವಾಗ ಅವನಿಗೆ ಗೊತ್ತಾಗ್ತದೆ ಇದು ಏನು ನಾರ್ಮಲ್ ವಿಷಯ ಅಲ್ಲ. ಯಾಕೆಂತ ಹೇಳಿದ್ರೆ ಇದು ಅಪಾರ್ಟ್ ಆಫ್ ಅದು ಏನು ನೀವು ಮಾಡುವಂತಹ ಪದ್ಧತಿಗೆ ಅಂದ್ರೆ ನೀವು ಮಾಡುವಂತಹ ನುಡಿಸಾಣಿಕೆ ಅದು ಸಾಮಾನ್ಯವಾಗಿ ಬರುವಂತದ್ದಲ್ಲ, ಅದರಲ್ಲಿ ಒಂದು ದೀಕ್ಷೆ ಬೇಕು ಅಂತ. ಅದೇ ರೀತಿ ನನಗೆ ಯುರೋಪಿಯನ್
ಹೇಳುವಾಗ ನನಗೆ ಅನಿಸಿದ್ದು. ಅಲ್ಲಿ ಮಾತ್ರ ಅಂತಲ್ಲ, ಬೇರೆ ಕಡೆ ನಾವು ಡೆಲ್ಲಿಗೆ ಹೋದಾಗಲೂ ಅಷ್ಟೇ, ಅಥವಾ ದುಬೈಗೆ ಹೋದ ದುಬೈಯಲ್ಲಿ ಸುಮಾರು ಬೇರೆಯವರು ಬಂದಿದ್ರು, ಅವರು ಅಷ್ಟೇ ನಮ್ಮ ಮೇಳದ ಆಟ, ಪಾವಂಜೆ ಮೇಳದ ಆಟದಲ್ಲಿಯೂ ಅಷ್ಟೇ ಎಷ್ಟೋ ಜನ ನಿಜವಾಗಿ ನನಗೆ ಒಂದು ವೇದಿಕೆ ಅಂತ ನಾನು ಸಿದ್ಧ ಆದದ್ದು, ನನಗೆ ಒಂದು ಪ್ರೋತ್ಸಾಹ ಸಿಕ್ಕಿದ್ದು ಪಾವಂಜೆ ಮೇಳಕ್ಕೆ ಬಂದ ಮೇಲೆ. ಪಟ್ಲ ಸತೀಶ್ ಶೆಟ್ರ ಅವರ ಒಂದು ನೇತೃತ್ವದಲ್ಲಿ, ಮತ್ತೆ ಅವರು ನಮ್ಮನ್ನು ತೊಡಗಿಸಿಕೊಳ್ಳುವಿಕೆ ಅಂತ ಹೇಳ್ತಾರಲ್ಲ, ಅಂದ್ರೆ ಆನ್ ದಿ ಸ್ಪಾಟ್ ಅಲ್ಲಿ ನಮ್ಮ ಪ್ರತಿಭೆಯನ್ನು ಹೊರಗೆ ತರುವುದು, ಇದು ಅವನ ಸಾಮರ್ಥ್ಯವನ್ನು ಏನು ಅಂತ ನೋಡ್ಬೇಕು ಅಂತ ಹೇಳ್ತಾರಲ್ಲ, ಆ ರೀತಿ ಅದು ಆ ರಂಗಸ್ಥಳದಲ್ಲಿ ಅವರು ನಮ್ಮನ್ನು ಅಷ್ಟು ತೊಡಗಿಸಿಕೊಂಡ ಕಾರಣ ನನಗೆ ಅದು ಒಂದು ರುಟೀನ್ ಆಯ್ತು. ಈ 1 ವರ್ಷದ ತಿರುಗಾಟ ನನಗೆ ಅದು ರುಟೀನ್ ಆಯ್ತು. ನಾನು ಉದಾಸೀನ ಮಾಡದೆ ಆ ನುಡಿಸಾಣಿಕೆ ಉಂಟಲ್ಲ, ಅದು ಏನಾಯ್ತು ಅಂತ ಹೇಳಿದ್ರೆ ನನಗೆ ಇದಕ್ಕೆ ಪೂರಕ ಆಯ್ತು. ಅಂದ್ರೆ ಅಷ್ಟು ಸ್ಪೀಡಿಗೂ ನನಗೆ ನುಡಿಸ್ಲಿಕ್ಕೆ ಆಗ್ತದೆ ಅಂತ ನನಗೆ ಮೇಳಕ್ಕೆ ಬಂದ ಮೇಲೆ ಗೊತ್ತಾದ್ದು. ಅದನ್ನು ಇದಕ್ಕೆ ಉಪಯೋಗಿಸಿದ್ರೆ ಇದೇನಾದ್ರೂ ಫಲಕಾರಿ ಆದೀತು ಅಂತ ನಾನು ದೇವರ ಮೇಲೆ ಭಾರ ಹಾಕಿ ಒಂದು ಅಪ್ಲೈ ಮಾಡಿದ್ದು. ಆದ್ರೆ ದೇವರ ಅನುಗ್ರಹ ಉಂಟು, ಮತ್ತೆ ಸುಬ್ರಹ್ಮಣ್ಯನ ಸೇವೆ ಮಾಡಿದ್ದ ಅನುಗ್ರಹ ಉಂಟು ಅಂತ ನನಗೆ ಇದರಲ್ಲಿ ತೋರಿಸಿಕೊಟ್ರು. ನಿಜ ನಿಜ, ವೆರಿ ಬ್ಯೂಟಿಫುಲ್. ಜೊತೆಗೆ ಮಾತಾಡಬೇಕು, ಮತ್ತೊಂದು ಕರೆ ಇದೆ. ಹಲೋ ಸರ್, ನಮಸ್ತೆ. ಜೊತೆಗೆ ಕರೆ ಮಾಡಿದಾಗ ಟಿವಿಯಲ್ಲಿ ಮ್ಯೂಟ್ ಮಾಡಿ ಕರೆ ಮಾಡಿ, ಇಲ್ಲದ್ರೆ ಕರೆ ಕಟ್ ಆಗುತ್ತೆ. ಜೊತೆಗೆ ಈ ಒಂದು ನಾನು ಆಗ್ಲೇ ಹೇಳಿದಾಗೆ ಕೌಶಿಕ್ ರಾವ್ ಅವರು ಚಂಡೇವಾದನದಲ್ಲಿ ಈ ಸಾಧನೆಯನ್ನ ಮಾಡ್ತಾರೆ ಅಂತ ಬಂದಾಗ ಸಾಮಾನ್ಯವಾಗಿರುವಂಥದ್ದಲ್ಲ. ಈಗಾಗಲೇ ನಾನು ಹೇಳಿದಾಗೆ ಕರಾವಳಿ ಭಾಗದಲ್ಲಿ ತಮಗೆ ಒಂದು ಅಭಿಮಾನಿ ವರ್ಗ ಇದೆ, ತಮ್ಮ ಒಂದು ಚಂಡೇವಾದನಕ್ಕೆ. ಅಲ್ಲಿ ಬಂದು ಇವರ ಚಂಡೆಯನ್ನ ನುಡಿಸುವಂಥದ್ದನ್ನ ಕೇಳುವಂಥವ್ರು, ನೋಡುವಂಥವ್ರು ಬಹಳಷ್ಟು ಜನರು ಬರ್ತಾರೆ. ಈಗಾಗಲೇ ಒಬ್ರು ಕರೆ ಮಾಡಿದವರು ಹೇಳಿದ್ರು, ಬೆಂಗಳೂರಿನಲ್ಲಿ ಅನೇಕ ಜನರು ಫೋಟೋ ತೆಗಿಬೇಕು, ವಿಡಿಯೋ ತೆಗಿತಾ ಇದ್ರು, ತದನಂತರ ಅದನ್ನ ಸೋಷಿಯಲ್ ಮೀಡಿಯಾಗಳಲ್ಲಿ ಹರಿಬಿಡ್ತಾ ಇದ್ರು. ಇಂತಹ ಆದಷ್ಟು ವಿಡಿಯೋಗಳು ಸೋಷಿಯಲ್ ಮೀಡಿಯಾಗಳಲ್ಲಿ ಹರಿತಾಡ್ತಾ ಇದೆ. ಕೌಶಿಕ್ ರಾವ್ ಅವರು ಚಂಡೆ ನುಡಿಸುವಂಥದ್ದು, ಚಂಡೆ ವಾದನದ ಬಗ್ಗೆ ಅನೇಕ ವಿಡಿಯೋಗಳು. ಯಾಕಂದ್ರೆ ನಾನು ಆಗ್ಲೇ ಹೇಳಿದಾಗೆ ಇಂಥ ಬದಲಾವಣೆಗಳಾಗಬೇಕಪ್ಪ ಪ್ರತಿಯೊಂದು ವಿಭಾಗಗಳಲ್ಲಿ. ವೇಷಭೂಷಣಗಳಲ್ಲಿ, ಹಾಡುಗಾರಿಕೆಯಲ್ಲಿ ಅಭಿಮಾನಿಗಳಿದ್ದಾರೆ, ಜೊತೆಗೆ ಕೆಲವರ ಮಾತುಗಾರಿಕೆಗೆ ಅಭಿಮಾನಿಗಳಿದ್ದಾರೆ, ಕೆಲವರ ಹಾಸ್ಯಕ್ಕೆ ಅಭಿಮಾನಿಗಳಿದ್ದಾರೆ, ಕೆಲವರ ಭಾಗವತಿಕೆಗೆ ಅತ್ಯದ್ಭುತವಾದ ಅಭಿಮಾನಿಗಳಿದ್ದಾರೆ. ಇದೆಲ್ಲದರ ಜೊತೆ ಚಂಡೆ ವಾದನಕ್ಕೂ ಕೂಡ ಅಭಿಮಾನಿಗಳಿದ್ದಾರೆ ಅಂತ ಬಂದಾಗ ಒಂದು ಪ್ರೇಕ್ಷಕ ವರ್ಗ ಇದೆ ಅಂತ ಬಂದಾಗ ಇದು ಹೆಮ್ಮೆ ತರುವಂತಹ ವಿಚಾರ. ಇದು ಆಗಬೇಕು, ಮತ್ತಷ್ಟು ಬೆಳೆಯುವಂಥದ್ದು ನಮ್ಮ ಕಲೆ. ಈ ರೀತಿಯಾದಾಗ ಮಾತ್ರ ಹೊಸತನಕ್ಕೆ ನಾವು ಒಗ್ಗಿಕೊಂಡಾಗ, ಆ ಹೊಸತನ ಧನಾತ್ಮಕವಾಗಿದ್ದಾಗ, ಆ ಧನಾತ್ಮಕವಾಗಿರುವಂಥ ಹೊಸತನ ಏನಿದೆ ಅದರ ಒಳ್ಳೆಯ ಉದ್ದೇಶ ಇದ್ದಾಗ ಮಾತ್ರ ಆ ಒಂದು ಕಲೆ ಪೂರಕವಾಗಿರುತ್ತೆ, ಬೆಳೆಯುತ್ತೆ. ಜೊತೆಗೆ ಮತ್ತಷ್ಟು ಇವರ ಅದ್ಭುತವಾಗಿರುವಂಥ ಚಂಡೆ ವಾದನ ಯಾವ ರೀತಿ ಇದೆ ಸ್ವಲ್ಪ ನೋಡ್ಕೊಂಬನ್ನಿ. ಇದು ಕಂಟಿನ್ಯೂಸ್ ಆಗಿ ನುಡಿಸುವಂತಹ ಒಂದು ಅದ್ಭುತವಾಗಿರುವಂತಹ ಕಲೆ ಚಂಡೆ ವಾದನದಲ್ಲಿ ಅದು ಕರಗತ ಆಗಿದೆ ಅಂತ ಬಂದಾಗ ಕೌಶಿಕ್ ರಾವ್ ಅವರಿಗೆ. ಜೊತೆಗೆ ಮತ್ತೊಂದು ಕರೆ ಇದೆ, ಸುಹಾಸ್ ಅವರು ಕರೆ ಮಾಡಿದ್ದಾರೆ ಉಡುಪಿಯಿಂದ. ಸುಹಾಸ್ ಅವರು ನಮಸ್ತೆ ಸರ್. ನಮಸ್ತೆ ಸರ್. ನಮಸ್ತೆ ಸುಹಾಸ್ ಅಂತ ಹೇಳಿ ಉಡುಪಿಯಿಂದ. ಎಸ್ ಸರ್, ಮಾತಾಡಿ ಸರ್. ಕೌಶಿಕ್ ಅಣ್ಣ ನಮಸ್ತೆ. ನಮಸ್ತೆ ಸುಹಾಸ್ ಅಣ್ಣ, ಖುಷಿ ಆಗುತ್ತೆ ನಿಮ್ಮ ಈ ವೇದಿಕೆಯಲ್ಲಿ ನೋಡ್ಲಿಕ್ಕೆ. ಮತ್ತೆ ನಮ್ಮ ಮನೆಯವರ ಕಡೆ ಎಲ್ಲರ ಕಡೆಯಿಂದ ಅಭಿನಂದನೆಗಳು. ಇನ್ನು ಹೆಚ್ಚು ಸಾಧನೆ ನೀವು ಮಾಡ್ತೀರಿ ನಮ್ಗೆ ಗೊತ್ತುಂಟು, ಆದ್ರೆ ಎಲ್ಲರ ಕಡೆಯಿಂದ ಅಭಿನಂದನೆಗಳು. ಧನ್ಯವಾದಗಳು ಧನ್ಯವಾದಗಳು ಸುಹಾಸಣ್ಣ.
ಎಸ್ ಸರ್ ಧನ್ಯವಾದ. ಎಸ್ ಸರ್ ಧನ್ಯವಾದ ಸರ್ ಸುಹಾಸ್ ಸರ್. ಜೊತೆಗೆ ನಾವು ರಂಗಸ್ಥಳದ ಈಗ ನೋಡಿದಿರುವಂತಹ ಒಂದು ದೃಶ್ಯಾವಳಿ ಸರ್, ತಾವು ಒಂದು ನುಡಿಸುವಂತಹ ಒಂದು ವಿಧಾನವೇ ಒಂಥರ ಬೇರೆ, ನಮ್ಗಳಿಗೆ ಬಹಳ ಇಷ್ಟ ಆಗುತ್ತೆ. ನಾನು ಆಗ್ಲೇ ಹೇಳಿದಾಗೆ ಒಂದು ಕಲೆ ಅನ್ನುವಂಥದ್ದು ಆಕರ್ಷಿತರಾಗಬೇಕು, ಕಲಾವಿದರ ಬಳಿಗೆ ಬರಬೇಕು ಪ್ರೇಕ್ಷಕ ವರ್ಗ. ಸೊ ತಮ್ಮ ಈ ಒಂದು ಚಂಡೇವಾದನಲ್ಲಿ ಮಾಡ್ತಾ ಇರುವಂತಹ ಈ ಸಾಧನೆ ಏನಿದೆ ಹೌ ಅನ್ನೋ ಪ್ರಶ್ನೆ, ಯಾಕಂದ್ರೆ ಯಕ್ಷಗಾನದ ಅನೇಕ ಪ್ರಕಾರಗಳು ಕಲಾ ಪ್ರಕಾರಗಳು ಬರುತ್ತೆ, ತಾವು ಚಂಡೇವಾದನವನ್ನೇ ಸ್ವೀಕಾರ ಮಾಡಿರುವಂಥದ್ದು, ಇದರಲ್ಲೇ ಸಾಧನೆ ಮಾಡಬೇಕು ಅನ್ನೋ ಹೊರಟಿರುವಂಥದ್ದು, ಜೊತೆಗೆ ಇದರಲ್ಲಿ ಇಷ್ಟು ಕರಗತ ಆಗಿರುವಂಥದ್ದು ಹೌ ಅನ್ನೋ ಪ್ರಶ್ನೆ ಬರುತ್ತೆ ಯುವಕರಾಗಿ. ಎಸ್ ಸರ್, ಈ ಯಕ್ಷಗಾನದಲ್ಲಿ ನಮಗೆ ಸಾಮಾನ್ಯವಾಗಿ ಒಂದು ಪ್ರೇಕ್ಷಕನಾಗಿ ಕೂತ್ಕೊಂಡು ನೋಡುವಾಗ ವೇಷ ಕಾಣುತ್ತೆ, ದೊಡ್ಡ ದೊಡ್ಡ ಕಿರೀಟ ಕಟ್ಕೊಂಡು ಬರುವವರು ಕಾಣ್ತಾರೆ, ಪದ್ಯ ಹೇಳುವವ್ರದ್ದು ಕೇಳ್ತಾ ಇರ್ತಾರೆ, ಅದರಲ್ಲಿ ನುಂಗಿ ಹೋಗುವಂತ ವಿಷಯಗಳು ಕೆಲವು ಇರ್ತದೆ. ನುಂಗಿ ಹೋಗುದು ಅಂತ ಹೇಳ್ತಾರಲ್ಲ, ಅಂದ್ರೆ ಚೆಂಡೆ ಮದ್ದಳೆ ಅವರಿಗೆ ಪೂರಕವಾಗಿ ಹೋಗ್ತಾ ಇದೆ ಅಂತ ಆ ಚೆಂಡೆ ಮದ್ದಳೆ ಸ್ವಲ್ಪ ಏನು ಚೆಂಡೆ ಮದ್ದಳೆಯನ್ನು ಗೊತ್ತಿದ್ದವರು ಅಥವಾ ಯಕ್ಷಗಾನದ ಮೇಲೆ ಚೆಂಡೆ ಮದ್ದಳೆ ಮೇಲೆ ಪ್ರೀತಿ ಇದ್ದವರಿಗೆ ಮಾತ್ರ ಅದು ಗೊತ್ತಾಗ್ತದೆ. ನನ್ನೊಟ್ಟಿಗೆ ಮೇಳದಲ್ಲಿ ಮದ್ದಳೆಗಾರರಾಗಿ ನನ್ನ ಆತ್ಮೀಯರಾದಂತಹ ಗುರುವಣ್ಣ ಇದ್ದಾರೆ, ಗುರು ಪ್ರಸಾದ್ ಬಳಿಂಜಡ್ಕ. ಅವ್ರು ಯಾವಾಗ್ಲೂ ಹೇಳ್ತಾ ಇರ್ತಾರೆ, ಚೆಂಡೆ ಮದ್ದಳೆ ದಾಖಲೆಗೆ ಬೆಲೆನೇ ಇದ್ದಿ ಮಾರೆ ಅಂತ. ಅದು ಏನಂತ ಹೇಳಿದ್ರೆ, ಅಂದ್ರೆ ನಮ್ಮ ವಿದ್ಯೆಯನ್ನು ಗುರುತಿಸ್ಲಿಕ್ಕೆ ಆಗುದಿಲ್ಲ ಅಂತ. ಯಾಕೆಂತ ಹೇಳಿದ್ರೆ ಅದು ಪ್ರೇಕ್ಷಕರ ತಪ್ಪಲ್ಲ. ಯಾಕೆಂತ ಹೇಳಿದ್ರೆ ಅವರು ಇಡೀ ಸನ್ನಿವೇಶ ಟೋಟಲ್ ಸ್ಕ್ರೀನ್ ಅನ್ನು ನೋಡ್ತಾ ಇರ್ತಾರೆ. ಈಗ ಒಂದು ಫಿಲ್ಮ್ ನೋಡ್ತಾ ಇರುವಾಗ ನಾವು ಒಂದು ಹೀರೋಯಿನ್ ಅನ್ನೇ ನೋಡ್ತಾ ಇರ್ತೇವೆ, ಇಲ್ಲದ್ರೆ ಕಾಮಿಡಿಯನ್ನು ನೋಡ್ತಾ ಇರ್ತೇವೆ, ಇಲ್ಲದ್ರೆ ವಿಲ್ಲನ್ ಅನ್ನು ನೋಡ್ತೇವೆ, ಅವರ ಹಿಂದೆ ಇರುವವರನ್ನು ನೋಡುವುದಿಲ್ಲ ಅಂತ. ಆದ್ರೆ ಈಗ ತುಂಬಾ ಅದಕ್ಕೆ ಮಾನ್ಯತೆ ಸಿಗಲೇ ಇಲ್ಲ ಅಂತ ಹೇಳುದಲ್ಲ, ಆದ್ರೆ ಇದನ್ನು ತೋರಿಸಿಕೊಡ್ಬೇಕು ಅಂತ. ಕರೆಕ್ಟ್. ಯಾಕಂದ್ರೆ ನಾವು ಅದನ್ನು ಪ್ರೀತಿ ಪಟ್ಟು ಇಷ್ಟು ವರ್ಷ ನಾವು ಅದನ್ನು ಮಾಡಿದ್ದಕ್ಕೆ ಅದಕ್ಕೆ ಬೆಲೆ ಇಲ್ಲ ಅಂತ ಆಗಬಾರ್ದು. ಯಾಕೆಂತ ಹೇಳಿದ್ರೆ ಯಕ್ಷಗಾನ ಚೆಂಡೆ ಮದ್ದಳೆ ನುಡಿಸಿದ್ರು, 6 ತಿಂಗಳು ನುಡಿಸಿದ್ರು ರಂಗಸ್ಥಳದಲ್ಲಿ, 6 ತಿಂಗಳು ಮನೆಗೆ ಹೋದ್ರು, ಚೆಂಡೆ ಮದ್ದಳೆ ಪುಂಕೆ ಒಂದು ಹರಿದೋಯ್ತು. ಈಗ ಆಗಬಾರ್ದು ಅಂತ. ಯಾಕೆಂತ ಹೇಳಿದ್ರೆ ಅದಕ್ಕೊಂದು ಮಾನ್ಯತೆ ಇದೆ ಅಂತ ಗೊತ್ತಾಗಬೇಕು ಅಂತ ನನಗೆ ಅವರ ಮಾತು ಪ್ರೇರಣೆ ಆಯ್ತು, ಗುರುವಣ್ಣನ ಮಾತು ಪ್ರೇರಣೆ. ಯಾಕೆ ನಮ್ಮನ್ನು ಗುರುತಿಸುವುದಿಲ್ಲ, ಯಾಕೆ ನಮ್ಮನ್ನು ಅವ್ರು ನೋಡುವುದಿಲ್ಲ, ಯಾಕೆ ಅಂದ್ರೆ ಹೇಳಿದ್ರೆ ನಾವು ಅವರೊಟ್ಟಿಗೆ ಹೋಗ್ತೇವೆ, ಅವರನ್ನೇ ಇದು ಮಾಡ್ಕೊಂಡು ಹೋಗ್ತೇವೆ, ಅಷ್ಟಿದ್ರು ಯಾಕೆ ನಮ್ಮನ್ನು ಗುರುತಿಸುವುದಿಲ್ಲ ಅಂತ. ಇದಕ್ಕೆ ಏನು ದಾರಿ ಅಂತ ನೋಡಿದ ಆಗ ನಮ್ಮ ಭಾಗವತರು ನಮ್ಮನ್ನು ತೋರಿಸಿಕೊಳ್ಳಿಕ್ಕೆ ಅವಕಾಶ ಕೊಡ್ತಾ ಇದ್ರು ರಂಗಸ್ಥಳದಲ್ಲಿ ಅಂತ. ಯಾಕೆ ಅಂತ ಹೇಳಿದ್ರೆ ಯಾವಾಗಲೂ ಒಂದೇ ರೀತಿ ಅಲ್ಲ, ನುಡಿಸಾಣಿಕೆ ಯಾವಾಗಲೂ ಒಂದೇ ರೀತಿ ಅಲ್ಲ, ನಮ್ಮನ್ನು ತೋರಿಸ್ಲಿಕ್ಕೆ ಅಂತ ಒಂದು ಜಾಗ ಇರ್ತದೆ. ಆಗ ಭಾಗವತರು ಅವರು ಬಾಯಿ ಮಾತಲ್ಲಿ ಹೇಳಲಿಲ್ಲ, ಆದ್ರೆ ಅವರ ಪದ್ಯ ಅದನ್ನು ಸೂಚಿಸ್ತಾರೆ. ಯಾವ ಪದ್ಯದಲ್ಲಿ ನಾವು ಕೆಲಸ ಮಾಡಬೇಕು, ಯಾವ ಪದ್ಯ ನಾವು ಕೆಲಸ ಮಾಡಬೇಕು. ಇದು ಅವರಂತಲ್ಲ, ಹಿಂದಿನಿಂದ ದೊಡ್ಡ ದೊಡ್ಡ ಕಲಾವಿದರು, ದೊಡ್ಡ ದೊಡ್ಡ ಭಾಗವತರು, ದೊಡ್ಡ ದೊಡ್ಡ ಹಿಮ್ಮೇಳ ವಾದಕರು ಎಲ್ಲರೂ ಇದನ್ನೇ ಮಾಡಿಕೊಂಡು ಬಂದದ್ದು. ಅವರಿಗೆಲ್ಲ ಯಾಕೆ ಈ ಪ್ರಚಾರ ಸಿಗ್ಲಿಲ್ಲ ಅಂತಂದ್ರೆ ಆಗ ಈ ನಮ್ಮ ಮೀಡಿಯಾ ಇಷ್ಟು ಇದರಲ್ಲಿಲ್ಲ, ಪ್ರಭಾವ ಬೀಳ್ತಾ ಇರಲಿಲ್ಲ. ಯಾಕೆ ಇದು ನಿಜವಾಗಿ ನನ್ನನ್ನು ಇಷ್ಟು ತೋರಿಸಿದ್ರು ಅಂತ ನಿಜವಾಗಿ ನನಗಿಂತ ದೊಡ್ಡ ದೊಡ್ಡ ಸಾಧನೆ ಮಾಡಿದವರನ್ನೆಲ್ಲ ಆಗ ತೋರಿಸಬಹುದಿತ್ತು. ಯಾಕೆ ಆಗ ಮೀಡಿಯಾ ಇರಲಿಲ್ಲ ನಮ್ಗೆ ಅಷ್ಟೇ. ಅದೇ ನಮ್ಮ ದುರಾದೃಷ್ಟ ಅಂತ ಹೇಳಿದ್ರೆ ನಿಜವಾಗಿ ಅವರ ಕೆಲವು ಆಡಿಯೋ ರೆಕಾರ್ಡಿಂಗ್ಸ್, ವಿಡಿಯೋ ರೆಕಾರ್ಡಿಂಗ್ಸ್ ಅನ್ನು ನೋಡುವಾಗಲೇ ನಿಜವಾಗಿ ನಮಗೆ ಇಂಥದ್ದು ಯಾಕೆ ನಮಗೆ ಇನ್ನೂ ಬರುವುದಿಲ್ಲ ಅಂತ ನಮಗೆ ಅನಿಸ್ತದೆ. ಯಾಕೆ ಅಂತ ಹೇಳಿದ್ರೆ ಅವರದ್ದು 50 ವರ್ಷ 40 ವರ್ಷದ ಏನು ಅದರ ಮೇಲೆ ಭಕ್ತಿ ಇಟ್ಟು 50 ವರ್ಷ ಅವರ ಜೀವನವನ್ನು ಅದಕ್ಕೆ ಇದು ಮಾಡಿರ್ತಾರೆ, ಮುಡಿಪಾಗಿಟ್ಟಿರ್ತಾರೆ. ಅವರಿಗೆ ಸಿಗದ ಮಾನ್ಯತೆ ನನಗೆ ಸಿಕ್ಕಿದ್ದು ಅಂತಾದ್ರೆ ನಾನು ಇದನ್ನು ಅವರಿಗೆ ಅರ್ಪಣೆ ಮಾಡ್ತಾ ಇದ್ದೆ. ಬ್ಯೂಟಿಫುಲ್. ನಿಜವಾಗಿ ಅವರಿಗೆಲ್ಲ ಸಿಗ್ಬೇಕಿತ್ತು. ಯಾಕಂದ್ರೆ ನಿಡ್ಲೆ ನರಸಿಂಹ ಭಟ್ರು, ದಿವಾಣ ಭೀಮ್ ಭಟ್ರು, ಕುದ್ಲೆಗೋಡ್ಲು ರಾಮ್ ಭಟ್ರು, ಅಜ್ಜ ರಾಮ್ ಭಟ್ರು, ಮತ್ತೆ ತೆಲಂಗಾಣ ಗೋಪಾಲಕೃಷ್ಣ ಅಜ್ಜ, ಇವರದ್ದೆಲ್ಲ ನಾನು ಆಡಿಯೋ ಕೇಳಿದಷ್ಟೇ. ನಾನು ನಿಜವಾಗಿ ಹೇಳ್ಬೇಕಂದ್ರೆ ಅವರನ್ನೆಲ್ಲ ನೋಡ್ಲೇ ಇಲ್ಲ ನಾನು ಯಾಕಂದ್ರೆ ನಾನು ಸಣ್ಣವ, ಅವರ ಇದಕ್ಕಿಂತ ನಾನು ತೀರಾ ಸಣ್ಣವ. ಆದ್ರೆ ಆಡಿಯೋ ಕೇಳುವಾಗಲೇ ನನಗೆ ಅನ್ನಿಸ್ತದೆ, ನಾವೊಂದು 20 ವರ್ಷ ಮುಂಚೆ, ಒಂದು 50 ವರ್ಷ ಮುಂಚೆ ಹುಟ್ಟಬೇಕಿತ್ತು, ಅವರೊಟ್ಟಿಗೆ ಇರಬೇಕಿತ್ತು, ಆಗ ನಮಗೆ ಇನ್ನೂ ಏನಾದ್ರೂ ಸಾಧನೆ ಮಾಡ್ಲಿಕ್ಕೆ ಸಿಕ್ತಿತ್ತು ಅಂತ. ಈ ಸಾಧನೆಯನ್ನು ನಿಜವಾಗಿ ಅರ್ಪಣೆ ಮಾಡಬೇಕಾದದ್ದು ಅಂತವರಿಗೆ. ಅವರಿಗೆ ಈಗ ಈ ಮೀಡಿಯಾ ಅವಾಗ ಇರ್ತಿದ್ರೆ ನಿಜವಾಗಿ ಈ ಸಾಧನೆ ಎಲ್ಲ ಆಗ್ಲೇ ಆಗ್ತಿತ್ತು. ನಮಗೆ ಇದನ್ನೆಲ್ಲ ಬ್ರೇಕ್ ಅಲ್ಲ, ನೋಡ್ಲಿಕ್ಕೂ ಆಗ್ತಿರ್ಲಿಲ್ಲ. ಬ್ಯೂಟಿಫುಲ್ ಸರ್. ತಮ್ಮ ಮೇಲೆ ಇರುವಂತಹ ಗೌರವ, ಅಭಿಮಾನ ಮತ್ತಷ್ಟು ಹೆಚ್ಚಾಗುತ್ತೆ ತಮ್ಮ ಮಾತುಗಳನ್ನು ಕೇಳಿದಾಗ. ನಿಜವಾಗ್ಲೂ ಕೂಡ ಇಂಥ ಒಂದು ಒಳ್ಳೆಯ ಮನಸ್ಸು ಪ್ರತಿಯೊಬ್ಬರಲ್ಲೂ ಕೂಡ ಇರಬೇಕು. ಈ ಸಾಧನೆ ಏನಿದೆ ಇದೆಲ್ಲವೂ ಕೂಡ ಈ ಹಿಂದೆ ಇರುವಂತಹ ಅದ್ಭುತವಾಗಿರುವಂತಹ ಯಕ್ಷಗಾನಕ್ಕೆ ಸಾಧನೆಯನ್ನ
ಕೊಡುಗೆಯನ್ನು ಕೊಟ್ಟಿರುವಂಥ ಕಲಾವಿದರಿಗೆ ಅರ್ಪಣೆ ಅನ್ನುವಂಥದ್ದು, ಅವರುಗಳ ಸಾಧನೆ ಮುಂದೆ ನನ್ನದು ಏನಿಲ್ಲ ಅನ್ನುವಂಥದ್ದು, ಇದು ಪ್ರತಿಯೊಬ್ಬ ಯುವ ಕಲಾವಿದರಲ್ಲಿ, ಯುವ ಸಾಧಕರಲ್ಲಿ ಬರಬೇಕಾಗಿರುವಂತಹ ವಿಚಾರ. ಜೊತೆಗೆ ನಾಗದಿಂದ ಇವರು ಮಾತನಾಡುವಂತಹ ಮಾತುಗಳು ಕೂಡ ಪ್ರತಿಯೊಂದು ಕೂಡ ಅರ್ಥಪೂರ್ಣವಾಗಿರುವಂಥದ್ದು. ಯಾಕಂದರೆ ಯಶಸ್ಸು ಅನ್ನುವಂಥದ್ದು ಯಾರ ತಲೆಯಲ್ಲೂ ಕೂಡ ಹೋಗಬಾರ್ದಂಥ ವಿಚಾರ. ಸೊ ಹಾಗಾಗಿ ಹಿಂದಿನ ಕೂಡ ಸಾಧನೆಯನ್ನು ಮಾಡ್ತಾ ಇದ್ದಾರೆ ಅಂತ ಬಂದಾಗ ನಂದೇನಿಲ್ಲ, ಎಲ್ಲವೂ ಕೂಡ ಯಕ್ಷಗಾನದ ಕೊಡುಗೆ, ಯಕ್ಷಗಾನ ಕೊಟ್ಟಿರುವಂಥದ್ದು ನನಗೇನು ಅಂತ ಹೇಳ್ತಾ ಇದ್ದಾರೆ. ಜೊತೆಗೆ ಆ ಹಿಂದಿನ ಕಲಾವಿದರು ಏನಿದ್ದಾರೆ ಅವರ ಕೊಡುಗೆ ಅನ್ನುವಂಥದ್ದು ಅದ್ಭುತ. ಜೊತೆಗೆ ಮತ್ತೊಂದು ಕರೆ ಇದೆ. ಹಲೋ ಸರ್, ನಮಸ್ತೆ. ನಮಸ್ತೆ, ಪ್ರವೀಣ್ ಅವರು. ಪ್ರವೀಣ್ ಸರ್ ನಮಸ್ತೆ. ಸರ್ ನಮಸ್ತೆ. ನಾನೊಂದು IAS ಯಕ್ಷಗಾನ ಕಲಾವಿದ ಪ್ರವೀಣ್ ತುಂಬೆ ಅಂತ, ತುಂಬೆ ಗ್ರಾಮ ಪಂಚಾಯತಿ ಅಧ್ಯಕ್ಷರು. ನಮಸ್ತೆ. ನಮಸ್ತೆ ಸರ್. ನಾನು ಈಗ ಇವರು ಹೇಳಿದ್ರು ಕೌಶಿಕ್ ರಾವ್, ನಾವು ಲೆಕ್ಕಕ್ಕೆ ಇಲ್ಲ ಬದ್ದಳೆಗಾರರು ಅಂತ. ಆದ್ರೆ ನಮ್ಗೆ ಯಕ್ಷಗಾನದಲ್ಲಿ ಅಲ್ಲಿ ಚೆಂಡೆ ನೀವು ಇಟ್ಕೊಂಡು ಆ ಮುಂಡಸ್ಸು ಕಟ್ಟಿ ಹೊಡೆಯುವುದೇ ಒಂದು ಚಂದ. ಅವರ ನೋಡ್ಲಿಕ್ಕೇನೆ ಬರ್ತಾರೆ, ಯಕ್ಷಗಾನ ಚೆಂಡೆ ವಾದಿಸುವವರು ನೋಡ್ಲಿಕ್ಕೇನೆ ಬರ್ತಾರೆ. ಈಗ ವಿಶೇಷವಾಗಿ ಕೌಶಿಕ್ ರಾವ್ ಅವರ ನೋಡ್ಲಿಕ್ಕೇನೆ ಚಂದ, ಅವರು ನೋಡ್ಲಿಕ್ಕೆ ಚಂದ. ಅಂತವರು ಈಗ ಅಂತವರೆಲ್ಲ ಬಂದ ಮೇಲೆ ಇನ್ನಷ್ಟು ಆ ಚೆಂಡೆ ವಾದಕರಿಗೆ ಗೌರವ ಜಾಸ್ತಿ ಆಗ್ತದೆ, ಒಂದು ವಿಶೇಷವಾಗಿ. ಮತ್ತೊಂದು ನಾನು ನೋಡಿದ ಹಾಗೆ ಪಟ್ಲ ಸತೀಶ್ ಯಕ್ಷಗಾನ ಭಾಗವತಿಗೆ ಒಂದು ವಿದ್ವಾನ್ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕೆ ಇಲ್ಲ. ಪಟ್ಲ ಸತೀಶ್ ಶೆಟ್ರು ಅವರ ಒಂದು ಕಾರ್ಯಕ್ರಮದಲ್ಲಿ ಇವರನ್ನು ವಿಶೇಷವಾಗಿ ಗುರುತಿಸಿದ್ದಾರೆ ಕೌಶಿಕ್ ರಾವ್ ಅವರನ್ನು. ನಾನು ನೋಡಿದೆ ಒಂದು ಲೈವ್ ಅಲ್ಲಿ ಅಡ್ಡಿಯರ್ ಗಾರ್ಡನ್ ಅಲ್ಲಿ. ಆಗ ನಮಗೊಂದು ಬಾರಿ ಖುಷಿ ಆಯ್ತು. ಒಂದು ಫಿಲ್ಮ್ ಆಕ್ಟರ್ ಅಂತ ಅವರೊಂದು ಚೆಂಡೆ ಬಾರಿಸುವವರು ಇದ್ದಾರೆ ಒಬ್ರು ಅಂತ ಹೇಳಿ ಖುಷಿ ಆಯ್ತು ತುಂಬಾ. ಈಗ ಅವರೊಂದು ರೆಕಾರ್ಡ್ ಸಹ ಮಾಡಿದ್ದಾರೆ, ಕೇಳಿ ತುಂಬಾ ಖುಷಿ ಆಯ್ತು. ಆಗದಿಂದ ಅವರ ಮಾತನ್ನು ಕೇಳಿಕೊಂಡು ನನಗೆ ತುಂಬಾ ಖುಷಿ ಆಯ್ತು. ಅಂದ್ರೆ ಯಕ್ಷಗಾನ ಗಂಡು ಕಲೆ, ಆ ಗಂಡು ಕಲೆ ಅಂತ ಯಕ್ಷಗಾನಕ್ಕೆ ಆ ಚೆಂಡೆ ವಾದನ ಉಂಟಲ್ಲ, ಅದು ಗಟ್ಟಿತನ. ಆ ಚೆಂಡೆ ಹೊಡೆಯುವಾಗ ನಮ್ಮಂತವರು ಒಮ್ಮೆ ಅಲುಗಾಡ್ತೇವೆ ನಾವು ಕೂತ್ಕೊಂಡು ಒಂದು ಯಕ್ಷಗಾನ ನೋಡುವಾಗ ಸಹ ಒಮ್ಮೆ ಬಂದು ಕುಣಿಯೋಣ ಅಂತ ಆಗ್ತದೆ ಆ ಯಕ್ಷಗಾನದ ಚೆಂಡೆ ಬಾರಿಸುವಾಗ. ಆಗಿರೋದು ತುಂಬಾ ಅಭಿಮಾನಿಗಳು ಇರ್ತಾರೆ, ಕಾಣದ ಕೈಗಳಾದ್ರು ಅವ್ರು ಹೇಳಿದ ಹಾಗೆ ಅಭಿಮಾನಿಗಳು ತುಂಬಾ ಇರ್ತಾರೆ. ಕೌಶಿಕ್ ಅವರಂತವರು ಅದಕ್ಕೊಂದು ಚಂದ, ಯಕ್ಷಗಾನಕ್ಕೆ ಒಂದು ಚಂದ. ಹಾಗೆ ನಾನು ಅಭಿಮಾನಿ. ತಮ್ಮ ಮಾತುಗಳು ಕೂಡ ಚಂದ ಸರ್, ಖುಷಿ ಆಯ್ತು ಮಾತು ಕೇಳಿ, ಬಹಳ ಖುಷಿ ಆಯ್ತು. ಮುಗ್ಧತೆ ಇದೆ ಆ ಮಾತುಗಳಲ್ಲಿ. ಧನ್ಯವಾದಗಳು ಸರ್, ಧನ್ಯವಾದಗಳು. ತಮ್ಮ ಸಪೋರ್ಟ್ ಆಶೀರ್ವಾದ ಇದೇ ರೀತಿ ಇರಬೇಕು ಸರ್. ಧನ್ಯವಾದಗಳು ಸರ್. ಎಸ್ ಸರ್, ಕೌಶಿಕ್ ಅವರು, ಈ ಒಂದು ಚೆಂಡೆ ವಾದನದಲ್ಲಿ ತಮಗೆ ಬಂದಿರುವಂತಹ ಇಂಟ್ರೆಸ್ಟ್ ಹೇಗೆ ಅನ್ನುವಂಥದ್ದು ಬರುತ್ತೆ ಸರ್? ಹೇಗೆ ಬಂತು, ಯಾವಾಗ ಹೇಗೆ ಬಂತು ಅಂತ ಹೇಳಿದ್ರೆ, ನಾನು ಸಣ್ಣದಿಂದಲೇ ನಾನು ಚೆಂಡೆ ನುಡಿಸ್ತಾ ಇದ್ದೆ. ಅಂದ್ರೆ ನನ್ನ ಸೆಕೆಂಡ್ ಸ್ಟ್ಯಾಂಡರ್ಡ್ ಇಂದ ನಾನು ಚೆಂಡೆ ಒಟ್ಟಿಗೆ ನಾನಿದ್ದೇನೆ. ಅಂದ್ರೆ ಸೆಕೆಂಡ್ ಸ್ಟ್ಯಾಂಡರ್ಡ್ ಇಂದ ನನ್ನ ತಂದೆ ಈ ಬಲಿಯ ಚೆಂಡೆಗಳು, ಪೂಜೆಗೆಲ್ಲ ಚೆಂಡೆ ನುಡಿಸ್ತಾ ಇದ್ರು. ಎಷ್ಟು ವೆಯ್ಟ್ ಇರುತ್ತೆ ಸರ್ ಈ ಚೆಂಡೆಗಳು? ನಾರ್ಮಲ್ ಆಗಿ 10 to 12 kgs ಇರ್ತದೆ. ಅದಕ್ಕಿಂತ ಕಮ್ಮಿಯೂ ಮಾಡ್ಬೋದು. ಆದ್ರೆ ನಾರ್ಮಲ್ ಚೆಂಡೆ ಹಿಂದಿನವರದ್ದೆಲ್ಲ 15 ಇರ್ತಿತ್ತು. ಈಗ ಸ್ವಲ್ಪ ಟೆಕ್ನಾಲಜಿ ಇಂಪ್ರೂವ್ ಆಗಿದೆ, ಆದ ಕಾರಣ 10 to 12ಗೆ ಬಂದು ನಿಂತ್ಕೊಳ್ತದೆ. 2ನೇ ಕ್ಲಾಸಿಂದ ಅಂದ್ರೆ ನಾನು ಬಲಿಯ ಚೆಂಡೆಗಳನ್ನೆಲ್ಲ ಮೊದಲಿಗೆ ನುಡಿಸ್ತಾ ಇದ್ದೆ. ಅಂದ್ರೆ ಒಂದು 10th ಸ್ಟ್ಯಾಂಡರ್ಡ್ ಬಂದ ಮೇಲೆ ಅದರ ವ್ಯಾಲ್ಯೂ ಸರಿಯಾಗಿ ಗೊತ್ತಾದ್ದು. ಸುಮ್ಮನೆ ಮಕ್ಕಳಾಟಿಗೆಲ್ಲಿ ನುಡಿಸ್ತಾ ಇದ್ದದ್ದು ಅಷ್ಟೇ ಬಿಟ್ರೆ ಬೇರೆ ಏನಾದ್ರ ವ್ಯಾಲ್ಯೂ ಗೊತ್ತಿರ್ಲಿಲ್ಲ. 10th ಬಂದ ಮೇಲೆ ನನಗೆ ಯಕ್ಷಗಾನ ಅಂತ ಆದ್ಮೇಲೆ ಯಕ್ಷಗಾನದಲ್ಲಿ ಏನಾದ್ರು ಯಕ್ಷಗಾನ ಪ್ರವಾಸಿ ತಂಡ ಬರ್ತಾ ಇತ್ತು. ನಾನು ಮೈಸೂರಲ್ಲಿದ್ದೆ, ಮೂಲತಃ ಮೈಸೂರಲ್ಲಿದ್ದದ್ದು. ಪ್ರವಾಸಿ ತಂಡ ಬರುವಾಗ ಅಲ್ಲಿ ದೇಲಂತ ಮಜ್ಜಲು ಸುಬ್ರಹ್ಮಣ್ಯ ಭಟ್ರು ಅಂತ ಪ್ರಸಿದ್ಧ ಚೆಂಡೆ ವಾದಕರು, ಗುರು ಸಮಾನರು, ಅವರನ್ನು ಮೊದಲಿಗೆ ನಾನು ನೋಡಿದ್ದು. ಅವರ ಚೆಂಡೆ ಉರುಳಿಕೆಗೆ ಒಂದು ಇನ್ನೊಂದು ಆಕಾರ ಅಂತ ಹೇಳಿದ್ರೆ ದೇಲಂತ ಮಜ್ಜಲು ಸುಬ್ರಹ್ಮಣ್ಯ ಭಟ್ರು ಅಂತ ಹೇಳಿದ್ರೆ ಅದರಲ್ಲಿ ತಪ್ಪಿಲ್ಲ. ಯಾಕೆ ಈವಾಗಕ್ಕೂ ಯಕ್ಷಗಾನದ ಚೆಂಡೆ ಉರುಳಿಕೆ = ದೇಲಂತ ಮಜ್ಜಲು ಸುಬ್ರಹ್ಮಣ್ಯ ಭಟ್. ಯಾಕಂದ್ರೆ ಅವರಂತದ್ದು ಇನ್ನೊಂದು ಯಾರು ಇಲ್ಲ. ನನಗೆ ಅದು ಪ್ರೇರಣೆ ಅಂತ, ನನಗೆ ಅವರದ್ದು ಉರುಳಿಕೆ ನೋಡುವುದೇ ಪ್ರೇರಣೆ. ಅದೇ ಪ್ರೇರಣೆ ನಾನು ಇನ್ನೊಂದು ಘಟನೆ ಅಲ್ಲಿಂದ ನನ್ನ ಪಯಣ ಮುಂದುವರಿತು. ಅವರನ್ನು ನೋಡಿ ಕಲಿಬೇಕು ಅಂತ ಆಯ್ತು. ಮತ್ತೆ ಕರಾವಳಿ ಯಕ್ಷಗಾನ ಕೇಂದ್ರ ಅಂತ ಮೈಸೂರಲ್ಲಿ ಕೃಷ್ಣಕುಮಾರಾಚಾರ್ ಅಂತ ಇದ್ರು, ಅವರ ಮೂಲಕವಾಗಿ ಹೋಗಿ ಕಲಿತೆ. ಅಲ್ಲಿ ಮೊದಲಿಗೆ ವಿಠಲ ಹೆಬ್ಬಾರ್ ಅಂತಿದ್ರು, ಅವರ 6 ತಿಂಗಳು ಕಳಿಸಿದ್ರು. ಮತ್ತೆ ಒಂದು ವರ್ಷ ಕಾರ್ತಿಕ್ ರಾವ್ ಕೊರಡೇಲ್ ಅಂತ ಇದ್ರು, ಅವರ ಹತ್ರ ಬಾಲಪಾಠ ಉರುಳಿಕೆ ಎಲ್ಲ ಕಲಿತೆ. ಮತ್ತೆ ಊರಿಗೆ ಬಂದದ್ದು. ಊರಿಗೆ ಬಂದ ಮೇಲೆ ಹೀಗೆ ಮೇಳಗಳಿಗೆಲ್ಲ ಹೋಗಿ ನೋಡ್ತಾ ಇದ್ದೆ. ಒಂದು ಹಿಂದೆಂದ ಕೂತ್ಕೊಂಡು ನೋಡುದು ಏನು ಬಾರಿಸ್ತಾರೆ ನೋಡುವ ಅಂತ. ಹಾಗೆ ಸಿಕ್ಕಿದವರು ಇನ್ನೊಂದು ಗುರುಗಳು ಗಿರೀಶ್ ಕಿನ್ನೆಲಕೋಡಿ ಅವರು. ಅವರ ಹತ್ರ ಹೋಗಿ ಅವರ ಮನೆಗೆ ಹೋಗಿ 1 ವಾರ ಎಲ್ಲ ಕ್ಯಾಂಪ್ ಅಲ್ಲೇ, ನನಗೆ ಹೇಳಿಕೊಡಿ ಅಂತ. ಮತ್ತೆ ಅವರ ಉರುಳಿಕೆ ರಂಗ ನಡೆಗಳು ಹೇಗೆ ಹೋಗ್ಬೇಕು, ಹಿಂದಿನ ಕ್ರಮಗಳೆಲ್ಲ ಹೇಗಿತ್ತು ಅದನ್ನೆಲ್ಲ ಅವರು ಹೇಳ್ತಾ ಇದ್ರು. ಮತ್ತೆ ಹೀಗೆ ಹೋಗಿ ಅಭ್ಯಾಸ ಆಗಿ ನಾನು ಚೆಂಡೆ ನುಡಿಸ್ಲಿಕ್ಕೆ ಕಲ್ತದ್ದು. ಈ ವರ್ಷ ನಾನು ನನ್ನ ಮೊದಲ
ತಿರುಗಾಟ, ಪ್ರಥಮ ತಿರುಗಾಟ ಈ ವರ್ಷ ಮಾಡಿದ್ದು ಪಾವಂಜೆ ಮೇಳದಲ್ಲಿ. ಪಾವಂಜೆ ಮೇಳ ಪ್ರಥಮ ತಿರುಗಾಟ ಮಾಡೋದಕ್ಕಿಂತ ಮುಂಚೆ ಇದೇ ದೇಲಂತ ಮಜ್ಜಲು ಸುಬ್ರಹ್ಮಣ್ಯರು ನಾನು ಯಾರನ್ನು ನೋಡಿ ಪ್ರೇರಣೆಯಾಗಿ ಯಕ್ಷಗಾನಕ್ಕೆ ಬಂದನೋ ಅವರೇ ಬಂದು ನಾನು ಮೇಳಕ್ಕೆ ಸೇರ್ತಾ ಇದ್ದೇನೆ ಅಂತ ಗೊತ್ತಾದ ಮೇಲೆ ನನ್ನ ಹತ್ರ ಬಂದು ನೀವು ಮೇಳಕ್ಕೆ ಹೋಗ್ತಾ ಇದ್ದೀರಿ ಅಂತ ಗೊತ್ತಾಯ್ತು, ನನಗೆ ತುಂಬಾ ಖುಷಿ ಆಯ್ತು, ನೀವು ಏನು ಮಾಡಿ ನನಗೆ ಸ್ವಲ್ಪ ಟಿಪ್ಸ್ ಹೇಳಿದ್ರು. ತುದಿ ಕೋಲಲ್ಲಿ ಉರುಳಿಕೆ ಬಾರಿಸಬೇಡಿ, ಮಧ್ಯ ಕೋಲಲ್ಲಿ ಬಾರಿಸಿ, ಇಡೀ ಉರುಳಿಕೆ ಹಾಕಿ, ಯಾವುದಕ್ಕೂ ಅರ್ಧ ಉರುಳಿಕೆ ಹಾಕಬೇಡಿ, ನಿಮಗೆ ಒಳ್ಳೆ ಬರ್ತದೆ, ಉರುಳಿಕೆ ಬರ್ತದೆ ಅಂತ ಹೇಳಿದ್ರು. ಆಯ್ತಾ, ಆ ಮುಗ್ಧತೆ ಉಂಟಲ್ಲ ನನಗೆ ಅದು ಪ್ರೇರಣೆ ಆಯ್ತು, ಇನ್ನೂ ಪ್ರೇರಣೆ ಆಯ್ತು. ನಾನು ಇವಾಗಕ್ಕೂ ನನ್ನ ಯಾವುದೇ ಪದ್ಯಗಳು ಭಾಗವತರ ಕೊಡ್ಲಿ, ನಾವು ಹೇಗೆ ಅಂತ ಹೇಳಿದ್ರೆ ಅದು ಲೆಕ್ಕಾಚಾರ, ನಮ್ಮದು 4 ತಾಳ ಉರುಳಿಕೆ ಅಂತ ಲೆಕ್ಕಾಚಾರ. ಎಷ್ಟು ಸ್ಪೀಡ್ ಉಂಟು ಎಷ್ಟು ನಿಧಾನ ಉಂಟು ಕೇಳಲಿಕ್ಕಿಲ್ಲ, 4 ತಾಳ ಉರುಳಿಕೆ ಅದು ನಿಘಂಟೆ. ಅದು ಹೇಗೆ ಅಂತ ಹೇಳಿದ್ರೆ ನಾವು ಉರುಳಿಕೆ ಹಾಕ್ಲಿಕ್ಕೆ ಶುರು ಆದ್ರೆ ಅಲ್ಲಿ ಮದ್ದಳೆಯವರಿಗೂ ಚಕ್ರತಾಳದವರಿಗೂ ಭಾಗವತರಿಗೂ ಕರೆಕ್ಟ್ ಗೊತ್ತಾಗ್ತದೆ, ಅದು 4 ತಾಳ ಉರುಳಿಕೆ ಬೀಳುದು, ಅದಕ್ಕಿಂತ ಜಾಸ್ತಿ ಹೋಗ್ಲಿಕ್ಕಿಲ್ಲ ಕಮ್ಮಿ ಹೋಗುದಿಲ್ಲ ಅಂತ. ಅದೊಂದು ಸಿಂಕ್ ಆಗುದು, ಅಲ್ಲಿಯೇ ಸಿಂಕ್ ಆಗುದು. ಹಾಗೆ ಅಲ್ಲಿಂದ ನನ್ನ 2nd ಸ್ಟ್ಯಾಂಡರ್ಡ್ ಅಲ್ಲಿ ಶುರುವಾದ ಪಯಣ ಇದುವರೆಗೂ ಇಲ್ಲಿಗೆ ಮುಟ್ಟಿ ಈಗ ಇಲ್ಲಿಗೆ ಮುಟ್ಟಿದೆ. ಬ್ಯೂಟಿಫುಲ್ ಸರ್. ತಮ್ಮ ಗುರುವನ್ನು ಕೂಡ ನೆನಪಿಸಿಕೊಂಡಿದ್ದೀರಾ, ನಿಜವಾಗಿ ಅವರನ್ನು ಮರಿಲಿಕ್ಕಿಲ್ಲ. ಮತ್ತೆ ಇನ್ನೊಂದು ಮದ್ದಳೆ ವಾದನದಲ್ಲಿಯೂ ಅಷ್ಟೇ, ಚೆಂಡೆ ವಾದನದಲ್ಲಿ ಇನ್ನೊಂದು ನನಗೆ ಪ್ರೇರಣೆಯಾಗಿ ನನಗೆ ಅವರ ಮನೆಗೋಗಿ ನಾನು ಕಲ್ತಿದ್ದೇನೆ. ಕೃಷ್ಣ ಪ್ರಕಾಶ್ ಉಳಿತಾಯರು ಮದ್ದಳೆ, ಅವರ ಮನೆಗೂ ಹೋಗಿ ನಾನು ಅದರ ಮದ್ದಳೆ ಪಾಠವನ್ನು ಕಲ್ತಿದ್ದೇನೆ. ಮತ್ತೆ ಅವರ ಮನೆಯ ತಾಳ ಮದ್ದಳೆಯಲ್ಲಿ ಅವರ ಈಶಾವಾಸ್ಯ ಅಂತ ಒಂದು ಇದು ಮಾಡ್ತಾರೆ, ಕಾರ್ಯಕ್ರಮ ಮಾಡ್ತಾರೆ, ಆ ಈಶಾವಾಸ್ಯ ಪುರಸ್ಕಾರ ಅಂತ ಮಾಡ್ತಾರೆ. ಆ ತಾಳಮದ್ದಳೆಯಲ್ಲಿ ನಾವು ಹೋಗಿ ಭಾಗಿಯಾಗಿದ್ದೇವೆ. ಅವರ ಹಿರಿಯರು ನಮ್ಮ ಲಕ್ಷ್ಮೀಶ್ ಅಮ್ಮಣ್ಣಾಯರು ನನ್ನ ಚೆಂಡೆ ಮದ್ದಳೆ ವಾದವನ್ನು ನೋಡಿ ನನಗೆ ಇಂಬೆ ಮನೋಧರ್ಮಿ ಮದ್ದಳೆಗಾರ ಆಪೆ ಅಂದ್ರೆ ಮನೋಧರ್ಮ ಅರಿತ ಮದ್ದಳೆಗಾರ ಆಗ್ತಾನ ಅಂತ ಅವರು ಕೊಟ್ಟಂತಹ ಒಂದು ಪ್ರಶಂಸೆ ನನಗೆ ಇದು ಪೂರಕ ಆಶೀರ್ವಾದ ಅಂತ. ಈ ಸಾಧನೆಗಳಿಗೆಲ್ಲ ಇನ್ನು ಮಾಡುವಂತಹ ಸಾಧನೆಗಳಿಗೂ ಇದನ್ನು ಯಾವತ್ತೂ ನಾನು ಮರೀಲಿಕ್ಕಿಲ್ಲ. ಇದು ನನಗೆ ಶುಭ ಆಶೀರ್ವಾದ. ಇದು ಸಾರ್ಥಕತೆ ಅಲ್ಲ ಸರ್? ಎಲ್ಲೋ ಒಂದ್ ಕಡೆ ಗುರುಗಳು ನಾವು ಯಾರನ್ನ ನೋಡಿ ಪ್ರೇರೇಪಿತರಾಗಿರ್ತೀವಿ, ಅವ್ರುಗಳೇ ನಮ್ಗಳಿಗೆ ಒಂದು ಅಪ್ರಿಸಿಯೇಷನ್ ಕೊಟ್ಟಾಗ, ನಿಜವಾಗಿ ಪ್ರಶಂಸೆ ಕೊಟ್ಟಾಗ ನಿಜವಾದ ಸಾರ್ಥಕ, ಇದು ನಿಜವಾದ ಸಾರ್ಥಕ. ಬ್ಯೂಟಿಫುಲ್. ಮತ್ತೊಂದು ಕರೆ ಇದೆ. ಹಲೋ ಸರ್, ನಮಸ್ತೆ. ಹಲೋ, ಜಯಂತ್ ಸುಳ್ಳೆ ಅವರು ಕರೆ ಮಾಡಿದ್ದಾರೆ. ಸರ್ ನಮಸ್ತೆ ಸರ್. ಜಯಂತ್ ಸರ್ ನಮಸ್ತೆ. ಜಯಂತ್ ಅವರೇ ನಮಸ್ತೆ ಸರ್. ಕೇಳ್ತಾ ಇದೆಯಾ ಸರ್? ನಮಸ್ತೆ ಅಣ್ಣ. ಕೇಳ್ತಾ ಇದೆಯಾ ಸರ್? ಕೇಳ್ತಾ ಇದೆ. ತುಳುವರ್ಗುಣದ ಪಾತಿರ್ಲೆ ಸರ್, ಪಾತಿರ್ಲೆ ನಮ್ಮನೆ ಪಾತಿರ್ಲೆ. ಪಾತಿರ್ಲೆ. ನಮಸ್ತೆ ನಮಸ್ತೆ ಜಯಂತ್ ಅಣ್ಣ. ನಮಸ್ತೆ ಅಣ್ಣ. ನಮಸ್ತೆ. ಎಂಚಲ್ಲ ಬಾರಿ ಖುಷಿ ಅಣ್ಣ. ಧನ್ಯವಾದ. ಸೊಲ್ಮೇಲು ತುಳ್ಯರ್ತ ಮಾತಣ್ಣ. ಗೊತ್ತಾಂಡು ಎಂಚಲ್ಲ ಅಕ್ಕ ಊರ ಪೂರ ಹುಷಾರುಲ್ಲ ಎಂಕಲು. ಯಕ್ಷಗಾನ ಉಂಡು ಇರ್ ಮನಸ್ಸು ಮಲ್ತಾಡ ಈರೆಗಳ ಅಂದ. ಓಕೆ ಎಸ್ ಸರ್, ಥ್ಯಾಂಕ್ ಯು ಜಯಂತ್ ಸರ್, ಥ್ಯಾಂಕ್ ಯು, ಧನ್ಯವಾದಗಳು. ಜೊತೆಗೆ ಈಗ 10 ವರ್ಷಗಳಿಂದ ತಾವು ಶ್ರದ್ಧೆಯಿಂದ ಕಲಿತಾ ಇದೆ ಯಕ್ಷಗಾನವನ್ನ. ಈಗ ಪ್ರಥಮ ಸೇವೆಯಾಟ ಆಗಿರುವಂತದ್ದು ಈ ವರ್ಷದಿಂದ ಪಾವಂಜೆ ಮೇಳದಲ್ಲಿ ಪಟ್ಲ ಸತೀಶ್ ಶೆಟ್ಟಿ ಅವರ ಸಾರಥ್ಯದಿಂದ ಪಾವಂಜೆ ಮೇಳದಲ್ಲಿ ಮಾಡ್ತಾ ಇರುವಂತದ್ದು. ಇರೋದ್ರ ಜೊತೆ ನಾನು ಆಗ್ಲೇ ಹೇಳಿದೆ, ಮತ್ತೊಮ್ಮೆ ನಂಗೆ ಆ ಒಂದು ವಿಡಿಯೋವನ್ನ ಪ್ಲೇ ಮಾಡಿ ಅಂತ ನಾನು ಕೇಳ್ಕೊಳ್ತಾ ಇದ್ದೇನೆ. ಯಾವ ವಿಡಿಯೋ ಅಂತ ಬಂದಾಗ ರಂಗಸ್ಥಳದಲ್ಲಿ ನುಡಿಸುವಂಥದ್ದು, ಅಂದ್ರೆ ಕಲಾವಿದರ ಜೊತೆ ಒಂದು ಪೂರಕವಾಗಿ ನುಡಿಸುವಂತಹ ಒಂದು ಕಲೆ ಏನಿದೆ ಅದು ಕೌಶಿಕ್ ಅವರಲ್ಲಿ ಇದೆ ಅನ್ನುವಂಥದ್ದು. ಆ ಒಂದು ದೃಶ್ಯಾವಳಿಗಳನ್ನ ಪ್ಲೇ ಮಾಡಿ. ಎಸ್,
ಓಕೆ, ಇದು ಅತ್ಯದ್ಭುತವಾಗಿರುವಂತಹ ಚಂಡೆವಾದನ, ಇದ್ರ ಬಗ್ಗೆ ಮಾತಾಡಬೇಕು. ನಮ್ಮ ಜೊತೆ ಇದೀಗ ದೂರವಾಣಿ ಸಂಪರ್ಕದಲ್ಲಿ ಪದ್ಮರಾಜ್ ತಂತ್ರಿ ಅವರಿದ್ದಾರೆ, ಕುಡುಪುಯಿಂದ ಕರೆ ಮಾಡಿದ್ದಾರೆ. ಸರ್ ನಮಸ್ತೆ ಸರ್. ನಮಸ್ಕಾರ ಸರ್. ನಮಸ್ತೆ ಸರ್. ನಮಸ್ತೆ, ಮಾತಾಡಿ ಸರ್. ನಮ್ಮ ಜೊತೆ ಕೌಶಿಕ್ ರಾವ್ ಅವರಿದ್ದಾರೆ, ಮಾತಾಡಿ ಸರ್. ಮೊದಲಾಗಿ ರೆಕಾರ್ಡ್ ಮಾಡಿದ್ದಕ್ಕೆ ಧನ್ಯವಾದಗಳು, ಇದು ಅಭಿನಂದನೆಗಳು. ಧನ್ಯವಾದಗಳು ತಂತ್ರಿಗಳೇ. ತುಂಬಾ ಖುಷಿ ಆಗ್ತಾ ಇದೆ. ನನ್ನ ಒಂದು ಪ್ರಶ್ನೆ ಉಂಟು. ಹೇಳಿ ತಂತ್ರಿಗಳೇ. ಇದು ನಿಮಗೆ ಅತ್ಯಂತ ಇಷ್ಟವಾದ ಚೆಂಡೆವಾದಕರು ಯಾರು ಅಂತ ಹಳಬರಲ್ಲಿ? ಹಳಬರಲ್ಲಿಯಾ? ಹೌದು. ಇದು ಸ್ವಲ್ಪ ಟಿಪಿಕಲ್ ಪ್ರಶ್ನೆ ಆಯ್ತು. ಯಾಕೆಂತ ಹೇಳಿದ್ರೆ ನಾನು ಎಲ್ಲರಲ್ಲಿ ಒಂದೊಂದು ವಿಷಯ ತಗೊಂಡಿದ್ದೇನೆ, ಎಲ್ಲರೂ ನನಗಿಷ್ಟವೇ. ಹಳಬ್ಬರಲ್ಲಿ ತುಂಬ ಇಷ್ಟ ಆದವರು ಅಂತ ಹೇಳಿದರೆ ಒಂದು ಚಿಪ್ಪಾರು ಕೃಷ್ಣಯ್ಯ ಬಳ್ಳಾಳ್ರು. ಅಂದರೆ ಆ ಶೈಲಿ, ಅವರ ಏನು ನಿಂತುಕೊಂಡು ಬಾರಿಸುವಂತಹ ಶೈಲಿ. ಪೆಟ್ಟುಗಳಲ್ಲಿ ಹೇಳುವುದಂತಾದರೆ ನಿಡ್ಲೆ ನರಸಿಂಹ ಭಟ್ರು, ಉರುಳಿಕೆಗೆ ಹೇಳಬೇಕು ಅಂತಾದರೆ ತರಂಗಳ ಗೋಪಾಲಕೃಷ್ಣ ಅಜ್ಜ. ಎಸ್ ಸರ್. ಓಕೆ ಓಕೆ ಓಕೆ, ಧನ್ಯವಾದ ಸರ್, ಧನ್ಯವಾದ. ಜೊತೆಗೆ ನಾವು ದೃಶ್ಯಗಳನ್ನು ನೋಡ್ಲು ಬಂದ್ವಿ ಸರ್. ಯಾಕಂದ್ರೆ ಈಗ ತಮ್ಗಾಗಿರುವಂತಹ ಒಂದು ಅಭಿಮಾನಿ ವರ್ಗ ಇದೆ, ವೀಕ್ಷಕರ ವರ್ಗ ಇದೆ, ಪ್ರೇಕ್ಷಕರ ವರ್ಗ ಇದೆ. ಏನ್ ಹೇಳ್ತಾರೆ ಸರ್, ಒಂದು ಕಲಾವಿದ ವೇದಿಕೆಯಲ್ಲಿ ಬಂದ, ಯಕ್ಷಗಾನ ಕಲಾವಿದರ ವೇದಿಕೆಯಲ್ಲಿ ಬಂದಾಗ ಈ ಚಂಡೆವಾದಕರು ಎಷ್ಟು ಪೂರಕವಾಗಿ ಅವ್ರ ಜೊತೆ ವರ್ತಿಸಬೇಕು. ತಾವು ಹೇಳಿದ್ರಿ ಮೈಂಡ್ ಸೆಟ್ಸ್, ಪ್ರೆಸೆನ್ಸ್ ಆಫ್ ಮೈಂಡ್ ಕೂಡ ವೆರಿ ಇಂಪಾರ್ಟೆಂಟ್. ಈಗಾಗಲೇ ತಮ್ಮ ಒಬ್ರು ಗುರುಗಳು ಕೂಡ ಅದನ್ನೇ ಹೇಳಿರುವಂತದ್ದು. ಏನ್ ಹೇಳ್ತಾರೆ, ಅದು ಎಷ್ಟರ ಮಟ್ಟಿಗೆ ಪೂರಕವಾಗಿರುತ್ತೆ, ಎಷ್ಟು ಎಫೆಕ್ಟಿವ್ ಆಗಿರುತ್ತೆ? ಎಫೆಕ್ಟಿವ್ ಅಂತ ಹೇಳಿದ್ರೆ ಸರ್, ನಾವೀಗ ಒಂದು ಫಿಲಮ್ ನೋಡ್ತೇವೆ. ಫಿಲಮ್ ನೋಡುವಾಗ ನಮಗೆ ಆ ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಏನಾಗ್ತದೆ ಅಂತ ಹೇಳಿದ್ರೆ ನಮ್ಮ ಮನಸ್ಸಲ್ಲಿ ಏನು ಭಾವನೆ ಬೀರ್ತದೆ, ನಮಗೆ ಕಣ್ಣಲ್ಲಿ ನೀರು ಬರ್ತದೆ. ಆ ಸಿಚುವೇಶನ್, ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಎಲ್ಲ ಒಟ್ಟಿಗೆ ಆಗುವಾಗ ಏನಾಗ್ತದೆ ಅಂತಂದರೆ, ಒಂದು ಏನು ದುಃಖಕರ ಸನ್ನಿವೇಶ ಇದ್ದರೆ ನಮಗೆ ಕಣ್ಣಲ್ಲಿ ನೀರು ಬರ್ತದೆ. ಇದು ಹೇಗೆ ಸಾಧನ ಆಯಿತು ಅಂತ ಹೇಳಿದರೆ, ಖಾಲಿ ಆ ದೃಶ್ಯ ನೋಡಿದ್ರಿಂದ ಮಾತ್ರ ಅಲ್ಲ, ನಾವು ನಮ್ಮ ಮನಸ್ಸನ್ನು ಮನಸ್ಪೂರ್ವಕವಾಗಿ ಅದನ್ನಿಟ್ಟು ನೋಡುವಾಗ ಆ ಪಾತ್ರಕ್ಕೆ ಪೂರಕವಾಗಿ ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಬರ್ತದಲ್ಲ, ಆ ಮ್ಯೂಸಿಕ್, ಅವರ ಭಾವನೆಗಳು, ಅವರ ಮಾತು, ಇದೆಲ್ಲ ಒಟ್ಟಿಗೆ ಸೇರಿದಾಗ ಮಾತ್ರ ನಮಗೆ ಆ ಫೀಲಿಂಗ್ ಬರುವಂಥದ್ದು. ಯಕ್ಷಗಾನವೂ ಹಾಗೆ. ಯಕ್ಷಗಾನ ನಾವು ಆ ವೇಷಧಾರಿ ಹೇಗೆ ಹೋಗ್ತಾನೆ, ಈಗ ರೌದ್ರ ವೇಷಕ್ಕೆ ನಾನು ಸುಮ್ಮನೆ ಕಟ 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 ಅಂತ ಬಾರಿಸಿದ್ರೆ ಆ ರೌದ್ರ ವೇಷ ಅದಕ್ಕೆ ತುಂಬುದಿಲ್ಲ ಅಂತ. ಮತ್ತೆ ಒಂದು ದುಃಖ ವೇಷ ಇರ್ತದೆ, ದುಃಖದ ವೇಷಕ್ಕೆ ನಾನು ಡಬ 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 ಅಂತ ಬಾರಿಸಿದ್ರೆ ಆ ದುಃಖ ವೇಷದ ಆ ಭಾವನೆ ಏನಾಗ್ತದೆ, ಹಾಳಾಗ್ತದೆ. ಇದು ಈ ಮನೋಧರ್ಮ ಬೇಕು ಅಂತ ನನಗೆ ಯಾವಾಗಲೂ ಹೇಳುವಂಥದ್ದು ನನ್ನ ಗುರುಗಳು ಯಾವಾಗಲೂ ಎಲ್ಲರೂ ಹೇಳಿದ್ದಾರೆ. ಮನೋಧರ್ಮ ಪ್ರಧಾನವಾಗಿ ಬೇಕು. ಯಾಕಂದರೆ ಯಕ್ಷಗಾನ ಯಾವಾಗಲೂ ಒಂದೇ ರೀತಿ ಇರುವಂಥದ್ದಲ್ಲ, ಒಂದೊಂದು ರೀತಿಯಲ್ಲಿರ್ತದೆ. ಅದಕ್ಕೆ ಪೂರಕವಾಗಿ ಹೋಗಬೇಕಂಥದ್ದು. ಈಗ ಒಂದು ವೇಷ ಅಬ್ಬರದಲ್ಲಿ ಕುಣಿತಾ ಇದೆ ಅಂತ ಆಗುವಾಗ ನಾವು ಸುಮ್ಮನೆ ಒಂದು ವಾಲ್ಯೂಮ್ ಸ್ವಲ್ಪ ಡೌನ್ ಮಾಡಿ ನುಡಿಸ್ತಾ ಇದ್ರೆ ಆ ವೇಷ ತುಂಬುವುದಿಲ್ಲ. ಈಗ ಕೂತ್ಕೊಂಡು ನೋಡುವವನಿಗೆ ಎಲ್ಲವೂ ಒಟ್ಟಾದರೆ ಮಾತ್ರ ಅದನ್ನು ನೋಡ್ಲಿಕ್ಕೆ ಸಾಧ್ಯ. ಈಗ ನನಗೆ ಹೇಳಿದ್ರು, ನನಗೆ ಅಭಿಮಾನಿಗಳು ಇವರಿದ್ದಾರೆ. ಅಭಿಮಾನಿಗಳು ಅಂತ ಹೇಳುದಿಲ್ಲ, ಅವರು ನನ್ನ ಹಿತೈಷಿಗಳು. ಅಭಿಮಾನಿಗಳು ಸರಿ, ನಾನು ಇಲ್ಲ ಅಂತ ಹೇಳುವುದಿಲ್ಲ. ಯಾಕೆ ಅಂತ ಹೇಳಿದ್ರೆ ಅವರಿಗೆ ನಾನು ಕಂಡದ್ದು ಹೇಗೆ ಅಂತ ಹೇಳಿದ್ರೆ, ಹೀಗೆ ಆ ವೇಷಕ್ಕೆ ಪೂರಕವಾಗಿ ನಾನು ಹೋದೆ, ಅವರಿಗೆ ನಾನು ಕಂಡೆ. ಈಗ ವೇಷಕ್ಕೆ ಪೂರಕವಾಗಿ ನಾನು ಹೋಗದಿದ್ರೆ ನಾನು ಕಾಣುದಿಲ್ಲ. ಯಾವ ಕಲಾವಿದನು ಅದೇ ಎಲ್ಲರಿಗೂ ಅದೇ ಅನ್ವಯ ಆಗ್ತದೆ, ಅಪ್ಲೈ ಆಗ್ತದೆ ಎಲ್ಲರಿಗೂ. ನಾವು ಒಟ್ಟಿಗೆ ಹೋದ್ರೆ ಮಾತ್ರ ಅದು. ಈಗ ಕೂತ್ಕೊಂಡು ನೋಡುವವನಿಗೆ ಖಾಲಿ ಚೆಂಡೆ ಮಾತ್ರ ಅಲ್ಲ ನೋಡುದು, ಚೆಂಡೆ ಮಾತ್ರ ನೋಡುದಲ್ಲ, ವೇಷ ಮಾತ್ರ ನೋಡುದಲ್ಲ, ಭಾಗವತಿಗೆ ಮಾತ್ರ ನೋಡುದಲ್ಲ, ಎಲ್ಲವೂ ಟೋಟಲ್ ಆಗಿ ನೋಡ್ತಾನೆ. ಟೋಟಲ್ ಆಗಿ ನೋಡುವಾಗ ನಾವು ಒಟ್ಟಿಗೆ ಒಂದಕ್ಕೆ ಒಂದು ಹೊಂದಾಣಿಕೆಯಾಗಿ ಹೋಗುವಾಗ ಆಟೋಮೆಟಿಕ್ ಆಗಿ ನಾವು ಕಾಣ್ತೇವೆ. ಇಲ್ಲದಿದ್ರೆ ನಾವು ನಮ್ಮಷ್ಟಕ್ಕೆ, ವೇಷಧಾರಿ ಅವರಷ್ಟಕ್ಕೆ, ಪದ್ಯದವರು ಅವರಷ್ಟಕ್ಕೆ ಇದ್ರೆ ಅದು ಒಂದಕ್ಕೆ ಒಂದು ಸಿಂಕ್ ಆಗುದಿಲ್ಲ, ಅದು ಏನು ರಂಜನೆ ಆಗುದಿಲ್ಲ. ಇದೇ ಪ್ರಧಾನ. ನಿಜವಾಗಿ ನನಗೆ ಮೂಲ, ಎಲ್ಲರಿಗೂ ಮೂಲ ಪಾಠ ಇದೆ. ಕರೆಕ್ಟ್ ಬ್ಯೂಟಿಫುಲ್. ಇಲ್ಲ ಎಲ್ಲರಿಗೂ ಮೂಲ ಪಾಠ ಇದೆ. ಯಾಕಂದ್ರೆ ಒಬ್ಬ ಕಲಾವಿದ ಆ ಕಲೆಯನ್ನ ಮಾಡುವಂತ ಕೆಲಸವನ್ನ ಅನುಭವಿಸಬೇಕು, ಆಸ್ವಾದಿಸಬೇಕು. ಆತ ಅಲ್ಲಿ ಪ್ರಾಮಾಣಿಕರಾಗಿರ್ಬೇಕು, ಜೊತೆಗೆ ಆ ಕಲೆಯಲ್ಲಿ ತೊಡಗಿಕೊಂಡಿರ್ಬೇಕು. ಆವಾಗ ಮಾತ್ರ ಹೊಸತನಗಳು ಬರುತ್ತೆ, ಜೊತೆಗೆ ಸಾಧನೆ ಆಗುತ್ತೆ, ಜೊತೆಗೆ ವೀಕ್ಷಕರು ಪ್ರೇಕ್ಷಕರು ಕೂಡ ಮೆಚ್ಚುಗೆಯನ್ನ ವ್ಯಕ್ತಪಡಿಸ್ತಾರೆ. ಅದಾಗಬೇಕು ಅನ್ನುವಂಥದ್ದು. ಜೊತೆಗೆ ಈ ಒಂದು ಇಂಡಿಯಾಸ್ ವರ್ಲ್ಡ್ ರೆಕಾರ್ಡ್ ಅನ್ನುವಂಥದ್ದು, ಈ ಸಾಧನೆಯನ್ನ ಮಾಡಿದ್ದಾರೆ. ನಮ್ಮ ಕರಾವಳಿಗೆ ಹೆಮ್ಮೆ ತರುವಂತಹ ಒಂದು ವಿಚಾರ. ಈ ಒಂದು ಸರ್ಟಿಫಿಕೇಟ್ ಕೂಡ, ಈ ದಾಖಲೆಯ ಸರ್ಟಿಫಿಕೇಟ್ ಕೂಡ ಟಿವಿ ಸ್ಕ್ರೀನ್ ಮೇಲೆ ಬರ್ತಾ ಇದೆ, ನೋಡ್ಕೊಂಡ್ ಬನ್ನಿ.
ಓಕೆ, ಇದು IWR ಫೌಂಡೇಶನ್ ಜಮ್ಶೆಡ್ಪುರ್ ರೆಕಾರ್ಡ್ ಸರ್ಟಿಫಿಕೇಟ್ ಈಗಾಗಲೇ ಕೌಶಿಕ್ ರಾವ್ ಅವರಿಗೆ ಸಿಕ್ಕಿರುವಂಥದ್ದು. ಇದರಲ್ಲಿ ಮೆನ್ಷನ್ ಮಾಡಿದ್ದಾರೆ ಡೈರೆಕ್ಟ್ ಆಗಿ ಚಂಡೆ ವಾದಗ್ನದಲ್ಲಿ ಮಾಡಿರುವಂತಹ ಈ ಸಾಧನೆಗೆ ಕೌಶಿಕ್ ರಾವ್ ಅವರಿಗೆ ಸಿಕ್ಕಿರುವಂತಹ ಇಂಡಿಯಾಸ್ ವರ್ಲ್ಡ್ ರೆಕಾರ್ಡ್ಸ್ನ ಈ ಒಂದು ಸರ್ಟಿಫಿಕೇಟ್ ತಾವು ನೋಡ್ತಾ ಇದ್ದೀರಾ. ಎಸ್ ಓಕೆ, ಜೊತೆಗೆ ಕೌಶಿಕ್ ರಾವ್ ಅವ್ರ ಜೊತೆ ಅನೇಕ ಕರೆಗಳು ಬರ್ತಾ ಇದೆ. ಬಿಫೋರ್ ದಟ್ ನಾನು ಕೆಲವು ಪ್ರಶ್ನೆಗಳನ್ನು ಕೂಡ ಕೇಳಬೇಕು. ಈ ಒಂದು ಪ್ರಶ್ನೆ ಯಾಕಂದ್ರೆ ಸದ್ಯದ ಪರಿಸ್ಥಿತಿ ಈಗಾಗಲೇ ಯಕ್ಷಗಾನ ಅಂತ ಬಂದಾಗ ಕರಾವಳಿ ಭಾಗದ ಒಂದು ಅತ್ಯದ್ಭುತವಾದಂಥ ಗಂಡು ಕಲೆ. ನಾಟ್ ಓನ್ಲಿ ಕರಾವಳಿ ಭಾಗ, ಇಡೀ ವಿಶ್ವ ಹೆಮ್ಮೆ ಪಡುತ್ತೆ ನಮ್ಮ ಕರಾವಳಿ ಭಾಗದ ಈ ಒಂದು ಗಂಡು ಕಲೆಗೆ. ಆದರೆ ಈ ಗಂಡು ಕಲೆ ಯಕ್ಷಗಾನ ಏನಿದೆ, ಯಕ್ಷಗಾನದಲ್ಲಿ ಅನೇಕ ಬದಲಾವಣೆಗಳು ಆಗ್ತಾ ಇದೆ. ಕ್ರಾಂತಿಕಾರಿಯಾಗಿರುವಂಥ ಬದಲಾವಣೆಗಳು, ಬೆಳವಣಿಗೆಗಳು, ಧನಾತ್ಮಕವಾಗಿರುವಂಥದ್ದು ಜೊತೆಗೆ ಋಣಾತ್ಮಕವಾಗಿರುವಂಥದ್ದು ಇದು ಕೂಡ ಆಗ್ತಾ ಇರುವಂಥದ್ದು ಸಹಜ. ಇವೆಲ್ಲದರ ಜೊತೆ ಈ ಒಂದು ಸಾಧನೆಯ ಬಗ್ಗೆಯೂ ಕೂಡ ಕೇಳಬೇಕು. ಯಾಕಂದ್ರೆ ಯಕ್ಷಗಾನ ಅನ್ನುವಂಥದ್ದು ಈ ಹಿಂದೆ ಇರುವಂತಹ ಕೆಲವು ವಿಚಾರಗಳನ್ನ ಬಿಟ್ಟು ಬದಲಾವಣೆಗೆ ಹೋಗ್ತಾ ಇದೆ. ಎಷ್ಟು ಪೂರಕ ಅನ್ನುವಂಥದ್ದು ಕೂಡ ಕೇಳುವವರು ಅನೇಕ ಜನರು ಇದ್ದಾರೆ. ಜೊತೆಗೆ ಈ ಚಂಡೆ ವಾದನ ಬಗ್ಗೆ ಮಾತನಾಡಿದಾಗ ಸರ್ ಕೌಶಿಕ್ ಅವರಿಗೆ ಕೂಡ ಗಮನಕ್ಕೆ ಬಂದಿರಬಹುದು. ಚಂಡೆ ವಾದನ ಅಂತ ಬಂದಾಗ ಕೇವಲ ಕೈಗಳು ಮಾತ್ರ ನುಡಿಸ್ತಾ ಇರಬೇಕು, ಕೈಗಳು ಮಾತ್ರ ಅಲುಗಾಡ್ತಾ ಇರಬೇಕು, ಆದರೆ ಇಡೀ ದೇಹ ಅಲುಗಾಡಬಾರದು ಅನ್ನುವಂಥದ್ದು ಕೂಡ ಹೇಳುವವರು ಇದ್ದಾರೆ. ಯಾಕಂದ್ರೆ ಚಂಡೆ ವಾದನ ಅಂತ ಕೈಗಳಲ್ಲೇ ಸೌಂಡ್ ಬರಬೇಕು, ಶಬ್ದ ಬರಬೇಕು, ದೇಹಗಳನ್ನ ಅಷ್ಟು ಭಾಗಿಸುವಂಥದ್ದು ಅಥವಾ ಹಾವಭಾವ ಮಾಡುವಂಥದ್ದು ಸರಿಯಲ್ಲ ಅಂತ ಹೇಳುವವರು ಇದ್ದಾರೆ. ಆದರೆ ಕೌಶಿಕ್ ಅವರು ಈ ಒಂದು ವಿಭಾಗದಲ್ಲಿ ಅತ್ಯಂತ ಹೆಚ್ಚು ಅಭಿಮಾನಿಗಳನ್ನ ಪ್ರೇಕ್ಷಕರನ್ನ ಈಗಾಗಲೇ ಗಳಿಸಿದ್ದಾರೆ. ಏನ್ ಹೇಳ್ತೀರಾ ಸರ್? ನಿಜವಾಗಿ ನಾನು ನುಡಿಸುವಂಥದ್ದು ನನ್ನ ಸ್ವಭಾವ. ನಾನು ಹೇಳುವಂಥದ್ದು ನನಗೆ ಹಾಗೆ ನುಡಿಸ್ಲಿಕ್ಕೆ ಆಗುದಿಲ್ಲ ಅಂತಲ್ಲ. ಈಗ ಮುಂಚಿನವರು ಹಾಗೆ ನುಡಿಸ್ತಿದ್ರು, ನಿಜವಾಗಿ ನಾನು ಹಾಗೆ ನುಡಿಸ್ಬೇಕು, ನಾನು ನುಡಿಸಬಾರ್ದು ಅಂತ ಹೇಳುವಂಥದ್ದಲ್ಲ. ಆದರೆ ನಾವು ಒಂದು ಸನ್ನಿವೇಶದಲ್ಲಿ ಒಳಗೆ ಹೋಗಿರುವಾಗ ನಾವು ಅದನ್ನು ಕಂಟ್ರೋಲ್ ಮಾಡ್ಲಿಕ್ಕೆ ಆಗುದಿಲ್ಲ ಅಂತ. ಈಗ ನಾನೊಂದು ಎಕ್ಸೈಟ್ಮೆಂಟ್ ಅಲ್ಲಿ ಇದ್ದೇನೆ, ಎಕ್ಸೈಟ್ಮೆಂಟ್ ಅಲ್ಲಿ ಇರುವಾಗ ನಾನು ಅದನ್ನು ಕಂಟ್ರೋಲ್ ಮಾಡ್ಕೊಳ್ತೇನೆ. ಕರೆಕ್ಟ್. ನಾನೊಂದು ದುಃಖಕರ ಸನ್ನಿವೇಶದಲ್ಲಿದ್ದೇನೆ, ನಾನು ಅದನ್ನು ಕಂಟ್ರೋಲ್ ಮಾಡ್ಕೊಳ್ತೇನೆ ಅಂತ ಹೇಳಿದ್ರೆ ಎಷ್ಟು ಕಂಟ್ರೋಲ್ ಮಾಡಿದ್ರು ಅದು ಒಳಗಡೆ ಅಷ್ಟು ಚುಚ್ಚುತ್ತದೆ ಅಲ್ವಾ? ಅದೇ ರೀತಿ ರಂಗಸ್ಥಳದಲ್ಲಿ ನಾವು ಅದನ್ನು ಎಂಜಾಯ್ ಮಾಡ್ತಾ ಇರ್ತೇವೆ. ನಾವು ಒಂದೊಂದು ವೇಷದ ಒಳಗೆ ಹೋಗಿರ್ತೇವೆ. ಆಗ ನಾವು ಏನ್ ನುಡಿಸ್ತಾ ಇದ್ದೇವೆ, ಏನ್ ಆಗ್ತಾ ಇದೆ ಅಂತ ನಾನು ನಿಜವಾಗೂ ನನಗೆ ಗೊತ್ತಿರೋದು. ನಾನು ಮತ್ತೆ ಅದನ್ನು ಲೈವ್ ಪ್ರೋಗ್ರಾಮ್, ಈಗ ನಮ್ಮ ಕುಡ್ಲದವ್ರು ಎಷ್ಟು ನಮ್ಮ ಮೇಳದ ಆಟ ಲೈವ್ ಮಾಡಿದ್ದೀರಿ ಅಂತ ಗೊತ್ತಿಲ್ಲ. ಆ ಲೈವ್ ಅನ್ನು ನಾನು ಪ್ರತಿ ಸಲ ನಾನು ಮನೆಗೆ ಆಟದಿಂದ ಮನೆಗೆ ಹೋಗುವಾಗ ನೋಡಿಕೊಂಡು ಹೋಗ್ತೇನೆ. ಆಗ ನನಗೆ ಅನ್ನಿಸ್ತದೆ ನಾನು ಇಷ್ಟು ಶೇಕ್ ಮಾಡಿ ಬಾರಿಸಬಾರ್ದು ಅಂತೆಲ್ಲ ಅನ್ನಿಸ್ತದೆ. ಆಗ ಅಂತಲ್ಲ, ಏನು ಅಂತ ಹೇಳಿದ್ರೆ ಮುಂಚಿನವರು ಹಾಗೆ ನುಡಿಸ್ತಾ ಇದ್ರು. ಯಾಕಂದ್ರೆ ಆಗ ರಂಗಸ್ಥಳದ ನಿಯಮ ಅಂತ ಇತ್ತು, ಒಂದು ಶಿಸ್ತುಬದ್ಧ ಅಂತ ಇತ್ತು. ಮತ್ತೆ ಪ್ರಧಾನವಾಗಿದ್ದದ್ದು ಮೈಕ್ ಸಿಸ್ಟಮ್. ಮುಂಚಿನದ್ದು ಅದು ಬೇರೆ, ಮುಂಚಿನ ಮೈಕ್ ಸಿಸ್ಟಮ್ ಬೇರೆ, ಈಗಿನ ಮೈಕ್ ಸಿಸ್ಟಮ್ ಬೇರೆ. ನಮಗೆ ಮುಂಚಿನ ಮೈಕ್ ಸಿಸ್ಟಮ್ ಅನ್ನೇ ಈಗ ಕೊಟ್ರೆ ನಮಿಗೂ ಹಾಗೆ ಬಾರಿಸ್ಲಿಕ್ಕೆ ಆಗ್ತದೆ. ಏನು ಏನು ಅಂದಾಡದೆ ಕೈ ಮಾತ್ರ ಅಲ್ಲಾಡಿಸಿ ಬಾರಿಸ್ಬೇಕು ಅಂತ ಹೇಳಿದ್ರೆ ನನಗೆ ನುಡಿಸ್ಲಿಕ್ಕೆ ಆಗುದಂತ ಅಲ್ಲ ಅಂತಲ್ಲ. ವಿಡಿಯೋ ನೋಡಿದ್ದೀರಿ ಅಲ್ಲ, ಈಗ ಪ್ಲೇ ಆಗ್ತಾ ಇದೆ ಆ ರೆಕಾರ್ಡಿನ ವಿಡಿಯೋದಲ್ಲಿ ಕೈ ಮಾತ್ರ ಅಂದಾಡ್ತಾ ಇರೋದು, ದೇಹ ಅಲ್ಲಾಡ್ತಾ ಇಲ್ಲ. ಅದನ್ನೇ ನಾವು ರಂಗಸ್ಥಳದಲ್ಲಿ ಮಾಡ್ಬೇಕಂತಾದ್ರೆ ನಮಗೆ ಅದೇ ಸೌಂಡ್ ಎಫೆಕ್ಟ್ ರಂಗಸ್ಥಳದಲ್ಲಿ ಬೇಕು. ಈಗ ಒಂದು ಪ್ಲೇಯರ್ಗೆ ಮಾನಿಟರ್, ಈಗ ಪಿಕಪ್ ಮಾನಿಟರ್ ಅಂತೆಲ್ಲ ಕೊಡ್ತಾರೆ. ಯಾಕೆ ಕೊಡುದು ಅಂತ ಹೇಳಿದ್ರೆ ಅವನು ನುಡಿಸುದು ಅವನಿಗೆ ಕೇಳಬೇಕು. ಕೇಳಿದ್ರೆ ಅದರಲ್ಲಿ ಅವನಿಗೆ ಒಂದು ಕಂಫರ್ಟ್ನೆಸ್ ಇರ್ತದೆ. ಈಗ ಒಂದು ಪ್ಲೇ ಮಾಡುವಂತಹ ಏನು ಫೋರ್ಸ್ ಇದೆ, ಆ ಪ್ಲೇ ಮಾಡುವ ಫೋರ್ಸ್ ಎಷ್ಟು ಬೇಕು ಎಷ್ಟು ಬೇಡ ಅಂತ ಗೊತ್ತಾಗ್ಬೇಕಾದ್ರೆ ಅವನಿಗೆ ಅದು ಕೇಳಬೇಕು. ಕೇಳದಿದ್ರೆ ಅವನಿಗೆ ಅದು ಪ್ಲೇ ಮಾಡುವಾಗ ಅವನಿಗೆ ಏನು ಕೇಳುದಿಲ್ಲ ಅಂತ ಆದಾಗ ಅವನೇನ್ ಮಾಡ್ತಾನೆ, ಸೊ ಆಟೋಮೆಟಿಕಲಿ ಫೋರ್ಸ್ ಆಗ್ತಾನೆ. ಅದಕ್ಕೆ ಫೋರ್ಸ್ ಹಾಕುವಾಗ ಏನಾಗ್ತದೆ ಅಂತ ಹೇಳಿದ್ರೆ ಹೊರಗಡೆ ಕೂತು ನೋಡುವವರಿಗೆ ಇವನು ಯಾಕೆ ಇಷ್ಟು ಕಷ್ಟಪಟ್ಟು ಬಾರಿಸ್ತಾ ಇದ್ದಾನೆ ಅಂತ ಅನಿಸ್ತಾರೆ. ಕಲಾವಿದ ಆಗಿ ಒಂದು ರಂಗಸ್ಥಳದಲ್ಲಿ ನಿಂತು ನಾವು ನುಡಿಸುವಾಗ ನಮಗೆ ಅದು ಕೇಳುದಿಲ್ಲ ಅಂತ ಆದಾಗ ಏನಾಗ್ತದೆ ಅಂತ ಹೇಳಿದ್ರೆ ಒಂದು ಮಾನಸಿಕ ಅಂತ ಹೇಳ್ತೇವಲ್ವಾ, ಹಾಗೆ ಆಗ್ತದೆ. ಮತ್ತೆ ಇದು ಸಾಲುದಿಲ್ಲ ಅಂತಾಗಿ ನಾವು ಫೋರ್ಸ್ ಹಾಕ್ತೇವೆ. ಆದ್ರೆ ಹೊರಗಿನವರಿಗೆ ಅದು ತುಂಬಾ ಜಾಸ್ತಿ ಆಗ್ತದೆ. ಇದನ್ನು ನಾನು ನೋಡಿದ್ದೇನೆ, ಅನುಭವಿಸಿದ್ದೇನೆ. ಮತ್ತೆ ಇದರ ಬಗ್ಗೆ ಸ್ವಲ್ಪ ಕಾಳಜಿ ತಗೊಂಡಿದ್ದೇನೆ. ನಾನು ಇದು ಮಾಡುದು ಅಂತಲ್ಲ, ಕಾಳಜಿ ತಗೊಂಡಿದ್ದೇನೆ. ಮತ್ತೆ ಪ್ರಧಾನವಾಗಿ ನನಗೆ ಕೇಳುದಿಲ್ಲ ಅಂತ ನಾನು ಹಾಗೆ ನುಡಿಸುವುದಲ್ಲ, ನಾನು ಆ ಸನ್ನಿವೇಶದ ಒಳಗೆ ಹೋಗಿರ್ತೇನೆ, ಇನ್ವಾಲ್ವ್ ಆಗಿರುವಾಗ ನನಗೆ ಅದರಿಂದ ಹೊರಗೆ ಬಂದು ನನಗೆ ನುಡಿಸ್ಲಿಕ್ಕೆ ಆಗುದಿಲ್ಲ. ಇದು ನಾನು ಓಪನ್ ಆಗಿ ಹೇಳುವಂಥದ್ದು. ಇದು ಎಷ್ಟು ಸಮಂಜಸ ಅಲ್ಲ ಅಂತ ವೀಕ್ಷಕರಿಗೆ, ಕಲಾಭಿಮಾನಿಗಳು ಹೇಳಿದ್ದಾರೆ, ಇದರವರೆಗೂ ಹೇಳಿದ್ದಾರೆ, ಇನ್ನೂ ಹೇಳ್ತಾರೆ. ಆದರೆ ನಾನು ಅದನ್ನು ತಿದ್ದಿಕೊಳ್ಳಿಕ್ಕೂ ಟ್ರೈ ಮಾಡ್ತೇನೆ. ನನ್ನ
ನನಗೆ ನನ್ನಿಂದ ಏನಾದ್ರೂ ಅಪಚಾರ ಆಗಿದ್ರೆ ಕ್ಷಮೆ ಕೂಡ ಕೇಳ್ತೇನೆ ನಾನು. ಓಕೆ ಓಕೆ ಓಕೆ. ಬಟ್ ಒಂದು ಖುಷಿಯಾಗಿರೋದು ತನ್ನತನವನ್ನ ಮರಿಬಾರ್ದು. ತನ್ನತನವನ್ನ ಮರೆತ್ರೆ ಏನಿದೆ ಅನ್ನೋ ಪ್ರಶ್ನೆ ಬರುತ್ತೆ. ನನ್ನ ಅಸ್ತಿತ್ವವೇ ನಾನು ಕೌಶಿಕ ರಾವ್ ಅಂತ ಗುರುತಿಸಿಕೊಂಡದ್ದು ಹೀಗೆ, ಹಾಗಾಗಿ ನಾನು ಕೌಶಿಕ ರಾವ್ ಆಗೇ ಇರಬೇಕು. ಈಗ ನಾನು ಕೌಶಿಕ ರಾವ್ ಆಗಿದ್ದುಕೊಂಡು ನಾನು ಹಿಂದಿನವರ ಹಾಗೆ ಆಗಬೇಕು ಅಂತ ಹೇಳಿದ್ರೆ ಆಗ್ತದ? ಹಿಂದಿನವರು ಹಿಂದಿನವರೇ, ಅವರ ಜಾಗಕ್ಕೆ ನಾನು ಅಲ್ಲ, ನಾನು ಅವರ ಕೆಳಗೆ, ನನ್ನ ಜಾಗ ಇದು, ನಾನು ಇದರಲ್ಲಿ ಹೀಗೆ ನನ್ನತನವನ್ನು ಉಳಿಸಿಕೊಂಡು ನಾನು ಹೀಗೆ ಇರ್ತೇನೆ. ತನ್ನತನವನ್ನ ನಾವುಗಳು ಉಳಿಸ್ಕೊಳ್ಬೇಕು. ಆವಾಗ ಮಾತ್ರ ಎಸ್ ನಿಜವಾಗಿರುವಂತಹ ನೈಜ ಪ್ರತಿಭೆಗಳು ಬರುತ್ತೆ. ಪರ್ಫೆಕ್ಟ್ಲಿ ಅವರು ಹೇಳಿದ್ದಾರೆ. ಯಾಕಂದ್ರೆ ಈ ಒಂದು ಯಕ್ಷಗಾನದಲ್ಲಿ ಈ ಒಂದು ದಾಖಲೆಗಳು ಅಂತ ಬಂದಾಗ ಇಂತಹ ಕ್ರಿಟಿಕ್ಸ್ ಕೂಡ ಬರುತ್ತೆ, ಇಂತಹ ಒಂದು ಚರ್ಚೆಗಳು ಕೂಡ ಆಗ್ತಾ ಇದೆ. ಒಂದು ವಿಚಾರವನ್ನು ನೇರವಾಗಿ ಹೇಳಿದ್ರು, ನಾನು ಅನುಭವಿಸ್ತಾ ಇದ್ದೇನೆ ಅದನ್ನ, ನಾನು ಅದರಲ್ಲಿ ಇನ್ವಾಲ್ವ್ ಆಗಿದ್ದೇನೆ ಅನ್ನುವಂಥದ್ದು. ಇನ್ವಾಲ್ವ್ ಆಗಿದ್ದೇನೆ ಅಂತ ಬಂದಾಗ ನಾನು ಅಂತಹ ಒಂದು ಚಂಡೆ ವಾದನವನ್ನ ನುಡಿಸ್ತೇನೆ ವೇದಿಕೆಯಲ್ಲಿ. ವೆರಿ ಸಿಂಪಲ್. ನನಗೆ ಬಹುಶಃ ಈ ಸಂದರ್ಭ ನನಗೂ ಕೂಡ ಇದು ಅಪ್ಲೈ ಆಗುತ್ತೆ ಬಹುಶಃ. ಯಾಕಂದ್ರೆ ಸುದ್ದಿ ವಾಹಿನಿಗಳಲ್ಲಿ ಬರುವಂತಹ ನಿರೂಪಕರು ಕೂಡ ಇತ್ತೀಚಿನ ದಿನಗಳಲ್ಲಿ ನಾವು ಕೇಳ್ಪಡ್ತೇವೆ, ನಿರೂಪಕರಲ್ಲೂ ಕೂಡ ಪಾಸಿಟಿವ್ ಮತ್ತು ನೆಗೆಟಿವ್ ಆಗಿರುವಂತಹ ವಿಚಾರಗಳು. ಯಾಕಪ್ಪ ಕೂಗಾಡ್ತೀರಾ, ಯಾಕಪ್ಪ ಬೊಬ್ಬೆ ಹಾಕ್ತೀರಾ, ಜನಗಳು ಬಯಸುದೇ ಅದನ್ನು, ಮತ್ತೆ ಯಾಕಪ್ಪ ತುಂಬಾ ಹಾರ್ಶ್ ಆಗಿ ಮಾತಾಡ್ತೀರಾ, ಸಹನೆ ಶಿಸ್ತು ತಾಳ್ಮೆ ಇರಬಾರ್ದು ಅನ್ನೋದಾದ್ರೆ ಜನಗಳು ಬಯಸ್ತಾ ಇರುವಂತದ್ದಂಥದ್ದೇ. ಅಥವಾ ಇಲ್ಲಿ ಯಾವುದೋ ಒಂದು ಕೊಲೆ ಆಗಿದೆ ಅಥವಾ ಯಾವುದೋ ಒಂದು ಅನಾಚಾರ ಆಗಿದೆ ಅಂತ ಬಂದಾಗ ಎಸ್ ಇದು ನಾನು ಹೇಳ್ತಾ ಇರುವಂಥದ್ದಲ್ಲ, ನನ್ನ ಒಳಗಿಂದ ಅನ್ಯಾಯ ಆಗಿದೆ ಅಂತ ಬಂದಾಗ ನಾವುಗಳು ಅಲ್ಲಿ ಕೂಗಾಡಬೇಕಾಗುತ್ತೆ. ಕೂಗಾಡುವಂಥದ್ದು ಆರ್ಟಿಫಿಷಿಯಲ್ ಅಲ್ಲ, ಒಳಗಡೆಯಿಂದ ಬರುವಂತಹ ಕೆಲವು ಕೋಪ ಅಥವಾ ಕೆಲವು ಭಾವನೆಗಳೇನಿದೆ ಅದು ಫ್ರಮ್ ಇನ್ವಾಲ್ವ್ ಆದಾಗ ಮಾತ್ರ. ಅಥವಾ ಇನ್ನಿತರ ಡ್ರಾಮಾ ಮಾಡುವಂಥದ್ದು ನನಗೆ ಗೊತ್ತಿಲ್ಲ, ಅದರ ಬಗ್ಗೆ ನಾನು ಮಾತಾಡಲ್ಲ. ಆದ್ರೆ ಇನ್ವಾಲ್ವ್ ಅಂತ ಬಂದಾಗ ಇವತ್ತಿನ ದಿನದಲ್ಲಿ ಶಾಂತವಾಗಿ ನಾನು ಮಾತನಾಡ್ತಿದ್ದೇನೆ ಅಂತ ಬಂದಾಗ ನನ್ನ ಜೊತೆ ಧನಾತ್ಮಕವಾಗಿರುವಂತಹ ವಿಚಾರವನ್ನು ಇಟ್ಕೊಂಡು ನಾನು ಬಂದಿದ್ದೇನೆ. ಸೊ ಇದು ನಾನು ಇನ್ವಾಲ್ವ್ ಆಗಿರುವಂತಹ ವೇ. ಬಹುಶಃ ಇದು ಕರೆಕ್ಟ್ ಪರ್ಫೆಕ್ಟ್ ನಮ್ಮ ಕೌಶಿಕ್ ಅವರು ಹೇಳಿರುವಂತದ್ದು. ಹಾಗಾಗಿ ಪ್ರಾಮಾಣಿಕವಾಗಿ ಸಾಧನೆ. ಮತ್ತೊಂದು ಏನು ಅಂತ ಹೇಳಿದ್ರೆ, ಖಾಲಿ ಈಗ ಒಂದು ಪಾಠನೀಗ ವೈರಲ್ ಆಗುವಂತ ವಿಷಯಗಳು ಇಡೀ 4 ಗಂಟೆ ಯಕ್ಷಗಾನ ವೈರಲ್ ಆಗುದಿಲ್ಲ. ಈಗ ನಿಮ್ಮ ಡಿಬೇಟ್ ಅಲ್ಲಿಯೂ ಯಾವ್ದಾದ್ರು ಒಂದು ವಿಷಯ ಸಣ್ಣ ಕ್ಲಿಪ್ಪಿಂಗ್ ವೈರಲ್ ಆಗ್ತದೆ, ಅದನ್ನಿಟ್ಟುಕೊಂಡು ಇಡೀ ವ್ಯಕ್ತಿತ್ವವನ್ನು ಅಳಿಯುವುದಲ್ಲ ಅಂತ. ಈಗ ಇಡೀ ವ್ಯಕ್ತಿತ್ವವನ್ನು ಅಳಿಬೇಕಾದ್ರೆ ಇಡೀ ವಿಡಿಯೋ ಇಡೀ ಪ್ರೋಗ್ರಾಮ್ ಅನ್ನು ನೋಡ್ಬೇಕು. ಕರೆಕ್ಟ್. ಇಡೀ ಪ್ರೋಗ್ರಾಮ್ ಅನ್ನು ನೋಡಿ ಅವರು ಎಷ್ಟು ಆ ಪ್ರೋಗ್ರಾಮ್ ಅಲ್ಲಿ ಹೇಗೆಲ್ಲ ನುಡಿಸಿದ್ದಾರೆ ನೋಡ್ಬೇಕು. ಈಗ ನೀವು ಹೇಗೆಲ್ಲ ಮಾತಾಡಿದ್ದೀರಿ ಅಂತ ನೋಡ್ಬೇಕು. ಅದನ್ನ ನೋಡಿ ಮತ್ತೆ ಅದನ್ನ ಡಿಸೈಡ್ ಮಾಡ್ಬೇಕಲ್ವಾ. ಖಾಲಿ ಈಗ ವೈರಲ್ ಆಗುವಂತದ್ದು ಆ ಸಣ್ಣ ವಿಷಯ ಮಾತ್ರ. ಕರೆಕ್ಟ್ ಕರೆಕ್ಟ್ ನಿಜ ನಿಜ ನಿಜ. ಬ್ಯೂಟಿಫುಲ್ ಎಕ್ಸ್ಪ್ಲೈನ್. ಎಸ್, ಜೊತೆಗೆ ಅನೇಕ ಕರೆಗಳು ಬರ್ತಾ ಇದೆ. ಮತ್ತೊಂದು ಕರೆ ಸ್ವೀಕಾರ ಮಾಡ್ತೇನೆ. ಸುಜಾತ್ ಅವರು ನಮಸ್ತೆ ಮೇಡಮ್. ನಮಸ್ತೆ ಸರ್. ನಮಸ್ತೆ ಮೇಡಮ್. ಸುಜಾತ್ ಅವರೇ ಮಾತಾಡಿ ಮೇಡಮ್. ನಮಸ್ತೆ ಕೌಶಿಕ್ ರವರು. ನಮಸ್ತೆ ಮೇಡಮ್. ತುಂಬಾ ಸಂತೋಷವಾಗ್ತಾ ಇದೆ. ಧನ್ಯವಾದಗಳು. ನಿಮ್ಮ ಹಸನ್ಮುಖ ಭರಿತ ಕೆಂಡವಾದನ ನಿಮ್ಮ ಸಾಧನೆಗೆ ಹೆಮ್ಮೆ ಆಯ್ತು ಅಂತ ಹೇಳಿ ಹೇಳ್ತೇನೆ. ಧನ್ಯವಾದಗಳು ಮೇಡಮ್. ಕೌಶಲ್ಯಗಳನ್ನು ಶಿರದಲ್ಲಿ ಹೊತ್ತುಕೊಂಡು ಸಾಧನೆ ಮಾಡುವ ಕಲಾವಿದ ಕೌಶಿಕ. ಇದು ನಮ್ಮ ಕಡೆ ನಾನೊಬ್ಬ ಯಕ್ಷಗಾನ ಕಲಾವಿದ, ಯಕ್ಷಗಾನ ಪ್ರೇಮಿ. ಹಾಗಾಗಿ ನಿಮ್ಗೆ ಈ ಒಳ್ಳೆಯ ಮಾತು ಸಲ್ಲುತ್ತದೆ, ಹೀಗೆ ಸಾಧನೆ ಮಾಡ್ತಾ ಇರಿ ಅಂತ ಹೇಳಿ ನಾನು ದೇವರಲ್ಲಿ ಬೇಡಿಕೊಂಡೆ. ಧನ್ಯವಾದಗಳು ಮೇಡಮ್. ಧನ್ಯವಾದಗಳು. ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು, ಧನ್ಯವಾದಗಳು. ಜೊತೆಗೆ ಅನೇಕ ಕರೆಗಳು ಬರ್ತಾ ಇದೆ, ಆದ್ರೆ ದಯಮಾಡಿ ಕ್ಷಮಿಸಬೇಕು ಇನ್ನು ಮುಂದಕ್ಕೆ, ಯಾಕಂದ್ರೆ ಸಮಯದ ಭಾವ ತುಂಬಾನೇ ಇದೆ. 1.5 ಗಂಟೆಗಳ ಕಾಲ ಈ ಕಾರ್ಯಕ್ರಮವನ್ನು ನಾವು ಮಾಡಿದ್ದೇವೆ. ಅನೇಕ ಕರೆಗಳು ಈಗಲೂ ಕೂಡ ಬರ್ತಾ ಇದೆ, ದಯಮಾಡಿ ಕ್ಷಮಿಸಿ ಅನ್ನೋದು ನನ್ನ ಒಂದು ಕಳಕಳಿಯ ವಿನಂತಿ. ಜೊತೆಗೆ ಕೌಶಿಕ್ ರಾವ್ ಅವರು ಖುಷಿ ಆಯ್ತು ತಮ್ಮ ಜೊತೆ ಮಾತಾಡಿ, ಹೆಮ್ಮೆ ಇದೆ ತಮ್ಮ ಸಾಧನೆಯ ಬಗ್ಗೆ. ಅದೆಲ್ಲದಕ್ಕಿಂತ ಜಾಸ್ತಿಯಾಗಿ ಒಳ್ಳೆಯ ಮನಸ್ಸಿದೆ ತಮ್ಮಲ್ಲಿ, ಒಳ್ಳೆಯ ತತ್ವಾದರ್ಶ ಇದೆ ಜೀವನದಲ್ಲಿ. ಇದು ನನಗೆ ಬಹಳ ಒಂದು ಖುಷಿ ತಂದಿರುವಂತಹ ವಿಚಾರ, ಸಂತಸ ತಂದಿರುವಂತಹ ವಿಚಾರ. ಹಾಗಾಗಿ ಅನೇಕ ಜನರು ಈಗಾಗಲೇ ಅಭಿಮಾನಿಗಳ ವರ್ಗಗಳನ್ನು ತಾವು ಸೃಷ್ಟಿ ಮಾಡಿದ್ದೀರಾ. ವಾಟ್ ನೆಕ್ಸ್ಟ್ ಅನ್ನೋದು, ಇನ್ಕ್ಲೂಡಿಂಗ್ ನಿಮ್ಮ ಅಭಿಮಾನಿಗಳು, ಇನ್ಕ್ಲೂಡಿಂಗ್ ಮೀ ಆಲ್ಸೋ, ನಾನು ಕೂಡ ಕೇಳುವಂತಹ ಪ್ರಶ್ನೆ. ಇನ್ನು ವಾಟ್ ನೆಕ್ಸ್ಟ್, ಕೌಶಿಕ್ ರಾವ್ ಅವರ ಮುಂದಿನ ಸಾಧನೆ ಏನು ಮಾಡಬೇಕು ಅನ್ನೋಂಥದ್ದು ಹೊರಟಿದ್ದೀರಾ? ಏನಿದೆ, ಏನ್ ಕತೆ? ಮಾಡ್ಲಿಕ್ಕೆ ಈ ರೆಕಾರ್ಡ್ ಆದ್ಮೇಲೆ ಇನ್ನೂ ತುಂಬಾ ಐಡಿಯಾಸ್ ಇದೆ. ಓಕೆ. ಐಡಿಯಾಸ್ ಅಂತ ನಾನು ಅದನ್ನು ಎಷ್ಟು ಸಾಧಾರಣಪಡಿಸ್ಲಿಕ್ಕೆ ಆಗ್ತದೆ ಆಗುದಿಲ್ಲ ಗೊತ್ತಿಲ್ಲ. ಆದ್ರೆ ದೇವರ ಅನುಗ್ರಹದಿಂದ ಖಂಡಿತ ಇನ್ನೂ ಏನಾದ್ರೂ ಹೊಸ ಸಾಧನೆಗಳು ಮಾಡಬಹುದು. ಹೀಗೆ ನಿಮ್ಮೊಟ್ಟಿಗೆ ಕೂತ್ಕೊಂಡು ಇನ್ನೊಮ್ಮೆ ಮಾತಾಡಬಹುದು ಅಂತ ನನ್ನ ಅನಿಸಿಕೆ ಉಂಟು. ದೇವರು ಎಷ್ಟು ಅನುಗ್ರಹ ಮಾಡ್ತಾರೆ ಅಂತ ನೋಡ್ಬೇಕು. ಹಾಗೆ ಒಂದು ಥ್ಯಾಂಕ್ಸ್ ಹೇಳ್ಬೇಕು ನನಗೆ. ಯಾರಿಗೆ ಅಂತ ಹೇಳಿದ್ರೆ ನನ್ನ ವೈಫಿಗೆ, ನನ್ನ ಹೆಂಡತಿ ಅಮೃತ ಅಡಿಗ ಭಾಗವತರು. ಯಾಕೆ ಅಂತ ಹೇಳಿದ್ರೆ ಎಲ್ಲದಕ್ಕೂ ಪೂರಕ, ನನ್ನ ಸಾಧನೆಗಳಿಗೆ ಪೂರಕವಾಗಿ ಇರುವ ಒಂದೇ ವ್ಯಕ್ತಿ, ನನಗೆ ಪ್ರತ್ಯಕ್ಷವಾಗಿ ನನ್ನ ಒಟ್ಟಿಗೆ ಇರುವಂತಹ, ನನ್ನ ಟಾರ್ಚರ್ ಅನ್ನು ತಡೆದುಕೊಂಡು ಇರುವಂತಹ ವ್ಯಕ್ತಿ ನನ್ನ ಹೆಂಡತಿ.
ಯಾಕೆಂತ ಹೇಳಿದ್ರೆ ಈ ವಿಡಿಯೋ ಮಾಡುವಾಗ ನಾನು ಅವಳ ಹತ್ರ ಹೇಳಿದ್ದೆ, ಒಂದು ವಿಡಿಯೋ ಮಾಡಬೇಕು ಅಂತಿದ್ದೇನೆ, ಹೀಗೆ ಮಾಡಬೇಕು ಅಂತಿದ್ದೇನೆ. ಆಯ್ತು ಮಾಡಿ ಅಂತ ಹೇಳಿದ್ಲು. ನಾನೊಂದು 10 ಸಲ ಮಾಡಿದೆ. 10 ಸಲ ಮಾಡುವಾಗ್ಲೂ ಅದು ಸರಿಯಾಗ್ಲಿಲ್ಲ, ಇದು ಸರಿಯಾಗ್ಲಿಲ್ಲ ಅಂತ ನಾನು ಹೇಳ್ತಿದ್ದೆ. ಅಷ್ಟನ್ನು ಅವಳು ಏನು ಮಾಡದೆ, ಇಲ್ಲ ಆಗ್ತದೆ ನೀವು ಮಾಡಿ, ಇಲ್ಲ ಆಗ್ತದೆ ಮಾಡಿ 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 ಅಂತ ಹೇಳಿ ಮಾಡಿಸಿದ ವಿಡಿಯೋ ಇದು. ಆ ವಿಡಿಯೋ ಅವಳು ಮಾಡಿಸಿದ ವಿಡಿಯೋ. ಮತ್ತೆ ಇದು ಸಾಧನೆ ಆಯಿತು ಅಂತ ಗೊತ್ತಾದ ತಕ್ಷಣವೂ ಅವಳು ಎಷ್ಟು ಧನಾತ್ಮಕವಾಗಿ ನನ್ನ ಹತ್ರ ಮಾತಾಡಿದ್ಲು ಅಂತ ಹೇಳಿದ್ರೆ, ಇದು ಏನು ಇಲ್ಲಿಗೆ ಕೊನೆ ಅಲ್ಲ, ಇನ್ನು ತುಂಬಾ ಉಂಟು. ಹಾಗಾಗಿ ಇದನ್ನು ಅಚೀವ್ ಮಾಡಿದ್ದಕ್ಕೆ ನಿಮಗೆ ಕಂಗ್ರಾಚುಲೇಷನ್ಸ್, ಇನ್ನು ತುಂಬಾ ಉಂಟು ಅಂತ ಪುನಃ ಅದನ್ನು ಅಂಡರ್ ಕೊಟೇಶನ್ ಹಾಕಿ ಹೇಳಿದ್ದಾಳೆ. ಹಾಗಾಗಿ ಅವಳಿಗೆ ಎಷ್ಟು ನಾನು ಪೂರಕವಾಗಿದ್ನೋ ಅಷ್ಟೇ ನನಗೆ ಪೂರಕವಾಗಿ, ನನಗೆ ಒಂದು ಹೆಲ್ಪ್ಫುಲ್ ಆಗಿ, ನನ್ನ ಸಾಧನೆಗೆ ಪೂರಕವಾಗಿ ಬೆನ್ನೆಲುಬಾಗಿ ಅಂತ ಹೇಳ್ತೇನೆ. ಒಟ್ಟಿಗೆ ಇದ್ದವಳು ಅವಳು. ಹಾಗಾಗಿ ಅವಳಿಗೂ ನಾನು ತುಂಬಾ ಥ್ಯಾಂಕ್ಸ್ ಅನ್ನು ಹೇಳ್ತೇನೆ. ಅಮೃತ ಅಡಿಗ ಅವರು ಜೊತೆಗೆ ಕೌಶಿಕ್ ರಾವ್ ಅವರು ಟಿವಿ ಸ್ಕ್ರೀನ್ ಮೇಲೆ ಬರ್ತಾ ಇದೆ. ಇದು ಮದುವೆಯ ಸಂದರ್ಭ ತೆಗೆದಿರುವಂತಹ ಫೋಟೋ. ಜೊತೆಗೆ ನಾನು ಕೂಡ ಇಬ್ರು ಯಕ್ಷ ದಂಪತಿಗಳು, ಹೆಮ್ಮೆಯ ಯಕ್ಷ ದಂಪತಿಗಳ ಒಂದು ಸಾಧನೆಯನ್ನ, ಜೊತೆಗೆ ಇವರುಗಳ ಬಗ್ಗೆ ಸಂದರ್ಶನವನ್ನ ಮಾಡಿದ್ದೆ. ಒಂದು ಸಣ್ಣ ತುಡುಕು ಬರ್ತಾ ಇದೆ, ತದನಂತರ ನನ್ನ ಕಾರ್ಯಕ್ರಮವನ್ನು ಕೊನೆಗೊಳಿಸಿ ಸ್ವಲ್ಪ ನೋಡ್ಕೊಂಡು ಧರಣೀಶ್ವರ ಲಾಲಿಸಿದ್ದಲು ಓ ಧರಣೀಶ್ವರ ಲಾಲಿಸಿದ್ದಲು ವೀರವರ ಮಂದ್ರಪಾಲ ರಾಜೇ ಪರಿವಾರವನ್ನು ಪಾಲಿಸುತ್ತಲಿರ್ತ ಉದಾರನೆನಿಸಿ ಇದು ಅಮೃತ ಅಡಿಗ ಅವರು ಜೊತೆಗೆ ಕೌಶಿಕ್ ರಾವ್ ಅವರು ಇಬ್ರು ಕೂಡ ಒಂದು ಗಣೇಶ ವಿಶೇಷ ಸಂಭ್ರಮದಲ್ಲಿ ಜೊತೆಯಾದಾಗ ನಾನು ಮಾಡಿರುವಂತಹ ಸಂದರ್ಶನ. ಜೊತೆಗೆ ಯಾಕೆ ಈ ಒಂದು ವಿಡಿಯೋವನ್ನ ಈಗ ಪ್ಲೇ ಮಾಡಿದ್ವಿ ಅಂತ ಬಂದಾಗ, ನಾನು ಆಗ್ಲೇ ಹೇಳಿದಾಗೆ ಯಕ್ಷ ಲೋಕಕ್ಕೆ ಸಿಕ್ಕಿರುವಂತಹ ಅದ್ಭುತವಾಗಿರುವಂತಹ ಪ್ರತಿಭೆಗಳು ಇವರು ಇಬ್ರು ಕೂಡ, ಪತಿ ಪತ್ನಿಯವರು ಕೂಡ. ಅಮೃತ ಅಡಿಗ ಅವರನ್ನು ನೋಡಿದರೆ ಅತ್ಯದ್ಭುತವಾಗಿರುವಂತಹ ಮಹಿಳಾ ಭಾಗವತರು, ಜೊತೆಗೆ ಅವರ ಪತಿ ಅತ್ಯದ್ಭುತವಾಗಿರುವಂತಹ ಚಂಡೆವಾದಕರು ಅಂತ ಬಂದಾಗ ಇವರಿಬ್ಬರು ಕೂಡ ಯಕ್ಷಗಾನಕ್ಕೆ ಅತ್ಯದ್ಭುತವಾಗಿರುವಂತಹ ಪ್ರತಿಭೆಗಳು. ಹಾಗಾಗಿ ಇವರುಗಳ ಮೇಲೆ ದೇವರು ಆಶೀರ್ವಾದ, ಜೊತೆಗೆ ಯಕ್ಷಾಭಿಮಾನಿಗಳ ಆಶೀರ್ವಾದ ಸದಾ ಇರಲಿ. ಜೊತೆಗೆ ಅವರ ಪ್ರೀತಿ ಪ್ರೋತ್ಸಾಹದಿಂದ ಬೆಳೀತಾ ಇದ್ದಾರೆ, ಮತ್ತಷ್ಟು ಬೆಳಿಬೇಕು. ಆ್ಯಂಡ್ ಖುಷಿ ಆಯಿತು ಕೌಶಿಕ್ ರಾವ್ ಅವ್ರ ಜೊತೆ ಮಾತಾಡೋದಕ್ಕೆ. ಒಂದು ಒಳ್ಳೆಯ ಮನಸ್ಸಿದೆ, ಒಳ್ಳೆಯ ದೂರದೃಷ್ಟಿ ಇದೆ. ಸೊ ತಾವು ಮಾಡುವಂಥ ಎಲ್ಲ ಕೆಲಸ ಕಾರ್ಯಗಳು, ಜೊತೆಗೆ ದೇವರು ಕೂಡ ಅನುಗ್ರಹ ಮಾಡಲಿ. ಜೊತೆಗೆ ಒಂದು ಮಾತು, ಯೋಗ್ಯತೆ ಇದ್ದರೂ ಯೋಗ ಬಂದೇ ಬರುತ್ತೆ. ಸೊ ಹಾಗಾಗಿ ಅದು ಬಂದಿದೆ, ಮತ್ತಷ್ಟು ಬರಲಿ, ಮತ್ತಷ್ಟು ಸಿಗಲಿ, ಆ್ಯಂಡ್ ಒಳ್ಳೆಯದಾಗಲಿ. ಮತ್ತಷ್ಟು ವಿಶ್ವ ಗುರುತಿಸುವಂತಹ ಅತ್ಯದ್ಭುತವಾಗಿರೋ ಸಾಧನೆಯನ್ನು ಯಕ್ಷಗಾನದಲ್ಲಿ ಮಾಡಿ, ಜೊತೆಗೆ ನಮ್ಮ ಕರಾವಳಿ ಭಾಗಕ್ಕೆ ಯಕ್ಷಗಾನ ರಂಗಕ್ಕೂ ಕೂಡ ಕೀರ್ತಿ ಸಿಗುವಂತಾಗಲಿ ಅನ್ನೋದು ನಮ್ಮ ಹಾರೈಕೆ. ಜೊತೆಗೆ ಥ್ಯಾಂಕ್ ಯು ಒನ್ಸ್ ಅಗೇನ್, ಅಭಿನಂದನೆಗಳು ಈ ಒಂದು ದಾಖಲೆಗೆ. ಧನ್ಯವಾದಗಳು. ನಮ್ಮ ಕುಡ್ಲ ವಾಹಿನಿಗೂ ನನ್ನ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇನೆ. ವಿಶೇಷವಾಗಿ ನಿಮಗೂ ಧನ್ಯವಾದ. ಸಕಾರಾತ್ಮಕವಾಗಿ ಇದನ್ನು ಜನಗಳಿಗೆ ಮುಟ್ಟಿಸುವಂತಹ ನಿಲುವಿನಲ್ಲಿ ದೀಪಕಣ್ಣ ಹೇಳಿದ ಹಾಗೆ ಇದನ್ನು ಕಲಾವಿದರನ್ನು ಗುರುತಿಸುವಂತಹ ಒಂದು ವಿಶೇಷ ಗುಣ. ಹಾಗಾಗಿ ನಿಮಗೂ ನಿಮ್ಮ ತಂಡದವರಿಗೂ ಎಲ್ಲ ಟೆಕ್ನಿಷಿಯನ್ ಇವರಿಗೆಲ್ಲ ನನ್ನ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೀನಿ. ಧನ್ಯವಾದಗಳು. ಒಳ್ಳೆಯದಾಗಲಿ. ಎಸ್, ಇದು ಕೌಶಿಕ್ ರಾವ್ ಅವರು, ಯಕ್ಷ ಯುವ ಸಾಧಕರು. ನಾನು ಆಗಲೇ ಹೇಳಿದಾಗೆ ಈ ಒಂದು ಚಂಡೆ ವಾದನದಲ್ಲಿ ಅತ್ಯದ್ಭುತವಾಗಿರುವಂಥ ಸಾಧನೆಯನ್ನು ಮಾಡಿದ್ದಾರೆ. ಇಂಡಿಯಾಸ್ ವರ್ಲ್ಡ್ ರೆಕಾರ್ಡನ್ನು ಪುಟ ಸೇರಿರುವಂಥದ್ದು ನಮ್ಮ ಹೆಮ್ಮೆಯ ಕರಾವಳಿ ಕುವರ ಕೌಶಿಕ್ ರಾವ್ ಅವರು. ಜೊತೆಗೆ ಇದು ಯಕ್ಷಗಾನ ಬೆಳೀತಾ ಇದೆ. ಜೊತೆಗೆ ದಿನದಿಂದ ದಿನಕ್ಕೆ ಅನೇಕ ಯುವಕರು ಸಾಧನೆಯನ್ನು ಮಾಡ್ತಾ ಇದ್ದಾರೆ, ಮತ್ತಷ್ಟು ಸಾಧನೆಯನ್ನು ಮಾಡಲಿ. ಜೊತೆಗೆ ಖುಷಿ ಆಯಿತು ಒನ್ಸ್ ಅಗೇನ್ ನನಗೆ, ಏನೋ ಇವತ್ತಿನ ಕಾರ್ಯಕ್ರಮದಲ್ಲಿ ಒಂದು ಒಳ್ಳೆಯ ವಿಚಾರವನ್ನು ನಾವು ಹಂಚಿಕೊಂಡಿದ್ವಿ, ಮನಸ್ಸಿಗೆ ಖುಷಿ ಆಯಿತು ಅನ್ನೋದು ಧನಾತ್ಮಕವಾಗಿರುವಂಥ ಒಂದು ಶಕ್ತಿಯ ಸಂಚಲನವಾಯಿತು. ಆ್ಯಂಡ್ ಥ್ಯಾಂಕ್ ಯು. ಒಳ್ಳೆದಾಗಲಿ ಎಲ್ಲರೂ ಕೂಡ. ನಿರಂತರ ಸುದ್ದಿ ಹಾಗೂ ಮನೋರಂಜನೆಗಾಗಿ ನೋಡ್ತಾ ಇರಿ ನಮ್ಮ ಕೂಡ ನ್ಯೂಸ್ 24/7.